ಗೊತ್ತಿಲ್ಲ. ನಮ್ಮ ಯಕ್ಷಗಾನದಲ್ಲಿ ತೆಂಕುತಿಟ್ಟು ಬಳಗುತ್ತಿದ್ದ ಪದಗಳನ್ನು ನಾವು ಕಾಣ್ತೇವೆ. ಗಂಡು ಕಲೆ ಅಂತಲೇ ಪ್ರಸಿದ್ಧಿ ಪಡೆದಿರುವಂತಹ ನಮ್ಮ ಯಕ್ಷಗಾನ. ಇದನ್ನು ನಾವೇ ವಿದ್ಯಾರ್ಥಿಗಳು ಮತ್ತು ನಮ್ಮ ಕೂಟದ ಸದಸ್ಯರೆಲ್ಲರೂ ಸೇರಿ ನಮ್ಮ ಜನಪದ ಸಂಸ್ಕೃತಿಯ ಒಳಗಡೆ ಯಕ್ಷಗಾನ ಎಲ್ಲಿ ಕಷ್ಟಪಡಿ ದೇವಾಡಿಗೆ ನಾಗಬ್ರಹ್ಮರ ಅಂದರೆ ಅದು ನಿಜವಾಗಿ ನಾಗಾರಾಧನೆಯ ಮೂಲವೇ ಬೆರ್ಮೆ.
ಮಂಗಳೂರು ವಿಶ್ವವಿದ್ಯಾನಿಲಯದ SVP ಕನ್ನಡ ಅಧ್ಯಯನ ಸಂಸ್ಥೆಯ ವಿದ್ಯಾರ್ಥಿಗಳು ಈ ಆವರಣವನ್ನು ಒಂದು ಸಂಸ್ಕೃತಿಮಯವಾಗಿಸಿದ್ದಾರೆ. ಸಂಸ್ಕೃತಿ ಸಿರಿ ಎನ್ನುವ ವಿಶಿಷ್ಟವಾದ ಕಾರ್ಯಕ್ರಮವನ್ನು ಇಲ್ಲಿ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಜಯರಾಜ್ ಅಮೀನ್ ಸರ್ ಅವರು ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ನಾಡಿಗೆ, ಈ ಊರಿಗೆ ರಾಷ್ಟ್ರಮಟ್ಟದಲ್ಲಿ ಖ್ಯಾತಿಯನ್ನು ತಂದುಕೊಟ್ಟಿರುವ ಪದ್ಮಶ್ರೀ ಪುರಸ್ಕೃತರಾದ ಹರೇಕಳ ಹಾಜಬ್ಬ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಇರುವಿಕೆಯನ್ನು, ಅವರ ಆಗಮನವನ್ನು ಕೂಡ ಅತ್ಯಂತ ಗೌರವದಿಂದ ಗೌರವಿಸ್ತಾ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮಗೆ ಸಂಸ್ಕೃತಿಯ ಕುರಿತು ನಮಗೆ ಪಾಠ ಮಾಡಲಿಕ್ಕಾಗಿ ನಮ್ಮ ಇಳುಗಾಲದ ಗೆಳೆಯರು, ಬಹಳ ಒಳ್ಳೆಯ ಅಧ್ಯಾಪಕರು ಮತ್ತು ತುಳು ಜಾನಪದ ವಿದ್ವಾಂಸರು, ಮಂಗಳೂರು ವಿಶ್ವವಿದ್ಯಾಲಯದ ವಿವಿಧ ಪೀಠಗಳಲ್ಲಿ ಸಂಯೋಜಕರಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ ಡಾಕ್ಟರ್ ಗಣೇಶ ಮೀನ್ ಸಂಕಮಾರ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಇವೆಲ್ಲ ನಮ್ಮ ಜೊತೆಗೆ ಸದಾ ಈ ವಿಶ್ವವಿದ್ಯಾಲಯದ ಜೊತೆಗೆ ನಿಕಟ ಸಂಬಂಧವನ್ನು ಇಟ್ಟುಕೊಂಡು ನಮ್ಮ ಜೊತೆಗಿರುವ ಈಗಿನ ಹೊಸ ಸಿಂಡಿಕೇಟ್ ಸದಸ್ಯರಾಗಿರುವ ಶ್ರೀಮಾನ್ ಅಚ್ಯುತಗಟ್ಟಿಯವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತ ಬಯಸ್ತೇನೆ. ಎಲ್ಲ ಕಾರ್ಯಕ್ರಮಗಳ ಆಗುವಿಕೆಯ ಹಿಂದೆ ಪ್ರಧಾನ ಶಕ್ತಿಯಾಗಿರುವ ನಮ್ಮ ವಿಭಾಗದ ಅಧ್ಯಕ್ಷರಾಗಿರುವ ಪ್ರೊಫೆಸರ್ ಸೋಮಣ್ಣ ಹಂಗಳೆ ಅವರಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದೀಗ ಈ ಕಾರ್ಯಕ್ರಮವನ್ನು ಕುರಿತು ಕೆಲವು ಸಂದೇಶದ ಮಾತುಗಳನ್ನಾಡಬೇಕು ಅಂತ ಪ್ರೊಫೆಸರ್ ಜಯರಾಜ್ ಅಮೀನ್ ಸರ್ ಅವರನ್ನು ವಿನಂತಿಸ್ತಾ ಇದ್ದಾರೆ. ಇದೊಂದು ಬಹಳ ಸುಂದರವಾದ ಸಮಾರಂಭ. ನನಗೆ ಹೊರಗಿಂದ ಬರುವಾಗ ಇಷ್ಟು ಚೆನ್ನಾಗಿರ್ಬೋದು ಅಂತ ಅನಿಸಲಿಲ್ಲ. ಬಟ್ ಒಳಗೆ ಬರ್ತಾ ಇದ್ದ ಹಾಗೆ ರಂಗೋಲಿಂದ ಹಿಡಿದು ಎಲ್ಲವೂ ಬಹಳ ಸುಂದರವಾಗಿ ಆ್ಯಕ್ಚುಲಿ ನೀವು ಆರ್ಗನೈಸ್ ಮಾಡಿದ್ದೀರಿ. ಇದಕ್ಕೆ ಮೊದಲನೇದಾಗಿ ನಾನು ವಿಭಾಗಕ್ಕೆ ಮತ್ತು ನಮ್ಮ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮಗೆಲ್ಲರೂ ಗೊತ್ತಿದ್ದ ಹಾಗೆ ನಾವು ಈ ಒಂದು ಪ್ರದೇಶ ತುಳುನಾಡು ಅಂತ ಏನು ಕರಿತೀವೋ ಇದು ಸಾಂಸ್ಕೃತಿಕವಾಗಿ ಬಹಳಷ್ಟು ಒಂದು ಶ್ರೀಮಂತ ಪ್ರದೇಶ. ಇಲ್ಲಿ ಬೇರೆ ಬೇರೆ ಸಮುದಾಯಗಳು ಬೇರೆ ಬೇರೆ ರೀತಿಯಲ್ಲಿ ಅವರದೇ ಆದ ಸಂಸ್ಕೃತಿಯನ್ನು ಅವರು ಹೊಂದಿದ್ದಾರೆ. ಬೇರೆ ಬೇರೆ ಸಮುದಾಯದವರಿಗೆ ಅವರದೇ ಆದ ಭೂತ ಆರಾಧನೆಗಳು ಅಥವಾ ಪೂಜಾ ವಿಧಾನಗಳಿದ್ದಾವೆ. ಎಲ್ಲ ಮತ, ಎಲ್ಲ ಜಾತಿ, ಎಲ್ಲ ಧರ್ಮದವರು ಕೂಡ ಇದ್ದಾರೆ. ಸೊ ಈ ಒಂದು ಪ್ರದೇಶದ ವಿಶಿಷ್ಟತೆ ಏನಂದರೆ ಎಲ್ಲರೂ ಕೂಡ ಒಂದು ಸಹಬಾಳ್ವೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲರಿಗೂ ಅವರದೇ ಆದ ಅದು ಅನ್ಯೋನ್ಯತೆ ಇದ್ದರೆ ಸಹ ಸಮುದಾಯದ ವಿಷಯಕ್ಕೆ ಬರುವಾಗ ಅಥವಾ ಊರಿನ ವಿಷಯಕ್ಕೆ ಬರುವಾಗ ಎಲ್ಲರೂ ಒಟ್ಟಾಗಿ ಆ್ಯಕ್ಚುಲಿ ಒಂದು ಪೂಜೆ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ಊರಿನ ದೇವತೆಗಳು, ಊರಿನ ದೈವಗಳು ಎಲ್ಲವೂ ಇದ್ದಾವೆ, ಕುಟುಂಬದ ದೈವಗಳಲ್ಲದೆ. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡದೇ ಆದ ಕೆಲವು ವಿಶಿಷ್ಟ ಆಚರಣೆಗಳಿದೆ. ಅದು ನಾಗಾರಾಧನೆ ಆಗಿರ್ಬೋದು ಅಥವಾ ಭೂತಾರಾಧನೆ ಆಗಿರ್ಬೋದು, ಅದು ಈ ಥರದ್ದು ಕಂಬಳ ಆಗಿರ್ಬೋದು, ಕೋಳಿಕಟ್ಟ ಆಗಿರ್ಬೋದು, ಅಥವಾ ಈ ಒಂದು ಖಾದ್ಯಗಳಿಗೆ ಬರುವಾಗ ದಕ್ಷಿಣ ಕನ್ನಡದೇ ಖಾದ್ಯಗಳು ಅನ್ನುವಂಥದ್ದು ಇದ್ದಾವೆ. ಸೊ ಅದರಿಂದ ಎಲ್ಲ ವಿಷಯದಲ್ಲೂ ಅದರದ್ದೇ ಆದ ಒಂದು ವಿಶಿಷ್ಟತೆಯನ್ನು ಹೊಂದಿದ್ದ ಈ ಒಂದು ಪ್ರದೇಶದ ಸಂಸ್ಕೃತಿಯನ್ನು ನಾವೆಲ್ಲರೂ ಆ್ಯಕ್ಚುಲಿ ಭಾಳ ಒಂದು ಆಚರಿಸಬೇಕಾದಂಥ ಅಗತ್ಯ ಇದೆ. ಯಾಕಂದರೆ ಒಂದು ಮಾಡರ್ನೈಸೇಷನ್ ಅಂತೇಳಿ ಅದು ಆಧುನೀಕರಣದ ಇದರಲ್ಲಿ ನಾವೆಲ್ಲ ಒಂದು ಕಡೆಯಲ್ಲಿ ಈ ಸಂಸ್ಕೃತಿಯಲ್ಲಿ ಇದ್ದಂಥ ಕೆಲವು ವಿಷಯಗಳನ್ನು ನಾವು ಮರೆತು ಎಲ್ಲವೂ ಕೂಡ ಆಧುನೀಕರಣಕ್ಕೆ ಹೋಗ್ತಾ ಇದ್ದೇವೆ. ಬಟ್ ಅದರ ಜೊತೆಗೆ ನಾವು ಆಧುನಿಕತೆ ಹೋಗಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ. ಬಟ್ ಆಧುನಿಕರಣದ ಜೊತೆಗೆ ನಮ್ಮ ಸಂಪ್ರದಾಯದ ಬಗ್ಗೆ ಸಹ ಗೌರವ ಇಟ್ಕೊಳ್ಬೇಕಾಗುತ್ತೆ, ಅದನ್ನು ಕೆಲವು ಸಲ ಆಚರಿಸಬೇಕಾಗುತ್ತೆ, ಅದರ ಬಗ್ಗೆ ಹೆಮ್ಮೆ ಕೂಡ ಪಡಬೇಕಾಗುತ್ತೆ. ಸೊ ಈ ಒಂದು ನಮ್ಮ ಸಂಸ್ಕೃತಿಯನ್ನು ಆಚರಿಸುವ ಅಥವಾ ನೆನಪಿಸುವ ದೃಷ್ಟಿಯಿಂದ ಇವತ್ತು ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಭಾಳಷ್ಟು ಚೆನ್ನಾಗಿ ಒಂದು ನಮ್ಮ ಮಿತ್ರರು ಹೇಳ್ತಾ ಇದ್ರು, ಒಂದು ಸೀಮಿತ ಒಂದು ಸ್ಥಳದಲ್ಲಿ ಹೇಗೆ ಅದನ್ನು ಸದುಪಯೋಗಗೊಳಿಸಬಹುದು ಅಂತ ಇದೊಂದು ಒಳ್ಳೆಯ ಉದಾಹರಣೆ ಅಂತ. ಸೊ ಸಿಕ್ಕಿದ ಒಂದು ಸಣ್ಣ ಸ್ಥಳದಲ್ಲೇ ಒಂದು ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ನೇಜಿ ಅಂತೇಳಿ ಹೇಳ್ತಾರೆ, ಅಥವಾ ಕಂಬಳಗಳಾಗಿರ್ಬೋದು, ಭೂತಾರಾಧನೆ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳೆಲ್ಲ ಆ್ಯಕ್ಚುಲಿ ಭಾಳ ಸುಂದರವಾಗಿ ಆ್ಯಕ್ಚುಲಿ ಮಾಡಿದೆ. ಈ ಥರದ ಒಂದು ಕಾರ್ಯಕ್ರಮ ಒಂದು ಫಲ ನಿಮಗೆ ಮಾತ್ರ ಅಲ್ಲ, ನಮ್ಮ ಇಡೀ ವಿಶ್ವವಿದ್ಯಾನಿಲಯಕ್ಕೆ ಸಿಗಲಿ ಅಂತೇಳಿ ನನಗೆ ಕಾಣ್ತಾ ಉಂಟು. ಸೊ ಅದರಿಂದ ನಾನು ಬೇರೆ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಆದಷ್ಟು ಆಸಕ್ತಿಯಿಂದ ಬಂದು ನೋಡಿ ಇಲ್ಲಿ ಏನು ಅಂತೇಳಿ ಅರ್ಥ ಮಾಡಿಕೊಳ್ಳೋದು ಅಗತ್ಯ ಅಂತೇಳಿ ಕಾಣ್ತದೆ. ಸೊ ತುಳುನಾಡಿನವರು ಮಾತ್ರ ಅಲ್ಲ, ಹೊರಗಿನವರು ಕೂಡ ಬರಬೇಕಾಗುತ್ತೆ. ನಮಗೆ ತುಳುನಾಡು ಸಂಸ್ಕೃತಿ ಏನು ಅಂತೇಳಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕೆಲವು ಸಲ ಭಾಳ ದುರದೃಷ್ಟಕವಾಗಿ ನಾವು ಸಿನಿಮಾದ ಮೊರೆ ಹೋಗಬೇಕಾಗುತ್ತೆ. ಸೊ ಸಿನಿಮಾ ನಮ್ಗೆ ಹೇಳಬೇಕಾಗುತ್ತೆ ತುಳುನಾಡ ಸಂಸ್ಕೃತಿ ಏನು ಅಂತೇಳಿ. ನನಗೆ ಹೆಸರು ಹೇಳಿಕೆ ಬರೋದ್ರಲ್ಲಿ ನಿಮ್ಗೆಲ್ಲರಿಗೂ ಗೊತ್ತು. ಸೊ ಅದರ ಮುಖಾಂತರ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೀಗೆ ಇತ್ತ ಅಂತ ನಾವು ಕೆಲವು ಸಲ ಆಶ್ಚರ್ಯ ಪಡುವಂಥ ಕೆಲವು ಸಲ ವಿಷಯಗಳು ಬರ್ತದೆ. ಆದ್ರಿಂದ ಆ ನಂತರ ಒಮ್ಮೆಲೆ ನಮಗೆ ದೈವ ಭಕ್ತಿಗಳು ಬಂದು ಬಿಡ್ತದೆ. ಬಟ್ ಆದರೆ ನಿಜವಾಗಿ ನಮ್ಮ ಇದೇ ನಾಡಿನಲ್ಲಿ ನಾವು ಹುಟ್ಟು ಬೆಳೆದಿದ್ದರೆ, ಈ ನಾಡಿನ ಸಂಸ್ಕೃತಿ ನಾವು ಅರ್ಥ ಮಾಡಿಕೊಂಡಿದ್ರೆ
ಇದಕ್ಕೆ ನಮಗೆ ಹೊರಗಿನವರು ನಮಗೆ ಏನು ಅಂತೇಳಿ ನಮ್ಮ ಬಗ್ಗೆ ಹೇಳುವ ಅಗತ್ಯ ನಾವಾಗೇ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಥರದ ಅರ್ಥೈಸುವಿಕೆಯಲ್ಲಿ ಈ ಥರದ ಒಂದು ಒಟ್ಟು ಸೇರಿ ಆ್ಯಕ್ಚುಲಿ ನೆನಪು ಮಾಡಿಕೊಳ್ಳುವಂಥದ್ದು, ಅದನ್ನು ಸಂಭ್ರಮಿಸುವಂಥದ್ದು ಭಾಳ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ನೀವು ಕನ್ನಡ ವಿಭಾಗದ ವಿದ್ಯಾರ್ಥಿಗಳು. ಇನ್ನಷ್ಟು ಚೆನ್ನಾಗಿ ನೀವು ಕೆಲಸ ಮಾಡಿ ನಮ್ಮ ಸಂಸ್ಕೃತಿಯನ್ನು ಆಚರಿಸೋ ಜೊತೆಗೆ ಉಳಿದವರಿಗೆ ಕೂಡ ಪರಿಚಯಿಸುವ ಒಂದು ಕೆಲಸ ನೀವು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಗಮಿಸಿ ಇದರ ಒಂದು ಸೊಬಗನ್ನು ಆಹ್ಲಾದಿಸಲಿ ಅಂತೇಳಿ ನಾನು ಆಶಿಸ್ತಾ ಈ ವೇದಿಕೆಯನ್ನು ಮಾಡಿಕೊಟ್ಟದಕ್ಕೆ ಎಲ್ಲ ಸಂಘಟನೆಗೆ ನನ್ನ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರೀತಿಯ ಮತ್ತು ಅರ್ಥಪೂರ್ಣವಾದ ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ನಮ್ಮ ಮಿತ್ರರು. ಅವರಿಗೆ ಸಂಸ್ಕೃತ ಸಚಿವರಾಗಿ ಕನ್ನಡ ವಿಭಾಗವಾಗಿ ಸಂಪೂರ್ಣವಾದ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಸಿಂಡಿಕೇಟ್ ಸದಸ್ಯರಾದ ಚಿತ್ರಪತಿ ಅವರು ಕೂಡ ಆಗಮಿಸಿ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ವಂದಿಸ್ತಾ ಇದ್ದಾರೆ. ಸಿಂಡಿಕೇಟ್ ಸಭೆ ಇರುವುದರಿಂದ ಅವ್ರ ಜೊತೆಗಾಗಿ ಇವರಿಗೂ ಕೂಡ ಆ ಸಭೆಗೆ ಹೋಗಬೇಕಾಗಿರೋದ್ರಿಂದ ಅವರನ್ನು ನಾವು ಪ್ರೀತಿಯಿಂದ ಬೇಡ್ಕೊಳ್ತಾ ಇದ್ದೇವೆ. ವಂದನೆಗಳು ಸರ್. ಬೇಕಾಗಿ ಮಂಗಳರವರಲ್ಲಿ ನಂಟಿಸಿಕೊಡುತ್ತೇನೆ. ವನಜ ಶೆಟ್ಟಿ ನಲ್ಲೂರು ಇವರ ಪಾಡ್ದನ ಸಂಗ್ರಹದಿಂದ ಸಂಗ್ರಹ ಮಾಡಿರುವಂತಹ ಈ ಪಾಡ್ದನ ತಾಯಿ ಮಗುವಿಗೆ ಕೆಲಸವನ್ನ ಹೇಳಿಕೊಡುವಂತಹ ಪಾಡ್ದನವಾಗಿದೆ. ಪಗ್ಗುಡು 17ಮ ಗೋಪಿನಾನಿ ಈ ಪಾಠವನ್ನ ಹೇಳುವುದು. ದಿನ್ನಾನ ಡಿನ್ನಾನ ದಿನ್ನಾನ ಕಣ್ಣಾದ ಕರಮೀರಿ ಕಟ್ಪೋಡೆ ಮಗಮರ ಕಾಲ ತೂ ತುಂಟಾನು ದಿವೋಡುಯ ಕಣ್ಣಾದ ಕಸಕಜವು ಬೆಚ್ಚೋಡೆ ಮಗಮರ ಕಾಲ ತಪ್ಪು ಗೊಬ್ಬರ ಪಸಿರೋಡು ಪಗ್ಗೂಡು 18ಮ ಉಪುನಾನಿ ಮಗಮರ ಕಾಲ ಕೊಂಬ ಸಿರಿಕೋಟಿ ಮರಕಾಲೇನ ಕಣ್ಣಾದ ಕಸಕಜವು ಪೆಚ್ಚೋಡೆ ಮಗಮರ ಕಾಲ ತಪ್ಪು ಗೊಬ್ಬರ ಪಸಿರೋಡುಯ ಕಣ್ಣಾದ ಪುಣೀಲ ಕಟ್ಪೋಡೆ ಮಗಮರ ಕಾಲ ಕಣ್ಣಾದ ಕಟನಿಗೆ ಗೆತ್ತೋಡುಯ ದಿನ್ನಾನ ಡಿನ್ನಾನ ದಿನ್ನಾನ ಮಗಮರ ಕಾಲ ಕೊಂಬ ಸಿರಿಕೋಟಿ ಮರಕಾಲಿನ ಕಣ್ಣೋಗೋ ನಾಲೇರು ಕಟ್ಟೋಡೆ ಮಗಮರ ಕಾಲ ನಾಲುಲ ಗುತ್ತೂಲ ದಪ್ಪೋಡುಯ ಕಂಡೋಗು ಕೈ ಬಿತ್ತು ಪಾಡೋಡೆ ಮಗಮರ ಕಾಲ ಕೊಂಬ ಸಿರಿಕೋಟಿ ಮರಕಾಲೇನ ಪಗ್ಗೂಡು 18ಮ ಗೋಪುನಾನಿ ಮಗಮರ ಕಾಲ ಕೊಂಬ ಸಿರಿಕೋಟಿ ಮರಕಾಲೇನ. ಪಾಠವನ್ನು ಮಾಡಿದ ಮಕ್ಕಳ ನಿಮಗೆ ಧನ್ಯವಾದ. ಇದೀಗ ಈ ಕಾರ್ಯಕ್ರಮದ ಕುರಿತು ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಯನ್ನ ಹಾಡಲು ಬರುತ್ತಿದ್ದಾರೆ ಶಂಕರ್. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭರತ ಯತ್ರ ಸಂತತಿ. ಉತ್ತರದ
ಹಿಮಾಲಯದಿಂದ ದಕ್ಷಿಣದ ಸಮುದ್ರದವರೆಗೆ ಹರಡಿರುವ ಭಾರತ ದೇಶ, ಅದರಲ್ಲಿ ಕಾವೇರಿಯಿಂದ ಗೋದಾವರಿ ಇರ್ಪನಾಡು ಕನ್ನಡ ನಾಡು ಎನ್ನುವಂತಹ ಕನ್ನಡ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಮಂಗಳೂರು ವಿಶ್ವವಿದ್ಯಾನಿಲಯ SVP ಕನ್ನಡ ಅಧ್ಯಯನ ಸಂಸ್ಥೆ ಸಂಸ್ಕೃತಿ ಸಿರಿ 2024 ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಕುರಿತು ಕಾರ್ಯಕ್ರಮ. ಇದರ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕಾರ್ಯನಿಮಿತ್ತ ತೆರಳಿರುವ ಅವರ ಅನುಪಸ್ಥಿತಿಯಲ್ಲಿ ಶ್ರೀಯುತ ಪ್ರೊಫೆಸರ್ ಜಯರಾಜ್ ಅಮೀನ್ ರವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಶ್ರೀಯುತ ಪದ್ಮಶ್ರೀ ಪುರಸ್ಕೃತರು ಶ್ರೀಯುತ ಅರೇಕಳ ಆಜಪ್ಪರವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿಯಾಗಿ ವಿಶೇಷ ಉಪನ್ಯಾಸ ನೀಡಲಿರುವ ಜನಪದ ವಿದ್ವಾಂಸರಾದ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿಯಾಗಿ SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾಗಿರುವ ಪ್ರೊಫೆಸರ್ ಸೋಮಣ್ಣ ಹೊಂಗಳಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿಯಾಗಿ ನಿವೃತ್ತ ಪ್ರಾಧ್ಯಾಪಕರಾಗಿರುವಂಥ ನಮ್ಮ SVP ಕನ್ನಡ ಸಂಸ್ಥೆಯ ಡಾಕ್ಟರ್ ಅಭಯ್ ಕುಮಾರ್ ಸರ್ ಅನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರುವ ಡಾಕ್ಟರ್ ನಾಗಪ್ಪಗೌಡ ಸರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ SVP ಕನ್ನಡ ಸಂಸ್ಥೆಯ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್ ಅನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿಯಾಗಿ SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಾಪಕರಾಗಿರುವ ಡಾಕ್ಟರ್ ಯಶುಕುಮಾರ್ ಸರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಛಾಯಾಗ್ರಾಹಕರಾಗಿರುವ ಚಂದ್ರಶೇಖರ್ ಸರ್ ಅನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಮಗದೊಮ್ಮೆ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಅತ್ಯಂತ ಸ್ವಾರಸ್ಯಮಯವಾಗಿ ಇಂದು ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸುತ್ತಿರುವ ಪ್ರಥಮ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನೂ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸುತ್ತಿದ್ದೇನೆ. ಜೈ ಹಿಂದ್. ಇವರೆಲ್ಲರಿಗೂ ಕೂಡ ವೀಳ್ಯದೆಲೆಯನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಇವರೆಲ್ಲರಿಗೂ ಕೂಡ ವೀಳ್ಯದೆಲೆಯನ್ನು ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್ ಎಲ್ಲರನ್ನೂ ಕೂಡ ವೀಳ್ಯದೆಲೆ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಅದ್ಭುತವಾಗಿ ಸ್ವಾಗತಿಸಬೇಕು.
ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಅತಿಥಿ ಗಣ್ಯರಲ್ಲಿ ಕೇಳಿಕೊಳ್ತೀನಿ. ಹಾಗೆ ಉದ್ಘಾಟಕರಾಗಿರುವ ಹಾಜಬ್ಬರ ಜೊತೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರು ಕೂಡ ಸೇರಿ ಹಿಂಗಾರವನ್ನು ಅರ್ಪಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಕಾಯಕದಲ್ಲಿ ತೊಡಗಿರುತ್ತಾರೆ. ಇವರು ಭಾರತ ಸರ್ಕಾರ ನೀಡುವ 4ನೇ ಅತಿ ದೊಡ್ಡ ನಾಗರಿಕ ಪ್ರಶಸ್ತಿ ಆದ ಪದ್ಮಶ್ರೀ ಪ್ರಶಸ್ತಿ ಆದ ಪದ್ಮಶ್ರೀಗೆ ಭಾಜನರಾದ ಸಮಾಜ ಸೇವಕ. ತಮ್ಮ ಗ್ರಾಮದಲ್ಲಿ ಕಿತ್ತಾಳೆ ಹಣ್ಣು ಮಾರಿ ಬಂದ ಹಣದ ಜೊತೆಗೆ ದಾನದ ಮೂಲಕ ಧನ ಸಂಗ್ರಹಿಸಿ ಸರ್ಕಾರ ಶಾಲೆ ಕಟ್ಟಲು 1.33 ಎಕರೆ ಜಾಗ 2020ರ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರಿಗೆ ಸಿಕ್ಕಿದ ಪ್ರಶಸ್ತಿಗಳು: ರಾಜ್ಯೋತ್ಸವ ಪ್ರಶಸ್ತಿ 2004ರಲ್ಲಿ ಕನ್ನಡಪ್ರಭ ಪತ್ರಿಕೆ ಆಜಬ್ಬರವರನ್ನು ವರ್ಷದ ವ್ಯಕ್ತಿ ಎಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. CNL IBN ಪ್ರಶಸ್ತಿ, ಅದೇ ರೀತಿ ಪದ್ಮಶ್ರೀಯನ್ನು ಪ್ರಶಸ್ತಿ ನೀಡಿ ಆಜಬ್ಬರವನ್ನು ಗೌರವಿಸಿದೆ. ಅರೇಕಲ ಹಾಜಬ್ಬರವರು ಇಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮೆಲ್ಲರ ಖುಷಿಯಾದ ವಿಷಯ ಅಂತ ತಿಳಿಸಲಿಕ್ಕೆ ಇಚ್ಛೆ ಪಡುತ್ತೇನೆ. ಧನ್ಯವಾದಗಳು. ಕನ್ನಡ ವಿಭಾಗದ ಜಗಸಂಘಗಳಿಗೆ ಮತ್ತು ಜೊತೆ ಕನ್ನಡ ವಿಭಾಗದ ಅಧ್ಯಕ್ಷರಿಗೆ ಮತ್ತು ಅಧಿಕಾರಿಗಳಿಗೆ ಇವತ್ತು ತುಳುನಾಡಿನ ಒಂದು ಸಂಸ್ಕೃತಿಯಿಂದ ನಾವು ಗೌರವಾನ್ವಿತ ಮಂಗಳೂರು ವಿಶ್ವವಿದ್ಯಾಲಯ ಅಲ್ಲಿ ಮುಂಭಾಗವಾಗಿ ಅವರ ವಿದ್ಯಾರ್ಥಿಗಳು ನನಗೆ ಸಂತೋಷ ಆಗ್ತದೆ. ಬಹಳ ಅಭಿನಂದನೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, 1974 ನೆರೆಬಂದ ಮುಂದೆಯಲ್ಲಿ ನಾನೊಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದನು. ಇವತ್ತು ವಿದ್ಯಾರ್ಥಿಗಳಲ್ಲಿ ನಮ್ಮ ಕನ್ನಡ ಸಂಸ್ಕೃತಿ, ಕನ್ನಡ ವಿಭಾಗ ಸಂಸ್ಕೃತಿ ವಿದ್ಯಾರ್ಥಿಗಳು ಮತ್ತು ಕನ್ನಡ ಸಂಸ್ಕೃತಿಯ ಗಂಜಾ ಸಾರವರು ನನ್ನ ಈ ವೇದಿಕೆಯಲ್ಲಿ ಬರುವ ಕಾರಣಕರ್ತನಾಗಿ ನಾನು ಉತ್ತಮರಾಗಿ ಅವರಿಗೆ ಈ ನಾನೊಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಇವತ್ತು ವಿದ್ಯಾರ್ಥಿಗಳು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಹಳ್ಳಿಯ ಸಂಸ್ಕೃತಿಯ ಮಾಡಿಕೊಟ್ಟು ನಾನು ಕೂಡ ಆ ತಾಯಿ ನೋಡಿ ಭತ್ತ ಮಾಡಿದ್ದಾರೆ ವಿದ್ಯಾರ್ಥಿಗಳು. ನನ್ನ ತಾಯಿ ವಿದ್ಯಾಭ್ಯಾಸ ಇಲ್ಲದ ನನ್ನ ತಂದೆ ಕೂಡ ಇಲ್ಲ ವಿದ್ಯಾಭ್ಯಾಸ, ಭತ್ತ ಮಾಡಿ ಅದನ್ನು ಎತ್ತುಕೊಂಡು ಕೊಯ್ದುಕೊಂಡು ನನಗೊಂದು ಚಾಪೆಯಲ್ಲಿ ಹಾಕಿಕೊಂಡು ನನ್ನ ತಾಯಿ ಅದನ್ನು ಗುರ್ತಿಕೊಂಡು ಬೆಳಿಗ್ಗೆ ಬೇಯಿಸಿಕೊಂಡು ಚಾಪೆಯಲ್ಲಿ ಹಾಕಿಕೊಂಡು 1 ಗಂಟೆ ಭತ್ತ ಹೋಗಿ ಬಂದು ಎತ್ತುಕೊಂಡು ಅನ್ನ ಬೇಯಿಸಿಕೊಟ್ಟು ನಾನು ಇನ್ನೊಬ್ಬದು ನಾನು ಕಂಡಿದ್ದೇನೆ ಈ ಸಂಸ್ಕೃತಿಯಲ್ಲಿ. ಇಲ್ಲಿ ಭತ್ತ ಮಾಡಿ ಜೊತೆಯಲ್ಲಿ ನೀವು ಇದು ಚನ್ನನ ಮನೆ ತಾಯಿಗಳು ಇದು ಬಂದು 1970 ಮುಂದೆ ನಾನು ಕಂಡಿದ್ದೇನೆ. ಅದರಲ್ಲಿ ಒಂದು ಉಡುಕಡ ತಾಯಿ ಕೂಡ ಇರ್ತಾರೆ ಸರ್, ಚೆನ್ನಾಗಿ ಹೌದು ಚೆನ್ನಾಗಿ ಅವರು ಸೋತಿದ್ರೆ ಮುಂದೆ ಬರ್ತಾರೆ. ನಾನು ಕನ್ನಡ ಬಂದು ಆ ಕಾಲದಲ್ಲಿ ವಿದ್ಯಾಭ್ಯಾಸ ಇಲ್ಲದ ಕಾರಣ ಹಳ್ಳಿಯಲ್ಲಿ ಯಾರು ಸಹಾಯ ಮಾಡ್ತಾರೆ ಹಂಚಿ ಓಡೋಣ ಅಂತ. ಈಗ ನಾನು ಸ್ವಲ್ಪ ಬದಲಾವಣೆ ಆದೆ. ನನ್ನನ್ನು 78ರಲ್ಲಿ ನಾನೀಗ ಪಣಜಿಯಿಂದ ಕಡಿಮೆ ಬರ್ತೀನಿ. ನಾನು ಯೂನಿವರ್ಸಿಟಿ ಯೂನಿವರ್ಸಿಟಿ ಆಗಿಲ್ಲ. ನಾನು ಬಡತನಲ್ಲಿದ್ದು ಬೆಳೆದುಕೊಂಡು ನನ್ನನ್ನು SRIC 15 ತಾರೀಕು ಸರ್ಕಾರಿ ಶಾಲೆಗೆ ನಮ್ಮ ಸ್ಪೀಕರ್ ಸಾಹೇಬರ ತಂದೆ ಇಚ್ಚಿ ಖರೀದುವಾಗಿ ಮಾಡಿಕೊಟ್ಟು ಆಗ ನನಗೆ ವಿದ್ಯಾಭ್ಯಾಸ ಇಲ್ಲ. ನಮ್ಮ ಊರು ಮಕ್ಕಳು ವಿಜ್ಞಾನ ವ್ಯಾಪಾರವನ್ನು ನನ್ನ ಮಂಗಳೂರಿನಲ್ಲಿ ವಾಮಚಿತ್ತರು ಉತ್ತರ ಕಡೆ 78ರಲ್ಲಿ ಹೋಗೋ ನನಗೆ ಉತ್ತರ ಕೊಡಲಿಕ್ಕೆ ಆಗಿಲ್ಲ, ಬಡತನಲ್ಲಿದ್ದವನು. ಆಗ ನಾನು ವಿದ್ಯಾಭ್ಯಾಸ ಇಲ್ಲದ ಕಾರಣ ಅಲ್ಲ, ನನಗೆ 21% ಮುಂದೆ ಜೀವನದಲ್ಲಿ ನಮ್ಮ ಮಕ್ಕಳು ನಮ್ಮ ಊರಿನವರು ಸರ್ಕಾರಿ ಶಾಲೆ ಇದ್ದರೆ ಆಗುವಂತೆ ಒಂದು 2000 ಈಚೆ ಕಲಿತರೆ 28 ಮಕ್ಕಳನ್ನು ಸ್ಥಾಪನೆ ಮಾಡಿ ಒಂದು ಸರ್ಕಾರಿ ಶಾಲೆ, ನಾನು STM ಶಾಲೆ. ನಂತರ ಇದರೇ ಮೇಡಮ್ ಹೇಳಿ ಕನ್ನಡ ಮಕ್ಕಳು ಹಲವಾರು ಪ್ರಶಸ್ತಿ 2004 ಸೆಪ್ಟೆಂಬರ್ 14 ತಾರೀಕು ಜಿಲ್ಲಾ ಪಂಚಾಯತ್ IAS ಅಧಿಕಾರಿ ಇದ್ದು ಶಿವಾನಂದ ಮೂರ್ತಿ
ಅವರು ನನ್ನನ್ನು ಮೂಲಭೂತವಾಗಿ ಪರಿಚಯ ಮಾಡಿಕೊಟ್ರು. ಈಗ ಅವರು ಹುಷಾರಿಲ್ಲ, ಮನೆಯಲ್ಲಿದ್ದಾರೆ, ದೇವರ ಕಾಪಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅವರು ನನ್ನ ಮನೆಗೆ ಬರುವ ಒಂದು ಕುರ್ಚಿ ಕೂಡ ಇರಲಿಲ್ಲ ಸರ್, ಸಾಮಾನ್ಯ ಈಗ ಎಷ್ಟು ಒಂದು ಕುರ್ಚಿ ಕೂಡ ಇರಲಿಲ್ಲ. ಅವ್ರು ಬರೋ 4 ಮಂದಿ ಬಂದು ಯೋಗೀಶ್ವರವರು, ಕಿರಣೆ ನ್ಯಾನ್ಸಿ ಬೇಕವರು 4 ಮಂದಿ ಬಂದು ನನ್ನ ಮನೆಯಲ್ಲೇ ಇಲ್ಲ, ಇದು ಸಣ್ಣ ಕುರ್ಚಿ ಕೂಡ ಇಲ್ಲ. ನಾನು ಬೇರೆಯವರ ಮನೆಯನ್ನು ಕೂತ್ಕೊಂಡು ನಾನು ಅವರನ್ನು ಸಂದರ್ಶನ ಮಾಡಿಬಿಟ್ಟಿದೆ. ನಾನು ದಿವಸ ಅಲ್ಲಿಗೆ ಹೋಗಿ 2004 ಸೆಪ್ಟೆಂಬರ್ 16 ಒಂದು ಲೇಖನ ಬರೆದು ನನ್ನ ತಲೆಯಲ್ಲಿ ಬಿಟ್ಟಿತ್ತು ಇರುವಾಗ ಕಿತ್ತಳೆ ಬುಟ್ಟಿಯಲ್ಲಿ ಅಲ್ಲಿ ಒಂದು ಲೇಖನ ಬರೆದು ಆ ಲೇಖನ ವಿದ್ಯಾರ್ಥಿಗಳೇ ನನ್ನನ್ನು ಹಳ್ಳಿಯಿಂದ ಡೆಲ್ಲಿವರೆಗೆ ಮುಟ್ಟಿತ್ತು. ಇಂದು ನಾನು ದೇವಸ್ಥಾನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇಬ್ಬರು ಹುಡುಗಿಯವರು ಚಿಕ್ಕಮಗಳೂರು ಅಂತ ಸರ್ ದಂಡಿಯ ಸರ್ ನನ್ನ ಮನೆಗೆ 3 ಸಲ 4 ಸಲ ಕಳಿಸಿಕೊಂಡು ಆ ಬಿಸಿಯಲ್ಲಿ ಬಂದು ಒಂದು ಪುಸ್ತಕ ನನ್ನನ್ನು ಬರೆದುಕೊಂಡು ಒಂದು ಹುಡುಗಿ ಬಾರಿ ಚಿಕ್ಕಮಗಳೂರವರು ಕನ್ನಡ ವಿಭಾಗದಲ್ಲಿ ಹೆಮ್ಮೆ ಆಗ್ತದೆ ನನಗೆ ಬರೋಲ್ಲ. ಆ ಸಂತೋಷ ಅಂದರೆ ನಾನು ಆಡಿಕೊಡೆ. ಆದರೆ ಬದಲಾವಣೆಗೆ ಆದರೆ ನಾನು ಮುಂದೆ ಹೋಯಿತು. ಸರ್ಕಾರಿ ಜಿಲ್ಲಾ ರಾಜ್ಯೋತ್ಸವ ಕೊಟ್ಟು ಕನ್ನಡ ವ್ಯವಸ್ಥೆಯಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯಪಾಲರ ಶಾಕೂಟದಲ್ಲಿ ಇಂಥವೆಲ್ಲ ಸಿಕ್ಕಿತು. ಆದರೆ 2004 ಒಂದು ದೇಶದ ಪ್ರಸಿದ್ಧ ಹೋಟೆಲ್ CN ಕೊಟ್ಟು ಇಂಥದ್ದೆಲ್ಲ ನನಗೆ ಅವಕಾಶ ಸಿಕ್ತು. ನನಗೆ 2012ರಲ್ಲಿ ನಾನು ಒಂದು ಸರ್ಕಾರಿ ಶಾಲೆ ಸ್ಕೂಲ್ ಡೆವಲಪ್ಮೆಂಟ್ ಕಮಿಟಿ ಅಧ್ಯಕ್ಷ ET ಬಾರಿದವರು ಮಾಡಿಬಿಟ್ಟಿದ್ದಾರೆ. ಹೈಸ್ಕೂಲ್ ಸೆಂಕ್ಷನ್ ಆಯಿತು. 2012ರಲ್ಲಿ ಒಬ್ಬ ನನ್ನ ಮನೆಗೆ ಪತ್ರಕರ್ತರು ಬಂದರು. ಪ್ರಜಾವಾಣಿ ಪತ್ರಿಕಾ ನಮ್ಮ ಅಡಿಕೆ ಪತ್ರಿಕೆ ಪ್ರಜಾವಾಣಿ ಪತ್ರಿಕೆ ಅವರೊಂದು ಲೇಖನ ಹೇಳ್ಬೋದು. ಯಾಕೆಂದರೆ ಪ್ರಜಾವಾಣಿಯಲ್ಲಿ ಒಂದು 10th ಪೇಜ್ ಕೊಟ್ಟು ನಮ್ಮ ಕಂಪ್ಲೇಂಟ್ ನಂಬರ್ ತೆಗೆದು ಅದು ನನ್ನ ಕೊನೆಯ ಒಂದು ಇದರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ, ನಾನು ಇಷ್ಟು ದೂರದಿಂದ ಮನುಷ್ಯ, ಆದರೆ ಮಂಗಳೂರು ವಿಶ್ವವಿದ್ಯಾಲಯ ಪಾಯಿಂಟ್ ಯೂನಿವರ್ಸಿಟಿ ಅದೇ B.Com ಮಕ್ಕಳಲ್ಲಿ ಪಾಠ ಮಾಡುವ ಪ್ರಜಾವಾಣಿ ಪತ್ರಿಕೆ ಅದನ್ನೇ ಕೊಟ್ಟು ಅವರು ಮಾಡಿದರು. ಅದರ ನಂತರ ಇಸ್ಮಾಪಜ್ಜಿಯವರ ಮಂಗಳೂರು ವಿಶ್ವವಿದ್ಯಾಲಯ ಕೂಡ ಪಟ್ಟಿದ್ದೇನೆ. ಆದರೆ ಬಹಳ ಸಂತೋಷ ದಿನ ನನಗೆ ಇಂಥದ್ದೆಲ್ಲ ಮಾಡುವ ನಾನು ಕಣ್ಣು ಕಾಣಲಿಲ್ಲ, ಇಂಥದ್ದೆಲ್ಲ ಬರೆಯುತ್ತೇನೆ ಎಂದು. 2020ರಲ್ಲಿ 13ರಲ್ಲಿ ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರ ಕೂಡ ರಾಜ್ಯೋತ್ಸವ ಕೊಟ್ಟು ನನಗೆ. ಕೊನೆ ಪಕ್ಷಕ್ಕೆ 2022ರಲ್ಲಿ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಆಗ ನನಗೆ ಪದ್ಮಶ್ರೀ ಕೊಟ್ಟು ಇದು ನನ್ನ ಜೀವಮಾನದಲ್ಲಿ ಇದೊಂದು ಕೊಡುಗೆ ನನ್ನ ಯಾವುದೂ ಕೂಡ ಮಾಡಲಿಕ್ಕೆ ಕಾರಣ ಇದ್ದಲ್ಲ. ಆದರೆ ನನಗೆ ತುಂಬ ಜನ ಸಹಾಯ ಮಾಡಿದ್ದಾರೆ. ನನಗೆ ಜಿಲ್ಲೆಯಿಂದ ಅಲ್ಲಿಂದ ಡೆಲ್ಲಿ ಕಳಿಸೋದು ನನ್ನ ಸಾಮಾನ್ಯ MP ಇದ್ದಾರೆ, ನನ್ನ ಕ್ಷೇತ್ರದ ಶಾಸಕರು ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು, ಇಂಥದ್ದೆಲ್ಲ ನನಗೆ ಅವಕಾಶ ಇತ್ತು. ಆದರೆ DC ನನ್ನ ಮನೆಗೆ 4 ಗಂಟೆ ಕಾರು ಕಳಿಸಿ ಅಲ್ಲಿಂದ ಡೆಲ್ಲಿ ಕಳಿಸಿ ಸಾಮಾನ್ಯ ಆಗಿನ DC ರಾಜೇಂದ್ರ ಸರ್ ಅವರು, ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು CS ಆಗಿದ್ದರು. ಅಲ್ಲಿ ಕಳಿಸ್ಕೊಂಡು ನಮ್ಮ ಮನೆಗೆ ಬಿಟ್ಟುಕೊಂಡು ನನ್ನನ್ನು ಅಲ್ಲಿಂದ ಡೆಲ್ಲಿ ಕಳಿಸ್ಕೊಂಡು 5 ಸ್ಟಾರ್ ಹೋಟೆಲ್ ಅಶೋಕ್ ಹೋಟೆಲ್ ಕೂತ್ಕೊಂಡು ರಾಜ್ಯಪಾಲರ ರಾಷ್ಟ್ರಪತಿಯಿಂದ ಪದ್ಮಶ್ರೀ ಕೊಟ್ಟು ನಾನು ಇಂಥದ್ದೆಲ್ಲ ನಂತರ ಹಲವಾರು ಸಂಘ ಸಂಸ್ಥೆ ನನಗೆ ಸಹಾಯ ಮಾಡಿದ್ದು. ಲಕ್ಷಗಟ್ಟಲೆ ನನ್ನ ಕೈಯಲ್ಲಿ ಸರ್ಕಾರಿ ಶಾಲೆಗೆ ನಾನು ಕಾಡಿಬೇಡಿ ಸರ್ಕಾರಿ ಶಾಲೆ ಮಾಡಿದ್ದೇನೆ. ಆವತ್ತು ಇವತ್ತಿಗೆ ಬಹಳ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಇಂಥ ಒಂದು ಸಂಸ್ಕೃತಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಲ್ಲಿ ನನ್ನ ತಂದೆಗೆ ನಿಮಗೆ ನಾನು ದೇವರು ಸುಖ ಸಂಪತ್ತು ನೀಡಿ ಅಂತ ಹಾರೈಸ್ತೀನಿ. ಈ ವಿದ್ಯಾಭ್ಯಾಸ ಮಾಡುವ ಮಕ್ಕಳು ಕೂಡ ಮುಂದಿನದರಲ್ಲಿ ಇಂಥ ಸಂಸ್ಕೃತಿಯಲ್ಲಿ ಪಾಲ್ಗೊಂಡು ಇಂಥ ನಾಳೆ ಯೋರದರ ವಿದ್ಯಾಭ್ಯಾಸ ಕೊಡುವ ಮಕ್ಕಳಾಗಲಿ ಅಂತ ನಿಮ್ಮ ಹತ್ರ ಹಾರೈಸ್ತೀನಿ. ನಾನು ಕೂಡ ದೇವರ ಹತ್ರ ಮಾಡಿ ಪ್ರಾರ್ಥನೆ ಮಾಡಿ ನನಗೆ ಅವಕಾಶ ಕೊಟ್ಟ ಎಲ್ಲ ಗಣ್ಯಾರ್ಥಿಗಳು ಮತ್ತು ನನ್ನ ಪ್ರೀತಿಯ ನಮಸ್ಕಾರವನ್ನು ವಿದ್ಯಾರ್ಥಿಗಳು ಕೂಡ ನನ್ನ ಒಳ್ಳೆ ಪಾಠ ಕಲಿಸಿಕೊಂಡು ಮುಂದಿನ ಶುಭವಾಗಿ ಹಾರೈಸಿದ್ದೇನೆ. ನಿಮ್ಮ ಬದುಕಿನ ಜೊತೆಗೆ ಮಾತುಗಳು ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿಯನ್ನು ನೀಡುವಂಥದ್ದು. ಸರ್, ಒಂದು ಕಾರ್ಯಕ್ರಮದ ಕುರಿತು 2 ಮಾತುಗಳನ್ನು ಆಡಿದ ನಿಮಗೆ ಧನ್ಯವಾದಗಳು ಸರ್. ಹಾಗೆ ನಿವೃತ್ತ ಪ್ರಾಧ್ಯಾಪಕರಾದ ಅಭಯ್ ಸರ್ಗೆ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಚಿಕ್ಕ ಗೌರವಾರ್ಪಣೆ. ಇವರಿಗೆ ಶಾಲನ್ನು ಹೊರಿಸಬೇಕಾಗಿ ಡಾಕ್ಟರ್ ಧನಂಜಯ ಕುಂಡೆ ಸರ್ ಇವರಲ್ಲಿ ಕೇಳಿಕೊಳ್ತೇನೆ.
ಪುಷ್ಪ ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವನಿಗೆ ಚಂದಕ್ಕೆ ಮಾಲೆ ಬಿಲ್ಪತ್ರೆ ತುಳಸಿಗಳ ಮಹಾಲಕ್ಷ್ಮ ಪೂಜೆಗೆ ಬಂದು ಮಾದೇವನಿಂದ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವನಿಂದ ಮುಂದನಾಲೆ ಗಂಡು ಮಲ್ಲಿಗೆ ತಪ್ಪಾಳೆ ಬೆಳಗಿಯುನಿ ಚಪ್ಪಾವ ಕಾಯಿಸಿಯುನಿ ಕಿತ್ತಾಳೆ ಹಣ್ಣ ತಂದಿಯುನಿ ಮಾದೇವನಿಗೆ ಕಿತ್ತಾಳೆ ಹಣ್ಣ ತಂದಿಯುನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವನಿಂದ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವನಿಂದ ಮಂಡ್ಯ ಮ್ಯಾಲೆ ಗುಂಡು ಮಲ್ಲಿಗೆ. ಎಲ್ಲರಿಗೂ ಶುಭ ಮುಂಜಾನೆ. ಇದೀಗ ಡಾಕ್ಟರ್ ಗಣೇಶ್ ಸಂಕಮರ್ ಅವರ ಕಿರುಪರಿಚಯ. ಡಾಕ್ಟರ್ ಗಣೇಶ್ ಸಂಕಮರ್ ಅವರು ತುಳು ಕನ್ನಡ ಜಾನಪದ ವಿದ್ವಾಂಸರಾಗಿ ಪ್ರಸಿದ್ಧರಾಗಿದ್ದಾರೆ. 33 ವರ್ಷಗಳ ಕಾಲ ಉಪನ್ಯಾಸಕರಾಗಿ, ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಡೀನ್ ಆಗಿ, ಕಾಟಿಪಳ್ಳ ನಾರಾಯಣಗುರು ಕಾಲೇಜಿನಲ್ಲಿ ಪ್ರಿನ್ಸಿಪಲರ್ ಆಗಿ ಸೇವೆ ಸಲ್ಲಿಸಿದ್ದು, ಸಾವಿರದ ಸತ್ಯಗಳು, ನಿನಾದ, ಮಣ್ಣಿನೊಳಗಿನ ಅನ್ನ, ನುಡಿಸಿಂಗಾರ, ಬ್ರಹ್ಮಬಲಾಂಡಿ, ಧರ್ಮರಸು ಉಳ್ಳಾಯ, ಕರ್ಮ, ಅಗೌಳಿ ಮಂಜಣೆ ಸೇರಿದಂತೆ ಕನ್ನಡ ತುಳುವಿನಲ್ಲಿ 18 ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಜಾನಪದ ಶಬ್ದಶಕ್ತಿ ವಿಷಯದಲ್ಲಿ ಸಂಶೋಧನೆಗಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ದೇಶ ವಿದೇಶಗಳಲ್ಲಿ 5,000ಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ನೀಡಿದ್ದಾರೆ. ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯರಾಗಿ ಪಾವಂಜೆಯಲ್ಲಿ ತುಳು ಅಧ್ಯಯನ ಕೇಂದ್ರದ ಸ್ಥಾಪನೆ ಹೀಗೆ ಕ್ರಿಯಾಶೀಲರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠ ಹಾಗೂ ರಾಣಿ ಹಬ್ಬಕ್ಕ ಪೀಠದ ಸಂಯೋಜಕರಾಗಿ ಗುಣಮಟ್ಟದ ಕಾರ್ಯಕ್ರಮಗಳ ಮೂಲಕ ವಿಶ್ವವಿದ್ಯಾನಿಲಯಕ್ಕೆ ಗೌರವ ತಂದುಕೊಟ್ಟವರು. ಇವರು ನಮ್ಮ ಕನ್ನಡ ವಿಭಾಗದ ಹಿರಿಯ ವಿದ್ಯಾರ್ಥಿ ಎಂಬುದು ನಮಗೆ ಅಭಿಮಾನದ ಸಂಗತಿ. ವಿದ್ಯಾರ್ಥಿಗಳು, ವಿಭಾಗದ ಮುಖ್ಯಸ್ಥರು, ವೇದಿಕೆಯಲ್ಲಿದ್ದ ಎಲ್ಲರನ್ನ ಗೌರವದಿಂದ ಅಭಿನಂದಿಸ್ತಾ, ತುಂಬ ಒಂದು ಸಂತೋಷದ ವಿಷಯ ನನಗೆ ಇವತ್ತು, ತುಂಬ ಖುಷಿಯ ವಿಷಯ. ನಾನು ಕಳೆದ 3 ವರ್ಷದಿಂದ ಈ ವಿಶ್ವವಿದ್ಯಾನಿಲಯದಲ್ಲಿ ಪೀಠದ ಸಂಯೋಜಕನಾಗಿದ್ದ ಸಂದರ್ಭದಲ್ಲಿ ನನಗೆ ಇಂಥ ಅವಕಾಶಗಳನ್ನು ನಾನು ಪಡ್ಕೊಂಡಿಲ್ಲ, ನೋಡಿಲ್ಲ. ಕನ್ನಡ ವಿಭಾಗಕ್ಕೆ ಒಂದು ಉಪನ್ಯಾಸಕ್ಕೆ ಬಂದಿದ್ದೆ. ಆದರೆ ಇವತ್ತು ನಾನು ನೋಡಿದಂತಹ ಒಂದು ನೀವು ಮಾಡಿದಂತಹ ಅನಾವರಣ ಇದೆ ನೋಡಿ, ಚಿಕ್ಕ ಆವರಣದ ಒಳಗಡೆ ಇಡೀ ಒಂದು ಜನಪದ ಬದುಕನ್ನು, ಜನಪದ ಸಂಸ್ಕೃತಿಯನ್ನು, ಜನಪದ ಆವರಣವನ್ನು ನೀವು ನಿರ್ಮಿಸಿರುವಂಥದ್ದು. ಅದು ಕೂಡ ನಿಮ್ಮ ಉಪನ್ಯಾಸಕರು ಪ್ರೊಫೆಸರ್ ಧನಂಜಯ ಕುಂಬ್ಳೆ ಹೇಳುವ ಹಾಗೆ ನಾವು ಏನು ಮಾಡಿಲ್ಲ, ಎಲ್ಲವನ್ನ ಮಕ್ಕಳು ಮಾಡಿದ್ದಾರೆ. ರಂಗೋಲಿಯಿಂದ ತೊಡಗಿ ಎಲ್ಲ ಇಲ್ಲಿ ನಾವು ತೋರಿಸಿದ್ದನ್ನು ಎಲ್ಲವನ್ನು ಕೂಡ ಮಕ್ಕಳೇ ಮಾಡಿದ್ದು. ನಿನ್ನೆ ರಾತ್ರಿ ಇಡೀ ಇದ್ರು ಅಂತ ಹೇಳುವಾಗ ನನಗೆ ಇದೇ ತುಂಬಿ ಬಂತು, ತುಂಬ ಖುಷಿ ಆಗ್ತದೆ. ಯಾಕೆ ಅಂತ ಹೇಳಿದರೆ, ಈಗ ನೀವು ಹಾಜಪ್ಪರ ಮಾತನ್ನ ಕೇಳಿದ್ದೀರಿ. ಸತ್ಯ ಹೇಳಬೇಕು ಅಂತಾದರೆ ಇವತ್ತು ಈ ಉದ್ಘಾಟನೆಯ ಒಂದು ಹಕ್ಕು ಅವರಿದ್ದರು. ಯಾಕೆ ಗೊತ್ತಾ? ಅದು ನಿಜವಾದ ಒಬ್ಬ ಜನಪದ ವ್ಯಕ್ತಿ. ಅವರ ವೇಷಭೂಷಣದಿಂದ ತೊಡಗಿ, ಅವರ ಮಾತಿನಿಂದ ತೊಡಗಿ, ಅವರು ಮಾತನಾಡುವಂತಹ ಮುಗ್ಧತೆಯಿಂದ ತೊಡಗಿ, ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಹಾಜಬ್ಬರು ಪದ್ಮಶ್ರೀಯನ್ನು ತಂದುಕೊಟ್ಟವರು. ಪದ್ಮಶ್ರೀ ಅದು ಹಾಜಬ್ಬರಿಗೆ ಬಂದದ್ದು ಎನ್ನುವುದಕ್ಕಿಂತ ನಮ್ಮ ತುಳುನಾಡಿಗೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿಯಾಗ್ತದೆ. ಅಂತಹ ಹಾಜಪ್ಪರ ಮೂಲಕವಾಗಿ ಕಾರ್ಯಕ್ರಮದ ಉದ್ಘಾಟನೆ ಆಯಿತು. ಮಾನ್ಯ ಕುಲಪತಿಗಳು ಬಂದು ಹೋದರು. ತುಂಬ ಸಂತೋಷ ಅಂತ ಹೇಳಿದರೆ, ನನ್ನ ನಿಡುಗಾಲದ ಸ್ನೇಹಿತ, ಒಂದು ರೀತಿಯಲ್ಲಿ ನನ್ನ ಗುರುಗಳು ಅಂತ ಹೇಳಿದ್ರು ತಪ್ಪಿಲ್ಲ. ಅವ್ರು ನನಗೆ ಪಾಠ ಮಾಡದೇ ಇದ್ದರೂ ಕೂಡ ನಮಗೆ ವಿಭಾಗದಲ್ಲಿ ಇರುವಂತಹ ಸಂದರ್ಭದಲ್ಲಿ
ಅವರು ಬೇಕಾದಷ್ಟು ನಾವು ದಕ್ಷಿಣ ಭಾರತ ಒಂದು ಪ್ರವಾಸ ಹೋಗಿದ್ದೇವೆ. ಆ ದಕ್ಷಿಣ ಭಾರತ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ನಾನು ಕರಟಿ ಹೋಗಿದ್ದೇನೆ. ಆ ಕರಟಿ ಹೋದಂತಹ ಸಂದರ್ಭದಲ್ಲಿ ಕೂಡ ನಮ್ಮ ಜೊತೆ ಅಭಯ್ ಕುಮಾರ್ ಇದ್ದುಂಟಲ್ಲ, ನಮ್ಮನ್ನ ಅಲ್ಲಿಂದ ಇಲ್ಲಿಗೆ ಹೈದರಾಬಾದ್, ಔರಂಗಾಬಾದ್, ಮುಂಬೈಯಿಂದ ಗೋವಾಕ್ಕೆ ಬಂದು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ತಲುಪಿಸಲಿಕ್ಕೆ, ಆರೋಗ್ಯಪೂರ್ಣವಾಗಿ ತಲುಪಿಸಲಿಕ್ಕೆ ನಮಗೆ ಕಾರಣ ಆದವರು ಅಂತ ಹೇಳಿದರೆ ಅದು ಅಭಯ್ ಕುಮಾರ್ ಅಂತ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ತೇನೆ. ಅಂತಹ ಸ್ನೇಹಿತರ ಈ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಮಾನ್ಯ ಧನಂಜಯ ಕುಂಬ್ಳೆ ಅವರು ನನ್ನ ತುಂಬ ಆತ್ಮೀಯರು, ಸ್ನೇಹಿತರು. ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೋಮಣ್ಣ ಹೊಂಗಳಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ನಾಗಪ್ಪಗೌಡರಿದ್ದಾರೆ, ಯಶೋಕುಮಾರ್ ಇದ್ದಾರೆ, ಎಲ್ಲ ಮಾಧ್ಯಮದ ಮಿತ್ರರನ್ನು ಎಲ್ಲರನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾ, ನಾನು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ನನಗೊಂದು 1.25 ಗಂಟೆಯಲ್ಲಿ ಬರುವಾಗ ಕಾರಲ್ಲಿ ರೇಡಿಯೋ ಸಾರಂಗಲ್ಲಿ ಚಿನ್ನಪ್ಪಗೌಡರು ಒಂದು ಭಾಷಣ ಕೇಳ್ತಾ ಬಂದೆ. ಅವ್ರು ಭಾಷಣ ಆರಂಭ ಮಾಡುವಾಗಲೇ ಇಲ್ಲಿ ಅವ್ರು ಭಾಷಣ ಮಾಡಿದ್ದು ಅಂತ ನನಗೆ ಅದರಲ್ಲಿ ಸರಿಯಾಗಿ ಸ್ಪಷ್ಟ ಇಲ್ಲ. ಭಾಷಣ ಆರಂಭ ಮಾಡುವಾಗ ಇದು ಈ ಕನ್ನಡ ವಿಭಾಗ ಎನ್ನುವಂಥದ್ದು ನನ್ನ ಅನ್ನದ ಬಟ್ಟಲು. ನಮಗೆ ಇವತ್ತು ಒಂದು ಎಲ್ಲ ರೀತಿಯ ಒಂದು ಆರ್ಥಿಕವಾಗಿ ಆಗಲಿ ಅಥವಾ ಶೈಕ್ಷಣಿಕವಾಗಿ ಆಗಲಿ ಒಂದು ನಾವು ಏನು ಸಾಧನೆ ಮಾಡಿದ್ದೇವೆ ಅಂದರೆ ಅದಕ್ಕೆ ಮೂಲ ಒಂದು ಪ್ರೇರಣೆ ಅದು ಪ್ರೈಮರಿ ಹಂತದಿಂದ ಹಿಡಿದು ವಿಶ್ವವಿದ್ಯಾನಿಲಯದವರೆಗೆ ಎಷ್ಟೋ ಜನರ ಬೆಂಬಲ ನಮಗೆ ಇದ್ದಿದ್ದಿರಬಹುದು. ಆದರೆ ಈ ಮಂಗಳೂರು ವಿಶ್ವವಿದ್ಯಾನಿಲಯ, ಈ ಮಂಗಳ ಗಂಗೋತ್ರಿಯಲ್ಲಿ ನಾವು 2 ವರ್ಷ ಕಳೆದಂಥದ್ದು ಅದು ಸಾಮಾನ್ಯದ ಒಂದು ವಿಷಯ ಅಲ್ಲ, ಒಂದು ದೊಡ್ಡ ಚರಿತ್ರೆ. ಈಗಿನ ಹಾಗಲ್ಲ. ಆಗ ವಿವೇಕ್ ರೈ ಅವರು ಅಧ್ಯಕ್ಷತೆ ಇರುವಂತಹ ಸಂದರ್ಭದಲ್ಲಿ ವಿವೇಕ್ ರೈ ಅವರ ಅಧ್ಯಕ್ಷತೆಯಲ್ಲಿ ಕನ್ನಡ ವಿಭಾಗ ಒಂದು ಬೆಳೀತಾ ಇದ್ದಂತಹ ಸಂದರ್ಭ. ಚಿನ್ನಪ್ಪಗೌಡರು, ಪುರುಷೋತ್ತಮ ಬಿಡಿಮಲೆ ಅವರು, ಡಾಕ್ಟರ್ ಶಿವರಾಮ್ ಶೆಟ್ಟರು, ಸಬಿಹಾ ಮುನ್ನೇಗೌಡರು, ಮಾನಂತರ ನಮ್ಮ ಇವರು ಯಾರು ಮಾಲಗತ್ತಿಯವರು, ಅರವಿಂದ ಮಾಲಗತ್ತಿಯವರು, ಸುಬ್ರಹ್ಮಣ್ಯ ಭಟ್ರು, ಐತಾಳರು, ಇವರೆಲ್ಲರಿಂದ ನಾವು ಪಡೆದಂತಹ ಒಂದು ಸಂಪತ್ತು ಶಿಕ್ಷಣ ಅಂತ ಹೇಳಿದ್ರೆ ಅದು ಸಾಮಾನ್ಯದ್ದಲ್ಲ. ಅದನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತಾ, ಇವತ್ತು ನೀವು ತುಂಬ ಕೆಲಸ ಮಾಡಿದ್ದೀರಿ. ನನಗೆ ಇಲ್ಲಿ ಖುಷಿಯಾಗುವುದು ಏನು ಅಂತ ಹೇಳಿದರೆ, ಹುಡುಗರು ಕಡಿಮೆ ಆಗಿದ್ದಾರೆ ಬಾರಿ, ಎಲ್ಲ ಹುಡುಗಿಯರಿದ್ದಾರೆ. ಜನಪದ ನಿಜವಾಗಿ ಬೆಳೆದದ್ದೇ ಹುಡುಗಿಯರಿಂದ. ನಿಮ್ಮಂತಹ ಹುಡುಗಿಯರಿಂದಲೇ ಜನಪದ ಬೆಳೆದದ್ದು ಮಾತ್ರ ಅಲ್ಲ, ಇವತ್ತು ಉಳಿಯುವುದಿದ್ದರೂ ಕೂಡ ಅದು ನಿಮ್ಮಿಂದ ಅಂದರೆ ನನಗೆ ಅನಿಸ್ತದೆ. ಯಾಕೆ ಅಂತ ಹೇಳಿದರೆ, ಹೆಚ್ಚಾಗಿ ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ನಾವು ಮಾತು ಕೇಳ್ತೇವಲ್ಲ. ಆದ್ದರಿಂದ ಆ ಜನಪದವನ್ನು ಅವತ್ತಿನ ಕಾಲದಲ್ಲಿ ಉಳಿಸಿದವರು, ಈಗ ಇಬ್ಬರು ಇಲ್ಲಿ ಪಾಠನ ಹೇಳಿದರು, ಆ ಇಬ್ಬರು ಪಾಠನ ಹೇಳಿದವರು ಕೂಡ ಹುಡುಗಿಯರು. ಅಲ್ಲಿ ನಮಗೆ ಪರಿಚಯ ಮಾಡಿಕೊಡುವಾಗ ಭೂತಾರಾಧನೆಯ ಬಗ್ಗೆ ಪರಿಚಯ ಮಾಡಿದರು, ಯಕ್ಷಗಾನದ ಬಗ್ಗೆ ಪರಿಚಯ ಮಾಡಿದರು, ಆನಂತರ ಕಂಬಳದ ಬಗ್ಗೆ, ಅಲ್ಲಿ ಹಾಲು ಕಾಯಿಸುವ ಬಗ್ಗೆ. ಇವತ್ತು ಏನು ಅಂತ ಹೇಳಿದರೆ, ಜನಪದ ಸಂಸ್ಕೃತಿ ಅಂದರೆ ಏನು? ಇವತ್ತಿನ ನನ್ನ ವಿಷಯ ಏನಂದರೆ ಜನಪದ ಸಂಸ್ಕೃತಿ. ನೀವು ಅದನ್ನೆಲ್ಲ ಇಲ್ಲಿ ತೋರಿಸಿಕೊಟ್ಟಿದ್ದೀರಾ. ತುಳು ಜನಪದ ಸಂಸ್ಕೃತಿಯನ್ನು ತೋರಿಸಿಕೊಟ್ಟಿದ್ದೀರಿ. ಇಲ್ಲೆಲ್ಲ ಇರುವಂಥದ್ದು ಏನು ಅಂತ ಹೇಳಿದರೆ, ಮುಖ್ಯವಾಗಿ ಜನಪದ ಸಂಸ್ಕೃತಿ ಎನ್ನುವಂಥದ್ದು ಇಡೀ ಜಗತ್ತಿನಲ್ಲೇ ಎಲ್ಲೆಲ್ಲ ಜನ ಇದ್ದಾರೆ ಅಲ್ಲಿ ಜನಪದ ಇದೆ. ಎಲ್ಲಿ ಜನ ಇದ್ದಾರೆ, ಜನ ಹುಟ್ಟಿದ್ದಾರೆ, ಅಲ್ಲಿ ಜನಪದ ಆರಂಭವಾಗಿದೆ. ಜನಪದ ಎನ್ನುವಂತಹ ಅರ್ಥವೇ ಜನರ ಬದುಕು ಅಂತ ಅರ್ಥ. ನಾವು ತುಳುವಿನಲ್ಲಿ ಆಯನ ಪದ ಮುಗೀನು ಅಂತ ಒಂದು ಮಾತಿರುತ್ತೆ. ಆಯನ ಪದ ಮುಗೀನು ಅಂತ. ಪದ ಮುಗೀನು ಅಂತ ಹೇಳಿದ್ರೆ ಅವ ಹೋದ ಅಂತ ಲೆಕ್ಕ, ಅವ ಸತ್ತ ಅಂತ ಲೆಕ್ಕ, ಅವನ ಬದುಕು ಮುಗಿಯಿತು ಅಂತ ಲೆಕ್ಕ. ಅದರಿಂದ ಜನಪದ ಎನ್ನುವಂಥದ್ದು ಜನರ ಬದುಕು. ಎಂಥ ಜನರ ಬದುಕು? ಇಂಥ ಜನರ ಬದುಕು. ಈಗ ಹಾಜಪ್ಪ ಮಾತಾಡಿದಲ್ಲಿ ನಮ್ಮ ನೀವೊಂದು 100 ವರ್ಷದ ಹಿಂದೆ ಹೋದರೆ, ನಮ್ಮ ಅಜ್ಜನ ಕಾಲಕ್ಕೆ ಹೋದರೆ, ಆಗಿನ ಕಾಲದಲ್ಲಿ ನಮಗೆ ಜನಪದ ಎಲ್ಲಿಂದ ಆರಂಭ ಆಯಿತು ಅಂತ ಹೇಳಿದರೆ, ನಮ್ಮ ಭೂಮಿಯಲ್ಲಿ ಜನವರ್ಗ ಯಾವಾಗ ಒಂದು ಬದುಕಲಿಕ್ಕೆ ಶುರು ಮಾಡಿತ್ತು, ಅವರು ಹುಟ್ಟಿ ಕಾಡು ಮನುಷ್ಯರಾಗಿ ಬೆಳೆದು ಹಸಿ ತಿಂದು, ಕಾಯಿಸಿ ತಿಂದು, ಬೇಯಿಸಿ ತಿಂದು, ಆ ನಂತರ ಸಂಸ್ಕರಿಸಿ ತಿನ್ನುವವರೆಗೆ ಜನಪದ ಇವತ್ತು ಬೆಳೆದಿದೆ. ಜನಪದ ನಿಂತ ನೀರಲ್ಲ, ಅದು ಬದಲಾಗ್ತಾ ಹೋಗ್ತದೆ ಅಂತ ವಿದ್ವಾಂಸರು ಹೇಳ್ತಾರೆ. ಇಲ್ಲಿ ಮೊಗೇರರ ಬಗ್ಗೆ
ಜನಾಂಗಿಕ ಅಧ್ಯಯನವನ್ನು ಮಾಡಿದಂತಹ ಅಭಯ್ ಕುಮಾರ್ ಇದ್ದಾರೆ. ಅವರ PhD ಥೀಸಿಸ್ ಅನ್ನು ನೋಡಿದರೆ, ಅದರಲ್ಲಿ ಬರುವಂತಹ ಮೊಗೇರರ ಪ್ರಾರ್ಥನೆಗಳನ್ನು ನೋಡಿದರೆ, ಅದರ ವಿಮರ್ಶೆಯನ್ನು ನೋಡಿದರೆ ನಮಗೆ ತುಂಬ ವಿಷಯಗಳು ಗೊತ್ತಾಗ್ತದೆ. ಮೂಲ ಜನಪದ ಏನು ಎನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ನಾವೆಲ್ಲ ಆ ಜನಪದದ ಮೂಲದಿಂದ ಬಂದವು. ರಾಜಪ್ಪರು ಹೇಳಿದ ಹಾಗೆ ನಾನು ಕೂಡ ಒಬ್ಬ ಕೃಷಿ ಮೂಲದಿಂದ ಬಂದವು. ಅಲ್ಲಿಗೆ ನಾನು ಬರ್ತಾ ಇದ್ದೇನೆ. ಜನಪದ ಸಂಸ್ಕೃತಿ ಅಂದರೆ ಏನು? ಸಂಸ್ಕೃತಿ ಎಲ್ಲಿಂದ ಆರಂಭ ಆಗ್ತದೆ? ಜನರ ಮಧ್ಯೆ ಅದು ಹೇಗೆ ಪರಿವರ್ತನೆಗೆ ಒಳಗಾಗ್ತದೆ? ಬಹುಸಂಸ್ಕೃತಿಯ ನಮ್ಮ ತುಳುನಾಡಿನಲ್ಲಿ ಅಥವಾ ಕರ್ನಾಟಕದಲ್ಲಿ, ಬಹುಸಂಸ್ಕೃತಿಯ ಕರ್ನಾಟಕದಲ್ಲಿ ಎಷ್ಟೋ ಜಾತಿ ಜನಾಂಗಗಳು ಬೆಳೆದು ಬಂದಿದೆ. ಎಲ್ಲರಿಗೂ ಕೂಡ ಜನಪದ ಇದೆ. ಅವರೊಳಗಿನ ಆ ಸಂಸ್ಕೃತಿ, ಆ ಜನಪದ ಸಂಸ್ಕೃತಿಯನ್ನು ಅವರು ಬೆಳೆಸಿಕೊಂಡು ಹೋಗಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವುದು ಏನು ಅಂತ ಹೇಳಿದರೆ, ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವುದು ಏನಂತ ಹೇಳಿದ್ರೆ, ಜನಪದ ಸಂಸ್ಕೃತಿಯ ಒಳಗಡೆ ಏನು ಅಡಗಿದೆ ಅಥವಾ ಅದರ ಮೂಲ ಏನು. ಇಲ್ಲಿ ಪಾಡ್ದನ ಹೇಳಿದ್ರು, ಅದು ಗದ್ದೆಯಲ್ಲಿ ಹೇಳುವ ಪಾಡ್ದನ ಇರ್ಬೋದು, ಕೆಲಸದ ಸಂದರ್ಭದಲ್ಲಿ ಹೇಳುವ ಪಾಡ್ದನ ಇರ್ಬೋದು. ಈಗ ಕರ್ನಾಟಕ ಜನಪದವನ್ನು ನಾವು ಅಧ್ಯಯನ ಮಾಡಿದರೆ ಅಲ್ಲಿ ಕಂಸಾಳಿ ಇರ್ಬೋದು, ಬೀಸೋ ಹಾಡುಗಳಿರ್ಬೋದು, ಅಥವಾ ಕೋಲಾಟದ ಹಾಡುಗಳಿರ್ಬೋದು, ಅಥವಾ ನಂದಿಕೋಲು ಕುಣಿತ ಇರ್ಬೋದು, ಬೇರೆ ಬೇರೆ ಯಾವುದೇ ಒಂದು ಪ್ರಕಾರವನ್ನು ನೀವು ನೋಡಿದರೂ ಕೂಡ ಆ ಎಲ್ಲದರ ಹಿನ್ನೆಲೆಯಲ್ಲಿ ಒಂದು ಮೂಲ ಆಶಯ ಇರ್ತದೆ. ಅಥವಾ ಅದು ಹುಟ್ಟಿಕೊಂಡಂತಹ ಅದರ ಮೂಲವನ್ನು ನೋಡಿದರೆ ನಮಗೆ ನಿಜವಾಗಿಯೂ ನಾವು ಆ ಮೂಲದಿಂದ ಬಂದಿದ್ದೇವೆ ಎನ್ನುವುದನ್ನು ಇವತ್ತು ನಾವು ಮರೆತ ಹಾಗೆ ನಮಗೆ ಕಾಣ್ತಾ ಇದೆ. ತುಳುನಾಡಿನ ಕಂಬಳವನ್ನು ನಮಗೆ ನೀವು ಅಲ್ಲಿ ತೋರಿಸಿದ್ದೀರಿ, ಚಂದದ ಕರೆ ಮಾಡಿದ್ದೀರಿ. ಅದನ್ನು ಸ್ವಲ್ಪ ನಿಜವಾಗಿ ಇವತ್ತು ನಾನು ಏನಾದರೂ ಬೆಳೆದಿದ್ದರೆ, ನನಗೆ ವಿವೇಕರಯ್ಯವರು ಮೊದಲ ಒಂದು ತುಳುವಿನ ಬಗ್ಗೆ ಅಧ್ಯಯನಕ್ಕೆ ಕೊಟ್ಟಂತಹ ವಿಷಯ ಯಾವುದು ಅಂತ ಹೇಳಿದರೆ ಅಗೋಳಿ ಮಂಜಣ್ಣ. ಅಗೋಳಿ ಮಂಜಣ್ಣ ಕೇಳಿದ್ದೀರಾ ಹೆಸರು? ಅಗೋಳಿ ಮಂಜಣ್ಣ ಹೆಸರು ಕೇಳಿದ್ದೀರಾ ಮಕ್ಕಳೇ? ನೀವೀಗ ಈ ತುಳುನಾಡಿನ ಒಂದು ಒಳ್ಳೆಯ ಪವಿತ್ರವಾದ ಮಣ್ಣಿನಲ್ಲಿ ಕಲಿತಾ ಇದ್ದೀರಿ. ನಿಜವಾಗಿ ವಿಶ್ವವಿದ್ಯಾನಿಲಯ ಎನ್ನುವಂಥದ್ದು ಸಂಸ್ಕೃತಿಯನ್ನ ಕಲಿಸುವಂತಹ ಕೇಂದ್ರಗಳಾಗಬೇಕು. ವಿದ್ಯೆ ಅಂದರೆ ಎಂಥದ್ದು ಹೇಳಿ, ಶಿಕ್ಷಣ ಅಂದರೆ ಎಂಥದ್ದು? ಬರೀ ನೀವು ಸರ್ಟಿಫಿಕೇಟ್ ತೆಕ್ಕೊಂಡು ಕಾನ್ವೊಕೇಶನ್ ಅಲ್ಲಿ ಕೋಟ್ ಹಾಕೊಂಡು ಬಂದು ಸರ್ಟಿಫಿಕೇಟ್ ತೆಕ್ಕೊಂಡು ಹೋಗುವಂಥದ್ದು ಬರೀ ಶಿಕ್ಷಣ ಅಲ್ಲ. ನೀವು ಇಲ್ಲಿ ಬಂದು ಆ ನಾಗಾರಾಧನೆಯ ಬಗ್ಗೆ ಕಲ್ತ್ರಿ, ಭೂತಾರಾಧನೆಯ ಬಗ್ಗೆ ಕಲ್ತ್ರಿ, ಆ ಕಂಬಳದ ಬಗ್ಗೆ ಕಲ್ತ್ರಿ, ಆನಂತರ ಪಾಡ್ದನಗಳನ್ನು ಕಲಿತಿದ್ದೀರಿ. ಇದೆಲ್ಲ ಏನಂದ್ರೆ ನಿಜವಾದ ನಮ್ಮ ಹಿರಿಯರ ಬದುಕು ಏನಿದೆ ಅದರ ಒಳಗಡೆ ಅಡಗಿದೆ. ನಾವು ಯಾವುದನ್ನ ಮೌಖಿಕ ಪರಂಪರೆ ಅಂತ ಕರೀತೇವೆ, ಮೌಖಿಕ ಪರಂಪರೆ ಅಂತ ನಾವು ಯಾವುದನ್ನ ಕರೀತೇವೆ, ವಿದ್ಯಾಭ್ಯಾಸ ಇಲ್ಲದಂತಹ, ಶಿಕ್ಷಣದಿಂದ ವಂಚಿತರಾದಂತಹ, ಯಾವುದೇ ಸಂಸ್ಕೃತಿಯ ಒಂದು ಆಧುನಿಕ ಸಂಸ್ಕೃತಿಯ ಪರಿಜ್ಞಾನವೇ ಇಲ್ಲದಂತಹ, ತಂತ್ರಜ್ಞಾನದ ಪರಿಜ್ಞಾನವೇ ಇಲ್ಲದಂತಹ ಒಂದು ಜನಾಂಗ ಬದುಕಿದಂತಹ ಕಾಲ, ಮೂಲ ಜನಾಂಗ ಅಂತ ನಾವು ಅದನ್ನು ಕರೀತೇವೆ. ಇಲ್ಲಿ ತುಳುನಾಡು ನಿಜವಾಗಿ ಇವತ್ತು ಏನಾಗಿದೆ ಅಂತ ಹೇಳಿದರೆ, ವೈದಿಕ ಸಂಸ್ಕೃತಿಯ ಆಕ್ರಮಣಕ್ಕೆ ಒಳಗಾಗಿ, ಆಧುನಿಕತೆಯ ಒಂದು ರೀತಿಯ ಬಂಧನಕ್ಕೆ ಒಳಗಾಗಿ, ನಮ್ಮ ಮೊಬೈಲ್ ಸಂಸ್ಕೃತಿಯ ಒಂದು ರಕ್ಕಸ ಬುದ್ಧಿಗೆ ಒಳಗಾಗಿ ಇವತ್ತು ಅಧಪತನಗೊಳ್ಳುತ್ತಿರುವಂತಹ ನಮ್ಮ ಆ ಸಂಸ್ಕೃತಿ ವಿಕೃತಿಗೊಳ್ಳುತ್ತಿರುವಂತಹ ಈ ಸಂದರ್ಭದಲ್ಲಿ ಇಂತಹ ವಿಚಾರ ಸಂಕಿರಣಗಳು, ಇಂತಹ ನಿಮ್ಮ ಆ ಸಂಸ್ಕೃತಿ ಸಿರಿಯಂತಹ ಈ ರೀತಿಯ ಆ ಒಂದು ವಿದ್ಯಾರ್ಥಿಗಳಿಗೆ ನೀವು ಬೋಧಿಸುವಂತಹ, ತೋರಿಸುವಂತಹ ಈ ವಿಧಾನ ಇದೆಯಲ್ಲ, ಇದನ್ನ ವಿವೇಕರಯ್ಯಗಳು ನಮಗೆ ಅವತ್ತು ಹೇಳಿದ್ದಾರೆ. ನಾವೊಂದ್ಸಲ ಇಲ್ಲಿ ರಾಜ್ಯ ಮಟ್ಟದ ಜನಪದ ಮೇಳ ಆದದ್ದಲ್ಲ ಸರ್, ವಿವೇಕರಯ್ಯಗಳ ಅಧ್ಯಕ್ಷತೆ ಇರುವ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಜನಪದ ಮೇಳವೊಮ್ಮೆ ನಮ್ಮ ಕ್ಯಾಂಪಸ್ ಅಲ್ಲಿ ಆಗಿದೆ. ಇಲ್ಲಿ
ಇದರಲ್ಲಿ ಅಲ್ಲ, ಇದು SVP ಅಧ್ಯಯನ ಕೇಂದ್ರ ಬೆಳೆಯುವ ಕಟ್ಟುವ ಮೊದಲು ನಾವು ಡಿಪಾರ್ಟ್ಮೆಂಟ್, ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲಿದ್ದಲ್ಲ, ಅಲ್ಲಿ ರಾಜ್ಯ ಮಟ್ಟದ ಜನಪದ ಮೇಳ ಆದ ಸಂದರ್ಭದಲ್ಲಿ ಚಂದ್ರಶೇಖರ್ ಕಂಬಾರರು ಅದಕ್ಕೆ ಉದ್ಘಾಟನೆಗೆ ಬಂದಂತಹ ನೆನಪು ನನಗೆ. ಆವಾಗ ನಾನು ಇದರಲ್ಲಿ ಕನ್ನಡ ವಿಭಾಗದಲ್ಲಿ ನಾನು ವಿಭಾಗದ ಒಂದು ನಾಯಕನಾಗಿದ್ದೆ, ವಿದ್ಯಾರ್ಥಿ ನಾಯಕನಾಗಿ ಇದ್ದೆ ನಾನು. ಆ ಸಂದರ್ಭದಲ್ಲಿ ನಾವು ಆಡಿದಂತಹ ಆಟಗಳು, ಅಲ್ಲಿಗೆ ಬಂದಂತಹ ವಿದ್ವಾಂಸರು, ಅವರನ್ನೆಲ್ಲ ನೋಡಿದರೆ, ಆ ಅನುಭವವನ್ನು ಇವತ್ತು ನೋಡಿದರೆ ಏನೋ ನಮ್ಮ ವಿಶ್ವವಿದ್ಯಾನಿಲಯ ಇತ್ತೀಚಿನ ದಿನಗಳಲ್ಲಿ ಕಳ್ಕೊಳ್ತಾ ಇದೆಯೋ ಎನ್ನುವ ರೀತಿಯ ಒಂದು ರೀತಿಯ ಕೊರಗು ನನ್ನಲ್ಲಿ ಆಗ್ತಾ ಇದೆ. ಅಂತಹ ದೊಡ್ಡ ಸಮ್ಮೇಳನಗಳು, ಆ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಸಮ್ಮೇಳನಗಳು ಅಂತ ಹೇಳಿದ್ರೆ ನಾವು ಈಗ ತಿಳ್ಕೊಂಡ ಹಾಗೆ ಮೆರವಣಿಗೆ ಹೋಗುವಂತಹ ಸಮ್ಮೇಳನಗಳಲ್ಲ, ಆನಂತರ ಟ್ಯಾಬ್ಲೋಗಳಲ್ಲಿ ಬಾವುಟ ಕಟ್ಟಿಕೊಂಡು ಹೋಗುವಂತಹ ಸಮ್ಮೇಳನಗಳಲ್ಲ, ಅದಲ್ಲ. ನಿಜವಾಗಿ ನಮ್ಮ ಅಕಾಡೆಮಿಕ್ ಆದಂತಹ ಶೈಕ್ಷಣಿಕ ಶಿಸ್ತಿನ ಒಳಗಡೆ ಇವತ್ತು ನೀವು ಏನ್ ಮಾಡಿದ್ದೀರಿ, ಇದು ನೀವಿಲ್ಲಿ ಸೇರಿದಂತವರು 50 ಜನ ಇದ್ದಿರಬಹುದು. ನಾನು ಹೇಳ್ತೇನೆ, ಇದೊಂದು 5,000 ಜನರಿಗೆ ಮುಟ್ಟತಕ್ಕಂತಹ ಒಂದು ಕಾರ್ಯಕ್ರಮ, ಇದು ಮುಟ್ಟಬೇಕಾದಂತಹ ಒಂದು ಕಾರ್ಯಕ್ರಮ ಇದು. ನಿಮ್ಮ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಆಸಕ್ತ ವಿದ್ಯಾರ್ಥಿಗಳಿರುವಂತದ್ದು. ನಾಳೆ ನೀವು 1,000 ವಿದ್ಯಾರ್ಥಿಗಳಿಗೆ ಹಾಜಬ್ಬರು ಹೇಳಿದಾಗೆ ಪಾಠ ಮಾಡುವವರು, ಬೋಧಿಸುವವರು ನೀವು, ಸಂಸ್ಕೃತಿಯನ್ನು ಬೋಧಿಸುವವರು ನೀವು, ಶಿಕ್ಷಣವನ್ನು ಕಲಿಸುವವರು ನೀವು ಅದನ್ನ ತಳಮಟ್ಟದಿಂದ ಅಧ್ಯಯನ ಮಾಡಿಕೊಂಡು ಹೋದ್ರೆ, ವಚನ ಸಾಹಿತ್ಯ ಇರಬಹುದು, ಇವತ್ತು ದಾಸ ಸಾಹಿತ್ಯ ಇರಬಹುದು, ಅಥವಾ ಕನ್ನಡ ಸಾಹಿತ್ಯದ ಯಾವುದೇ ಪ್ರಕಾರಗಳನ್ನು ನೀವು ತೆಗೆದುಕೊಳ್ಳಿ, ಜನಪದದ ಪ್ರೇರಣೆ ಇಲ್ಲದ ಸಾಹಿತ್ಯ ಯಾವುದೂ ಇಲ್ಲ ಅಂತಲೇ ಹೇಳ್ಬಹುದು. ಅದನ್ನ ಪೊಂಗಳಿಯವರು ಅಥವಾ ಅಭಯರು ತುಂಬಾ ಚಂದ ಅದನ್ನ ಹೇಳ್ತಾರೆ. ಜನಪದದ ಪ್ರಭಾವ ಇಲ್ಲದೆ ಬೆಳೆದಂತಹ ಯಾವುದೇ ಸಾಹಿತ್ಯ ಪ್ರಕಾರಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಯಕ್ಷಗಾನ ಬೇಕಿದ್ರೆ ಒಂದು ಯಕ್ಷಗಾನದ ಅದು ಭಾಗವತಿಗೆ ಇರಬಹುದು, ಅಥವಾ ಅಲ್ಲಿಯ ಅರ್ಥಗಾರಿಕೆ ಇರಬಹುದು. ನಮ್ಮ ತುಳುನಾಡಿನಲ್ಲಿ ಗಂಡು ಕಲೆ ಎನ್ನುವಂತಹ ಯಕ್ಷಗಾನವನ್ನ ನಾವು ನೋಡಿದಾಗ ಕೂಡ ಒಂದು ರೀತಿಯ ಒಂದು ಕಡೆ ಜಾನಪದ, ಮತ್ತೊಂದು ಕಡೆ ಅರೆ ಜಾನಪದ ಎಂದು ಹೇಳುವಂತಹ ಯಕ್ಷಗಾನ, ಇದೆಲ್ಲವೂ ಕೂಡ ಜನಪದದ ಪ್ರೇರಣೆಯಿಂದಲೇ ಬೆಳೆದದ್ದು. ನಮ್ಮ ಭೂತಾರಾಧನೆ, ಆ ಭೂತಾರಾಧನೆ ಮುಖ್ಯವಾಗಿ ನೀವು ಎಲ್ಲಿಗೆ ನೋಡಬಹುದು ಅಂತ ಹೇಳಿದ್ರೆ, ಭೂತಗಳ ವೇಷಗಳನ್ನ ನೋಡಿದರೆ, ಅದರ ವೇಷಭೂಷಣಗಳನ್ನ ನೋಡಿದರೆ, ಆ ಕಟ್ಟುವಂತಹ ಗರಿಗಳನ್ನ ನೋಡಿದರೆ, ಅಲ್ಲಿ ಉಪಯೋಗಿಸುವಂತಹ ಹಾಳೆಯನ್ನ ನೋಡಿದರೆ, ಇಂಗಾರವನ್ನ ನೋಡಿದರೆ, ಎಲ್ಲವೂ ಕೂಡ ಯಾವುದೇ ತಂತ್ರಜ್ಞಾನದ ಈಗದ್ದಲ್ಲ, ಈಗಿನ ಕೋಲಗಳನ್ನು ನಾವು ಹೇಳುವುದಿಲ್ಲ. ಈಗಿನ ಕೋಲಗಳಲ್ಲಿ ನಾನು ಒಂದು 4 ವರ್ಷದ ಹಿಂದೆ ಒಂದು ಕೋಲಕ್ಕೆ ಹೋಗ್ತೇನೆ, ಅಲ್ಲಿ ಒಂದು ಭೂತ ಕುಣಿಯುತ್ತದೆ, ಅದಕ್ಕೆ ಕೂಡ ಭೂತ ಕುಣಿಯುತ್ತದೆ. ಅದಲ್ಲ ನಾನು ಹೇಳುವಂಥದ್ದು. ಅದು ಭಾರಿ ನಾವು ಅದರ ಬಗ್ಗೆ ತುಂಬಾ ಜಾಗೃತೆಯಾಗಿರಬೇಕು. ಈಗಿನ ಮೀಡಿಯಾಗಳಲ್ಲಿ, ಈಗಿನ ಟಿವಿಗಳಲ್ಲಿ, ಅಥವಾ ಈಗಿನ ಸಿನಿಮಾಗಳಲ್ಲಿ, ಆಗ VC ಅವರದನ್ನ ಬಾರಿ ಚಂದ ಹೇಳಿದ್ರು, ನಾವು ಅದನ್ನೇ ನಿಜ ಅಂತ ನಂಬಬಾರದು. ಭೂತಾರಾಧನೆ ಅಂದ್ರೆ ಅದನ್ನೇ ನಾವು ನಿಜ ಅಂತ ನಂಬಬಾರದು. ಈ ಪಂಜುರ್ಲಿ ಪಾಡ್ದನದಲ್ಲಿ ಒಂದು ಮಾತು ಬರುತ್ತೆ, ಹೇಗೆ ಅಂತ ಹೇಳಿದ್ರೆ, ಅಯ್ಯಂದಲನೇರ ಮುರಿಗಿಂಡದ ಪಾಕೆ ನೋಡೆ, ಕರ್ಡೆದ ಕಾಯಿಗೆ ಕಪ್ಪಾಯಿ ಪಂಜಿ, ತುಂಬೆದ ಪುರ್ಪೋಗು ಬೊಳ್ಪಾಯಿ ಪಂಜಿ, ಆಣದು ಅಣು ಕೊಣ್ಣದು ಕೊಣ್ಣು ಪಂಜಿಲುದಾನೆ ಉದಿಯ ಉದಿಪಣ ಬೆಂತಾನ. ಬರುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತಾ? ನಾವು ದೈವಗಳನ್ನ ತುಳುನಾಡಿನಲ್ಲಿ ಸತ್ಯಗಳು ಅಂತ ಕರೀತೇವೆ. ಇದು ಸತ್ಯದ ಮಣ್ಣು ಅಂತ ಕರೀತೇವೆ. ಈಗ ನೀವು ಅದು ಪರಶುರಾಮನ ಕುಡಲಿಗೆ ಹುಟ್ಟಿದ ತುಳುನಾಡು ಅಂತೇಳಿ ಏನು ಪದ್ಯ ಬೇಕಿದ್ರೆ ಬರೀರಿ, ಆದ್ರೆ ನಿಜವಾಗಿ ಅಂತ ಹೇಳಿದ್ರೆ ಇದು ಸತ್ಯವಂತರ ನಾಡು, ಆ ಸತ್ಯದ ನಾಡು. ಈ ದೈವಗಳನ್ನ ನಾವು ಸತ್ಯಗಳು ಅಂತ ಕರೀತೇವೆ. ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ಇಲ್ಲಿ ಒಂದು ಪ್ರಧಾನವಾದಂತ ಈ ಮಣ್ಣಿನಲ್ಲಿ ಒಂದು ಸತ್ಯ ಇದೆ. ಆಗ ಒಂದು ತಾಯಿ ಹೇಳಿದ್ರು, ಬೇರ್ಮೇರೆ ಅಂದ್ರೆ ಯಾರು? ಬೇರ್ಮೇರೆ ಅಂದ್ರೆ ಕೋಟಿ ಚೆನ್ನೈ ಅಂತ ಹೇಳಿದ್ರು. ನೋಡಿ, ನಾವು ಅಧ್ಯಯನ ಮಾಡ್ಬೇಕು, ನೀವು ಓದಬೇಕು. ನೀವು ಮೊಬೈಲಲ್ಲಿ ಗೂಗಲಲ್ಲಿ ನೋಡುವುದಲ್ಲ. ನಮ್ಗೀಗ ಎಲ್ಲದಕ್ಕೂ ಅಪ್ಪ ಗೂಗಲ್ ಆಗಿದೆ. ಅದಲ್ಲ, ಗೂಗಲ್ ನಮ್ಗೆ ಅಪ್ಪ ಅಲ್ಲ. ನಮ್ಗೆ ಅಪ್ಪ ಅಲ್ಲಿ ಲೈಬ್ರರಿ. ಆ ಲೈಬ್ರರಿಗೆ ಹೋಗಿ ನಾನು ಒಂದೊಂದ್ಸಾರಿ ಅಲ್ಲಿಗೆ ಹೋಗುವಾಗ ಕೆಲವು
ಕೆಲವು ಮೂಲೆಗಳಲ್ಲಿ ಅದರ ಧೂಳು ಇಷ್ಟು ಧೂಳು ಹಿಡಿದಿದೆ, ಯಾರು ಅದನ್ನು ಹೋಗಿ ಆ ಪುಸ್ತಕಗಳನ್ನು ಮುಟ್ಲಿಲ್ಲ. ಬೇಸರ ಆಗ್ತದೆ ನಮಗೆ. ನಾವಿಲ್ಲಿ ಕಲಿತಾ ಇರುವಂತಹ ಸಂದರ್ಭದಲ್ಲಿ ಸರಿಗೆ ಗೊತ್ತಿದೆ, ನಾವು ದಿನದ ಒಂದು 24 ಗಂಟೆಯಲ್ಲಿ ಆರಂಭದ ದಿನಗಳಲ್ಲಿ ಮತ್ತೆ ಸ್ವಲ್ಪ ನಮಗೆ ಸೆಟ್ ಆಗ್ತಿತ್ತು. ಸೆಕೆಂಡ್ ಇಯರ್ಗೆ ಬರುವಾಗ ಸ್ವಲ್ಪ ಉದಾಸೀನ ಶುರುವಾಗ್ತದೆ, ಸ್ವಲ್ಪ ಏನು ಫಸ್ಟ್ ಇಯರ್ ಅಲ್ಲಿ ನೋಡಿದ್ರೆ ನಾವು ದಿನದಲ್ಲಿ ಇಲ್ಲಿ ಒಂದು 4 ಗಂಟೆ ಪಾಠ ಇದ್ರೆ ಉಳಿದ ರಾತ್ರಿ ಸಾಧಾರಣ ನಮಗೆ 7 ಗಂಟೆ 8 ಗಂಟೆವರೆಗೆ ನಾವು ಲೈಬ್ರರಿಯಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೆವು, ಎಷ್ಟು ಓದ್ತಾ ಇದ್ದೆವು. ಓದಿದ್ದು ನಿಜವಾಗಿ ಪಾಠಕ್ಕೆ ಸಂಬಂಧಪಟ್ಟದ್ದಲ್ಲ ಅದು. ನಿಮ್ಮ ಎಕ್ಸಾಮಿಗೆ ಬರೆಯುವಾಗ 3 ಗಂಟೆಗೆ ಬರೆಯಲಿಕ್ಕೆ ಅದು ಓದಿದ್ದೇ ಅಲ್ಲ. ಆ ಓದಿದ ಕಾರಣವಾಗಿದೆ ಅಲ್ಲ, ಇವತ್ತು ಕೂಡ ನಾವು ಜೀವಂತವಾಗಿದ್ದೇವೆ ಬದುಕಿನಲ್ಲಿ. ನಾನೀಗ ರಿಟೈರ್ಡ್ ಪರ್ಸನ್ ಅಂತ ಹೇಳಲಿಕ್ಕೆ ನನಗೆ ಆಗ್ತಾನೆ ಇಲ್ಲ. 60 ವರ್ಷ ಮುಗಿದೀಗ 64 ವರ್ಷ ನನಗೆ. ಈಗಲೂ ನಾನು ಪಾಠ ಮಾಡ್ತಾ ಇದ್ದೇನೆ ಮಕ್ಕಳಿಗೆ, ಈಗಲೂ ನಾನು ಮಕ್ಕಳ ಮಧ್ಯೆ ಇದ್ದೇನೆ. ಆ 3 ವರ್ಷ ಇಲ್ಲಿ ಯೂನಿವರ್ಸಿಟಿಯಲ್ಲಿ ನಾನು ಕಳೆದೆ. ಈಗಲೂ ಒಂದು 4-5 ಬೇರೆ ಬೇರೆ ಸಂಸ್ಥೆಗಳಿರುವಂತಹ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಆನರರಿಯಾಗಿ. ಯಾಕೆ ಅಂತ ಹೇಳಿದ್ರೆ ಅದರಿಂದ ಹೊರಗೆ ಬರಲಿಕ್ಕೆ ನಮಗೆ ಆಗ್ತಾ ಇಲ್ಲ. ನೀವು ಗ್ರಂಥಾಲಯಗಳನ್ನ ನೀವು ಸ್ವಲ್ಪ ಸರ್ವೆ ಮಾಡಿದರೆ, ನೀವು ಸ್ವಲ್ಪ ಅದರ ಒಳಗಡೆ ಹೋಗಿ ಪುಸ್ತಕದ ಒಳಗಡೆ ಹೋದ್ರೆ ಇವತ್ತು ನಿಮಗೆ ಯಾವ ಕಾಯಿಲೆಗಳು ಬರ್ತದೆ ನೋಡಿ, ಅದು ನಿಮಗೆ ಯಾವುದು ಬರುವುದಿಲ್ಲ. ಸತ್ಯ ಹೇಳುವುದಿದ್ರೆ ನಾನು ಅಲ್ಲಿಗೆ ಬಂದಿದ್ದೇನೆ. ಜನಪದ ಸಂಸ್ಕೃತಿ ಎನ್ನುವಂಥದ್ದು ಒಂದು ರೀತಿಯ ಮುಗ್ಧ ಜನರ ಸಂಸ್ಕೃತಿ, ಮೂಲ ಜನರ ಸಂಸ್ಕೃತಿ, ವಿದ್ಯೆ ಕಲಿಯದ ಜನರ ಸಂಸ್ಕೃತಿ. ನಾವು ಇವತ್ತು ಆ ಮೂಲದಿಂದ ಬಂದಿದ್ದೇವೆ, ನಾವು ವಿದ್ಯೆ ಕಲ್ತಿದ್ದೇವೆ, ಆದರೆ ಅದನ್ನು ನಾವು ಮರೆಯಬಾರದು. ಅಲ್ಲಿ ಏನಿದೆ ಮುಖ್ಯವಾಗಿ ಕೃಷಿ ಬದುಕು, ಜನಪದದ ಮೂಲವೇ ಕೃಷಿ ಬದುಕು. ಆಗ ನಾನು ಹೇಳಿದೆ ಇಲ್ಲ, ಭೂತಗಳ ವೇಷ ಯಾವುದು, ಸೊಪ್ಪು ಕಟ್ಟಿಕೊಳ್ಳುವಂಥದ್ದು, ಆನಂತರ ತಿರಿ ಕಟ್ಟಿಕೊಳ್ಳುವಂಥದ್ದು, ಇದರದ್ದೆಲ್ಲ ಮೂಲ ಏನು? ಆ ದೈವಾರಾಧನೆಯ ಮೂಲ ಇದೊಂದು 800-900 ವರ್ಷಗಳ ಚರಿತ್ರೆ ಇದ್ದಂತಹ ದೈವಾರಾಧನೆ, 1000 ವರ್ಷಗಳ ಇತಿಹಾಸ ಇದ್ದಂತಹ ದೈವಾರಾಧನೆ. ನಮಗೆ ಜನಪದದ ಅಧ್ಯಯನ ತೊಡಗಿದ್ದು ಯಾವಾಗ ಅಂತ ಹೇಳಿದ್ರೆ ಮಿಷನರಿಗಳ ಕಾಲದಲ್ಲಿ ವಿದೇಶಿಯರು, ಪಾಶ್ಚಾತ್ಯ ವಿದ್ವಾಂಸರು ಇಲ್ಲಿಗೆ ಬಂದು ಇಲ್ಲಿಯ ಜನಪದವನ್ನ ಹೀಗೆ ಉಂಟು ಅಂತ ತೋರಿಸಿಕೊಟ್ಟವರು. ನಂತರ ನಮ್ಮವರು ಅಧ್ಯಯನ ಮಾಡಿದ್ದು. ಅದರ ಮೊದಲು ಇಲ್ಲಿಲ್ವಾ? ಇತ್ತು, ಆದರೆ ಅವರು ಅದಕ್ಕೆ ಫ್ರೇಮ್ ಕೊಡಲಿಲ್ಲ. ಯಾವುದೇ ಒಂದು ರೀತಿಯ ನಿರ್ದಿಷ್ಟವಾದಂತಹ ಚೌಕಟ್ಟನ್ನು ಅವರಿಗೆ ಕೊಡಲಿಲ್ಲ. ಅವರು ಅದನ್ನು ಆಚರಿಸಿಕೊಂಡು ಬಂದಿದ್ದಾರೆ. ಅದು ಅವರ ಬದುಕಿನ ಒಂದು ಭಾಗವಾಗಿತ್ತು, ಅದು ಅವರ ಜೀವನದ ಒಂದು ಆಶಯದ ಒಂದು ಭಾಗವಾಗಿತ್ತು, ಅದು ಅವರ ಒಂದು ಸಂಪ್ರದಾಯ ಆಗಿತ್ತು, ಅವರ ನಂಬಿಕೆಯ ಒಂದು ಭಾಗವಾಗಿತ್ತು. ಆರಂಭದಲ್ಲಿ ನಾವೆಲ್ಲ ಹೀಗೆ ನಮ್ಮ ಹಿರಿಯರೆಲ್ಲ ಬಟ್ಟೆ ಹಾಕಿಕೊಂಡಿದ್ದೆ. ಫ್ಯಾಷನ್ ಬದಲಾಗುವುದು, ಸಂಸ್ಕೃತಿ ಬದಲಾಗುವುದು. ಆ ಸಂಸ್ಕೃತಿ ಬದಲಾಗುವಾಗ ಅದು ಉಡುಗೆ ತೊಡುಗೆಗಳಲ್ಲಿ ಬದಲಾಗ್ತದೆ, ನಮ್ಮ ಊಟ ತಿಂಡಿಗಳಲ್ಲಿ ಬದಲಾಗ್ತದೆ, ನಮ್ಮ ಬದುಕುವ ರೀತಿಯಲ್ಲಿ ಬದಲಾಗ್ತದೆ, ಭಾಷೆಯಲ್ಲಿ ಬದಲಾಗ್ತದೆ. ಒಟ್ಟು ಇಡೀ ಜೀವನ ಕ್ರಮದಲ್ಲಿ ನಾವು ಬದಲಾವಣೆಯನ್ನ ಕಾಣ್ತೇವೆ, ಒಂದು ರೀತಿಯ ಸಂಕ್ರಮಣವನ್ನು ನಾವು ಅದರಲ್ಲಿ ಕಾಣ್ತೇವೆ. ಆದರೆ ಮೊದಲು ಹಾಗಿರಲಿಲ್ಲ. ಈಗಿನ ಹಾಗೆ ಆಸ್ಪತ್ರೆಗಳಿರಲಿಲ್ಲ, ಈಗಿನಂತಹ ಮದ್ದುಗಳಿರಲಿಲ್ಲ, ಈಗಿನಷ್ಟು ಡಾಕ್ಟರ್ಗಳೇ ಇರಲಿಲ್ಲ. ಆಗ ಅವರೇ ಎಲ್ಲ ಈಗ ಜನಪದ ಒಳಗಡೆ ಏನಿದೆ, ಜನಪದ ವೈದ್ಯ ಇರ್ಬೋದು, ಜನಪದ ಅಡುಗೆ ಇರ್ಬೋದು, ಜನಪದ ಆಟಗಳಿರ್ಬೋದು, ಜನಪದ ತಿಂಡಿಗಳಿರ್ಬೋದು, ಜನಪದ ಉಡುಗೆ ಇರ್ಬೋದು, ಜನಪದ ಕ್ರೀಡೆಗಳಿರ್ಬೋದು. ಇದು ಎಲ್ಲವೂ ಕೂಡ ಒಂದು ಜನಪದ ಧರ್ಮ ಉಂಟು ಅವರ ಹತ್ರ. ಆ ಜನಪದ ಧರ್ಮ ಯಾವುದು ಅಂತ ಹೇಳಿದ್ರೆ ಅವರಿದ್ದು ಅದೇ ಸತ್ಯದಿಂದ ಬದುಕಿದವರು. ಅವರೊಂದು ಕೈ ಮುಗಿದ್ರೆ ಸಾಕು. ಈಗಿನ ಹಾಗೆ ಅಲ್ಲಿ 10 ಲಕ್ಷ ಖರ್ಚು ಮಾಡಿ ಕೋಲ ನೇಮ ಮಾಡಬೇಕಾಗಿಲ್ಲ. ಅವರಲ್ಲಿ ಅದೊಂದು ಪಂಜುರ್ಲಿಯ ಕಲ್ಲು ಅಂತ ನಂಬುತ್ತಾರೆ, ಅದರಲ್ಲಿ ದೇವರನ್ನ ಅವರು ಕಾಣ್ತಾರೆ. ಆ ಒಂದು ಮನೆ ಮಂಚದಲ್ಲಿ ದೇವರನ್ನ ಕಾಣ್ತಾರೆ, ಆ ಮೊಗದಲ್ಲಿ ಅವರು ದೇವರನ್ನ ಕಾಣ್ತಾರೆ. ಅವರಿಗೆ ಆ ಹಿಂಗಾರ ದೇವರಾಗುತ್ತೆ. ಒಂದು ಕಲ್ಪವೃಕ್ಷದ ಒಂದು ಯಾವುದನ್ನು ನಾವು ಸಿಯಾಳ ಹೊಂಡ ಅಂತ ಕರಿತೇವಲ್ಲ, ಅದು ಅವರಿಗೆ ದೇವರಾಗ್ತದೆ. ಅವ್ರು ತಿನ್ನುವ ಅನ್ನ ಅವರಿಗೆ ದೇವರಾಗ್ತದೆ. ಅವರಿಗೆ ದೇವರು ಯಾವುದು ಅಂತ ಅವರಿಗೆ ಗೊತ್ತಿಲ್ಲ ಅವಾಗ. ಅಂತಹ ಜನಪದ, ಅಂತಹ ಮುಗ್ಧ ಜನ, ಅನಾಗರಿಕರಾಗಿದ್ದಂತಹ ಜನ, ನಾಗರಿಕತೆ ಬೆಳೆಯುವಾಗ ಬದಲಾಗ್ತಾ ಹೋಗುವ ಹಾಗೆ ನಾನು ಹೇಳಿದ ಹಾಗೆ ಅವರು ಆ ಮೈ ಮುಚ್ಚಿಕೊಂಡದ್ದು ಸೊಪ್ಪಿನಿಂದ,
ಗರಿಗಳಿಂದ ಮೈ ಮುಚ್ಚಿಕೊಂಡಿದ್ದದ್ದು. ಆಗ ಯಾವುದೇ ನಿಮ್ಮ ಟೈಲರಿಂಗ್ ಎಲ್ಲ ಬರಲಿಲ್ಲ, ಯಾವ ಬಟ್ಟೆ ಅನ್ವೇಷಣೆ ಬರಲಿಲ್ಲ, ಯಾವ ನಮ್ಮ ದೇಹದ ಕಾಡಿನಲ್ಲಿ ಮಲಗುವುದು, ಕಾಡಿನಲ್ಲಿ ಓಡಾಡುವಾಗ ನಮ್ಮ ದೇಹದ ಡೆಲಿಕೇಟ್ ಭಾಗಗಳಿಗೆ ಯಾವುದಾದರೂ ಹುಳಗಳು, ವಿಷಜಂತುಗಳು ಅದಕ್ಕೆ ತೊಂದರೆ ಕೊಡಬಾರದು ಎನ್ನುವ ಕಾರಣಕ್ಕೆ ಅವರೆಲ್ಲ ಕಟ್ಟಿಕೊಂಡ್ರು ಅಷ್ಟೇ, ಎಲೆಯನ್ನ ಕಟ್ಟಿಕೊಂಡ್ರು. ಹಾಗೆ ಬದುಕಿದ್ರು. ಹಾಗೆ ಒಂದೊಂದೇ ಬದಲಾಗ್ತಾ ಆ ಸಂಸ್ಕೃತಿ ಅದು ಬದಲಾಗ್ತಾ ಜೀವನ ಬೆಳೆದ ಹಾಗೆ ಬದಲಾಗ್ತಾ ಹೋಗ್ತದೆ. ನಾವು ಆ ಮೂಲ ಸಂಸ್ಕೃತಿಯನ್ನ ಅಧ್ಯಯನ ಮಾಡಬೇಕು. ನಾವೀಗ ಬರೆಯುವಾಗ ಏನಾಗ್ತದೆ, ಮೌಖಿಕ ಸಂಸ್ಕೃತಿಯನ್ನ ದಾಖಲೀಕರಣ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ತುಳು ಜಾನಪದದಲ್ಲಿ ಮೊದಲ ಡಾಕ್ಟರೇಟ್ ಥೀಸಿಸ್ ಯಾರಿದ್ದು? ಯಾರ್ದು? ತುಳು ಜಾನಪದದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮೊದಲು ನಮ್ಮ PhD ಮಾಡಿದವರು ಯಾರು? ಯಾರು ಹೇಳ್ಕೊಡ್ಬೇಡಿ, ಮಕ್ಕಳಿಗೆ ಗೊತ್ತಿರ್ಬೇಕದು. ಯಾರು? ಪ್ರೊಫೆಸರ್ BA ವಿವೇಕ್ ರೈ ಅವರ ತುಳು ಜಾನಪದ ಎನ್ನುವಂಥದ್ದು. ಈಗಲೂ ನನ್ನ ಹತ್ರ ಒಂದು 2 ಕಾಪಿ ಉಂಟಲ್ಲ, ಅದು ತೆಗೆಯುವಾಗ ಏನಾಗ್ತದೆ, ಅಷ್ಟು ಬಿಡಿ ಆಗ್ತದೆ. ಈಗ ಅಷ್ಟು ವರ್ಷಗಳಾಯ್ತು ಅದಕ್ಕೆ. ಅದೇ ನಮಗೆ ಇವಾಗ ಮೂಲ ಆಕಾರ. ಅದರ ನಂತರ ನಮ್ಮ ಭೂತಾರಾಧನೆ ಅಧ್ಯಯನ ಆಗಿರ್ಬೋದು ಅಥವಾ ಜನಾಂಗಿಕ ಅಧ್ಯಯನ ಆಗಿರ್ಬೋದು, ಎಲ್ಲವೂ ಕೂಡ ಅದರ ಒಂದು ಭಾಗಗಳನ್ನ ನಾವು ತೆಗೆದುಕೊಂಡು ನಾವು ಹೋಗ್ತಾ ಇದ್ದೇವೆ, ಅಧ್ಯಯನ ಮಾಡ್ತಾ ಇದ್ದೇವೆ. ಒಂದೊಂದು ಎಳೆಯನ್ನ ಇವತ್ತು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇದೆ. ಬರೇ ಒಂದು ನಮ್ಮ ತೆಂಗಿನ ಮರದ ಒಂದು ತೆಂಡಲನ್ನ ಹಿಡ್ಕೊಂಡು ಇವತ್ತು PhD ಮಾಡಬಹುದು. ಬೇಕಾದ್ರೆ ಅಷ್ಟು ವಿಷಯಗಳು ಅದರಲ್ಲಿ ಸಿಗ್ತದೆ. ಅಂತಹ ಒಂದು ವಿಶಾಲವಾದಂತಹ ವ್ಯಾಪ್ತಿ ಉಳ್ಳಂತದ್ದು ಜನಪದ. ಇಷ್ಟು ನಾವು ತಿಳ್ಕೊಂಡಾಗ ಆ ಜನಪದ ಬದುಕು ನಮಗೆ ಯಾಕೆ ಬೇಕು, ಅದು ಏನು ಕೊಟ್ಟಿದೆ ನಮ್ಮ ಹಿರಿಯರಿಗೆ, ಅದನ್ನು ಒಂಚೂರು ನೆನಪು ಮಾಡಿಕೊಳ್ಬೇಕಾಗ್ತದೆ. ಭಾರತ ದೇಶದಲ್ಲೇ ಒಂದು ಶ್ರೀಮಂತ ಜನಪದ ಪರಂಪರೆ ಇರುವಂತಹ ನಾಡು ಅಂತ ಹೇಳಿದ್ರೆ ಅದು ಕರ್ನಾಟಕ ಅಂತ ವಿದ್ವಾಂಸರು ತೀರ್ಮಾನ ಮಾಡಿದ್ದಾರೆ. ಈ ಭಾರತ ದೇಶದಲ್ಲಿ ಶ್ರೀಮಂತವಾದಂತಹ ಜನಪದ ಸಂಸ್ಕೃತಿ ಇರುವಂತಹ ಪರಂಪರೆ ಇರುವಂತಹ ನಾಡು ಅದು ಆ ಭಾರತ ದೇಶ. ಅಂತಹ ಒಂದು ದೇಸಿ ಸಂಸ್ಕೃತಿಯಿಂದ ಬಂದಂತಹ ನಾವು ಮುಖ್ಯವಾಗಿ ಕೃಷಿ ಬದುಕನ್ನು ಪ್ರಧಾನವಾಗಿ ಇಟ್ಟುಕೊಂಡು ನಮ್ಮ ಜನ ಬದುಕಿದ್ದಾರೆ. ಅಲ್ಲಿ ಏನು ಸಿಕ್ಕಿದೆ ಅವರಿಗೆ, ಅದರಲ್ಲಿ ಹೇಗೆ ದೇವರನ್ನ ಕಂಡಿದ್ದಾರೆ. ನೀವು ಮಂದಾರ ಕೇಶವ ಭಟ್ರನ್ನ ಹೆಸರು ಕೇಳಿದ್ದೀರಾ? ಯಾವುದು ಅವರ ಕಾವ್ಯ? ಮಂದಾರ ಕೇಶವ ಭಟ್ರ ಕಾವ್ಯ ಯಾವುದು? ಮಂದಾರ ರಾಮಾಯಣ. ಮಂದಾರ ಕೇಶವ ಭಟ್ರ ಅದೊಂದು ದೊಡ್ಡ ಮಹಾಕಾವ್ಯ ಅಂತ ಕರೀಬಹುದು. ನಾನು ಕಳೆದ ಒಂದು 2-3 ವರ್ಷದಿಂದ ಒಂದೊಂದು ದಿನ ತಿಂಗಳಿಗೆ ಒಂದಾದರೂ ನನ್ನ ಈ ತುಳು ವಿದ್ಯಾರ್ಥಿಗಳ ಜೊತೆಯಲ್ಲಿ ಸಂವಾದ ಮಾಡಬೇಕು, ಅವ್ರ ಹತ್ರ ಮಾತಾಡಬೇಕು ಅಂತ ನನಗೆ ಭಾರಿ ಆಸೆ ಇತ್ತು. ಒಂದ್ಸಾರಿ ವಿಭಾಗದ ಅಧ್ಯಕ್ಷರಾಗಿ ಅಭಯ ಸರ್ ಇರುವಾಗ ನಾನು ಕೇಳಿದ್ದು ಇದೆ, ಅದಕ್ಕೊಂದು ಲೆಟರ್ ಕೊಡಿ ಅಂತ ಹೇಳಿದ್ರು ಅವರು. ನಾನೇನು ರೆಮ್ಯುನರೇಷನ್ಗೆಲ್ಲ, ಆದರೆ ನನಗೆ ಲೆಟರ್ ಕೊಡ್ಲಿಕ್ಕೆ ನನಗೆ ಪುರ್ಸತ್ತಾಗಲಿಲ್ಲ, ನೆನಪಾಗಲಿಲ್ಲ, ಹಾಗೆ ನಾನು ಬರಲಿಲ್ಲ. ಇವತ್ತು ನನಗೆ ತುಂಬಾ ಖುಷಿ ಆಯಿತು. ಇನ್ನೂ ಅವಕಾಶ ಇದ್ರೆ ಒಂದು ವರ್ಷಕ್ಕೆ ಒಮ್ಮೆ ಆದರೂ ನನ್ನನ್ನು ಕರೀರಿ, ಯಾರಿಲ್ಲಿ ಅಧ್ಯಕ್ಷರಾಗಲಿ. ಯಾಕೆ ಅಂತ ಹೇಳಿದ್ರೆ ನಮಗೊಂದು ಚಟ ಉಂಟು. ಯಾವುದು ಚಟ ಅಂತ ಹೇಳಿದ್ರೆ ಮಾತಾಡಬೇಕು, ಅದರ ಬಗ್ಗೆ ಹೇಳಬೇಕು ಎನ್ನುವಂತಹ ಚಟ. ಬೇರೆ ಕಡೆ ಈಗ ನಾನೇ ಇಲ್ಲಿ ಚಿಕ್ಕ ಮಕ್ಕಳಿಗೆ ಹೋಗಿ ಇದನ್ನು ಮಾತನ್ನು ಹೇಳಲಿಕ್ಕೆ ಆಗುದಿಲ್ಲ, ಅಥವಾ ಬ್ರಹ್ಮಕಲಶಗಳಿಗೆ ಧರ್ಮ ನೇಮಗಳಿಗೆ ಹೋಗುವುದನ್ನು ನಾನು ಸ್ವಲ್ಪ ಕಡಿಮೆ ಮಾಡಿದ್ದೇನೆ, ಬಿಟ್ಟಿದ್ದೇನೆ. ಯಾಕೆ? ಆರೋಗ್ಯ ಹಾಳಾಗ್ತದೆ. ರಾತ್ರಿ 11-12 ಗಂಟೆವರೆಗೆ ಕೂತ್ಕೊಳ್ಳುವಂತಹ ಸ್ಥಿತಿ ಇನ್ನಿಲ್ಲ. ಈಗ ಇಂತಹ ಒಂದು ನನಗೆ 25 ಮಕ್ಕಳು ಸಿಕ್ಕಿದ್ರೆ ಸಾಕು, 25 ಸ್ಟೂಡೆಂಟ್ ಸಿಕ್ಕಿದ್ರೆ ಅದು ನಮಗೆ ದೊಡ್ಡ ಸಂಪತ್ತು. ಯಾಕೆ? ನೀವು ಅದನ್ನ ಒಂದು ಕಂಬಳದ ಬಗ್ಗೆ ನೀವು ತಿಳ್ಕೊಂಡ್ರೆ, ಒಂದು ದೈವದ ಬಗ್ಗೆ, ಪಂಜುರ್ಲಿ ಬಗ್ಗೆ ನೀವು ತಿಳ್ಕೊಂಡ್ರೆ, ನನಗೆ ಅದು ಅದರಷ್ಟು ದೊಡ್ಡ ಒಂದು ಖುಷಿ ಬೇರೆ ಯಾವುದೂ ಇಲ್ಲ. ಕೃಷಿ ಬದುಕಿನ ಮೂಲ, ಆ ಜನಪದದ ಸಂಸ್ಕೃತಿಯ ಮೂಲವೇ ಕೃಷಿ ಬದುಕು. ಆರಂಭದಲ್ಲಿ ಆ ಜನ ಏನ್ ಮಾಡ್ಲಿಕ್ಕೆ ಹೋದದ್ದು, ಅನ್ನ ಹುಡುಕಿದ್ದಲ್ಲ. ನಮ್ಮಲ್ಲಿ ತುಳುವಿನಲ್ಲಿ ನುಪ್ಪು ನಾಡುವುದು ಅಂತ ಹೇಳ್ತಾರೆ, ಅನ್ನ ಹುಡುಕುವುದು. ಈಗೆಲ್ಲ ನುಪ್ಪು ನಾಡುವುದಲ್ಲ, ಈಗೆಲ್ಲ ಲಕ್ಷಗಳ ಲಕ್ಷ ನಾವು ಸಂಪಾದನೆ ಮಾಡುವಂಥದ್ದು. ಈಗ ರಿಯಲ್ ಎಸ್ಟೇಟ್ ದಂಧೆಗಳಲ್ಲಿ ಅಥವಾ ಒಂದು ಕಡೆಗಳಲ್ಲಿ ಒಂದು ಮೆಹಂದಿ ಕಾರ್ಯಕ್ರಮಕ್ಕೆ ಒಂದು MC ಮಾಡಿದವನಿಗೆ 25,000 ಅಂತೆ. ಅಲ್ಲಿಯವರೆಗೆ ಮುಟ್ಟಿದೆ ನಮ್ಮ ಸಂಸ್ಕೃತಿ. ಎಷ್ಟು ಬೆಳೆದಿದೆ ಅಲ್ವಾ? 25,000. ಅಲ್ಲಿ ಅವ ಏನು ಮಾಡ್ತಾ ಇರ್ತಾನೆ, ಏನು ತುಳುವಿನ ಗಾದೆ ಹೇಳ್ತಾನೆ ಅಂತ ದೇವರಿಗೆ ಗೊತ್ತು, ಎಂಥ ಒಗಟುಗಳನ್ನು ಹೇಳ್ತಾನೆ ಅಂತ ದೇವರಿಗೆ ಗೊತ್ತು. ಇದೆಲ್ಲ ನಾವು ನೋಡುವಾಗ ನಮ್ಗೆ ಏನ್ ಕಾಣ್ತದೆ, ಸಾಯುವಂತ ಆಗ್ತದೆ. ಯಾಕೆಂದ್ರೆ ಮೂಲ ಅದರಲ್ಲಿ ಬದುಕಿದವರಿಗೆ ಇದೆಲ್ಲ ಆ ತರದ ಒಂದು ಬೆಳವಣಿಗೆ ಇವಾಗ ಆಗ್ತಾ ಇರ್ಬೇಕಾದ್ರೆ ಅದನ್ನೇ ಆಗ VC ಬಾರಿ ಚಂದ ಹೇಳಿದ್ರು. ನೀವು ಸಿನಿಮಾ ನೋಡಿ, ಅದು ನೋಡಿ, ಯಾವುದು ನೋಡಿ ಬೇಕಿದ್ರೆ ನಿಜವಾಗಿ ಮೂಲ ಯಾವುದು, ನಮ್ಮ ಅಪ್ಪ ಯಾವುದು ಅಂತ ಮೊದಲು ನಮ್ಗೆ ಗೊತ್ತಿರ್ಬೇಕಲ್ಲ. ನಮಗೆ ಅಮೆರಿಕದ ಅಧ್ಯಕ್ಷ ಅಪ್ಪ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ನಮ್ಮ ಅಜ್ಜನ, ನಮ್ಮ ಅಪ್ಪನ ಒಬ್ಬ ಬೇರೆ ಇದ್ದಾನೆ.
ಬೇರೆಯವರು ಹೇಳಿದ್ದಲ್ಲ ನಮಗೆ. ಆದ್ರಿಂದ ಇದು ನಮ್ಮ ಮೂಲ, ಇದು ನಮ್ಮ ಮೂಲ. ಮಂದಾರ ಕೇಶವ ಭಟ್ರು ಹೇಳ್ತಾರೆ, ದೇವರಂದ್ರೆ ಏನು ಅಂತ ಗೊತ್ತಿಲ್ಲ. ದೇವರಂದ್ರೆ ನಾವೀಗ ದೇವರಿಗೆ ರೂಪ ಕೊಟ್ಟಿದ್ದೇವೆ. ಕಾರಂತರ ಹೇಳಿದಾಗೆ ನಮ್ಮ ಅಳತೆಯನ್ನು ಮೀರಲಾರದ ದೇವರು ಅಂತ ಕಾರಂತರ ಹೇಳಿದಾರಲ್ಲ, ದೇವರಿಗೆ ನಾವು ಎಲ್ಲ ರೂಪ ಕೊಟ್ಟಿದ್ದೇವೆ. ದೇವರು ಯಾವ ರೂಪದಲ್ಲಿ ಇದ್ದಾನಂತ ಯಾರಿಗಾದ್ರೂ ಗೊತ್ತಾ? ಸತ್ಯ ಹೇಳುತ್ತಿದ್ರೆ, ನಾನು ದೈವಾರಾಧನೆಯ ಬಗ್ಗೆ ಒಂದು 7 ವರ್ಷ ಅಧ್ಯಯನ ಮಾಡಿದ್ದೇನೆ ವಿವೇಕರಾಯವರ ಅಂಡರಲ್ಲಿ. 7 ವರ್ಷ 10 ರೂಪಾಯಿ ಕಿಸೆ ಇಲ್ಲದ ಕಾಲದಲ್ಲಿ ಸುಳ್ಯದಿಂದ ಮಂಗಳೂರುವರೆಗೆ ನಡೆಕೊಂಡು ಬಂದಿದ್ದೇನೆ ನಾನು. ಆಗ ನಮ್ಗೆ ಭಾರಿ ಕಷ್ಟ, ಊಟ ಮಾಡೋದೇ ಕಷ್ಟ ಬಿಡಿ. ಈಗೆಲ್ಲ ನೀವು ಜಿಪೇ ಏನೆಲ್ಲ ನಿಮ್ಮದು ಪೇ ಉಂಟಲ್ಲ, ಆ ಪೇಗಳಲ್ಲೆಲ್ಲ ಉಂಟು ಮೂಲ ಪೇಗಳಲ್ಲೆಲ್ಲ ನೀವು ಎಲ್ಲಿ ನೋಡಿದ್ರು ಪೇ ಮಾಡ್ತೀರಾ. ಆದ್ರೆ ನಮ್ಗೆ ಆವಾಗ ಪೇ ಮಾಡುದು ಬಿಡಿ. ಮಧ್ಯಾಹ್ನ ಊಟಕ್ಕೆ ಗತಿ ಇಲ್ಲದಂತಹ ಕಾಲದಲ್ಲಿ, ಕಾಲೇಜಿಗೆ ಹೋಗ್ಲಿಕ್ಕೆ ಕಷ್ಟ ಆದಂತಹ ಕಾಲದಲ್ಲಿ, ಒಂದು 5,000 ರೂಪಾಯಿ ಸಾಲ ಮಾಡ್ಲಿಕ್ಕೆ ವಿಟ್ನೆಸ್ ಸಿಗದಂತಹ ಕಾಲದಲ್ಲಿ ಕಲ್ತವರು ನಾವು. ಎಷ್ಟು ಅದರದ್ದೊಂದು ಪ್ರೀತಿ ಇರಬೇಕು ಅಂತ ನೀವು ಯೋಚನೆ ಮಾಡಿ. ಇದುವರೆಗೆ ನನಗೆ ದೇವರು ಯಾವುದು ಅಂತ ಗೊತ್ತಿಲ್ಲ. ದೈವ ಅಂದ್ರೆ ಎಂಥದ್ದು ಅಂತ ಯಾರಾದ್ರೂ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಮತ್ತೆಂಥದ್ದು ನೀನು ದೈವಾರಾಧನೆ ಬಗ್ಗೆ ಅಧ್ಯಯನ ಮಾಡಿದ್ದು? ಅದು ಗೊತ್ತಾಗುವುದು ಒಂದೇ ದಿವಸ. ಹೋಗುವಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಯಾರು ಕೊಂಡೋದು ಅಂತ. ಈ ತರದ ಒಂದು ಜನಪದ ಅದು, ಈ ತರದ ಜನಪದ. ಮಂದಾರ ಕೇಶವ ಭಟ್ರು ಹೇಳ್ತಾರೆ, ಆಯ ರೂಪುಲದಾಂತಿ. ತುಳು ಗೊತ್ತಾ? ತುಳು ತಿಳಿಯದವ್ರು ಯಾರಿದ್ದೀರಿ ಇಲ್ಲಿ? ಆಯ ರೂಪುಲದಾಂತಿ, ಮತ್ತೆ ಗೊತ್ತಿದ್ದವ್ರ ಹತ್ರ ಕೇಳಿ. ಆಯ ರೂಪುಲದಾಂತಿ, ಬಣ್ಣ ಲಕ್ಷಣ ದಾಂತಿ, ಆಜಂದಿ ತೋಜಂದಿ ಮಾಜಂದಿ ವರ್ಮೆಲ ದಿಂಜೊಂದಿ, ನೀಡಿ ಕೈಕಿ ಎಕ್ಕಂದಿ, ಸೊಕ್ಕಂದಿ ಸಿರ್ಕಂದಿ ಪುರ್ಕಂದಿ ಮುರ್ಕಂದಿ ಬಚ್ಚಂದಿ ಬಾಡಂದಿನ ದಾದನ ಇವು. ಆ ಭಾಷೆ ಕೇಳುವಾಗ ನಗೆ ಬರುತ್ತೆ. ದಾದನ ಇವು ಈ ಮಲ್ಲ ಲೋಕಾಂಪಿನ ಬಿತ್. ಏನ್ ಬಿತ್ತಂದ್ರೆ ಬೀಜ. ಬೀಜ ಅಂದ್ರೆ ಈ ಮಲ್ಲ ಲೋಕಾಂಪಿನ ಬಿತ್ತು ತನುವಾದ ಅಣಿಯದರಿದು ಪೀಂಕಿದು ತೆಗಿಲೆ ಕೊದ್ದು ಭೂಮಿಗೆ ಬೇರೆ ಜಪ್ಪುನಾಗ ಅನ್ನಷ್ಟಕ್ಕೆ ಒಂದು ಬೀಜ ಅದು ಮೊಳಕೆ ಹೊಡೆಯುವಂತಹ ಸ್ಥಿತಿ ನೋಡಿ. ಭೂಮಿಗೆ ಬೇರೆ ಜಪ್ಪುನಾಗ ಅವು ದಾದಂದು ಪನರೆ ತೆರಿಯಂದೆ ತುಯಿನಕುಲು ಕೇಂಡಿನಕುಲು ದೇಬೇರಿ 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 ಒಂದೇ ಬೇರೆ ಒಂದು ಬೇರೆ ಒಂದೇ ಬೇರೆ ಒಂದೇ ಬೇರೆ ಒಂದೇ ಬೇರೆ ದೇಬೇರಿ 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 ಅಂತ ಬಂಡೇರಿ. ಅವು ದೇವೇರಾಡು ಅಂತ ಅವ್ರು ಹೇಳ್ತಾರೆ. ಎಂಥ ಒಂದು ಮಹಾಕಲ್ಪನೆ ನೋಡಿ ಆ ಮಹಾಕವಿ. ಇದು ಮಂದಾರ ಕೇಶವ ಭಟ್ರನ್ನು ಉಂಟಲ್ಲ, ನಾವು ಹತ್ತಿರದಿಂದ ಕಂಡವರು, ಅವ್ರ ಹತ್ರ ಮಾತಾಡಿದವರು, ಅವರ ಮನೆಗೆ ಹೋದವರು, ಪೂಜೆ ಮಾಡಬೇಕು, ಅವರ ಫೋಟೋ ಇಟ್ಟೆಲ್ಲ ನಾವು ಪೂಜೆ ಮಾಡಬೇಕು. ಇವತ್ತು ಎಂಥ ಭಾಷೆಯನ್ನು ನಮ್ಗೆ ಕೊಟ್ಟಿದ್ದಾರೆ, ಎಂತಹ ಒಂದು ಆವರಣವನ್ನು ನಮಗೆ ನಿರ್ಮಿಸಿ ಕೊಟ್ಟಿದ್ದಾರೆ ನೋಡಿ. ನಾವೀಗ ಅವ ಇವ ಅಂತ ದೇವರು ಅಂತ ಹೇಳಿಕೊಂಡು ಬಾವುಟ ಇಟ್ಕೊಂಡೆಲ್ಲ ಓಡಾಡ್ತೇವೆ ನೋಡಿ. ನಿಜವಾದ ದೇವರನ್ನು ನಾವು ಇವತ್ತು ಮರೆತು ಬಿಟ್ಟಿದ್ದೇವೆ. ನಿಜವಾದ ದೇವರನ್ನು ಮರೆತು ಬಿಟ್ಟಿದ್ದೇವೆ. ನಿಜವಾದ ದೇವರು ನಿಮ್ಮ ಮನೆಯಲ್ಲೇ ಇದ್ದಾರೆ. ನಿಮ್ಮ ತಾಯಿ ತಂದೆಗಿಂತ ಮಿಗಿಲಾದ ದೇವರು ಬೇರೆ ಯಾವುದೂ ಇಲ್ಲ. ನೀವು ಅದನ್ನ ನಿಜವಾಗಿ ನೀವು ಪೂಜೆ ಮಾಡಿದ್ರೆ, ನನ್ನ ಅಜ್ಜ ಇದ್ರು. ನಮ್ಮ ಅಜ್ಜ ನನಗೆ ನಿಜವಾದ ಗುರುಗಳು ಯಾರು ಅಂತ ಹೇಳಿದ್ರೆ, ಜನಪದಕ್ಕೆ ಗುರುಗಳು ಅವರೇ. ನಮ್ಮ ಅಜ್ಜ ನಮ್ಗೆ ಒಂದು ದೊಡ್ಡ ಸಾಧಾರಣ ಒಂದು 30 ಎಕರೆ ಜಾಗ ಕೃಷಿ ಭೂಮಿ ಇತ್ತು. ಈಗಲೂ ನಾನು ತೆಂಗಿನ ಮರಕ್ಕೆ ಹೋಗ್ತೇನೆ, ಯಾಕಂದ್ರೆ ಅದನ್ನು ಬಿಡಬಾರ್ದು ಅಂತ. ಬೈತಾರೆ ಮನೆಯಲ್ಲಿ, ಮಕ್ಕಳು ಬೈತಾರೆ. ಎಲ್ಲಾದ್ರೂ ಬಿದ್ದು ಬಿಟ್ಟರೆ ಮತ್ತೆ ನೋಡುದು ಯಾರು? 64 ವರ್ಷದಲ್ಲಿ ತೆಂಗಿನ ಮರಕ್ಕೆ ಹೋದರೆ ಯಾರಾದ್ರೂ ತಗೊಳ್ಲಿಕ್ಕಿಲ್ವಾ? ಹೋಗ್ತೇನೆ ನಾನು. ಯಾಕೆ? ಅಭ್ಯಾಸ ಬಿಡಬಾರ್ದು, ನಾವು ಬದುಕಿದ್ದು. ಈಗಲೂ ಗದ್ದೆ ಉಳುತ್ತೇನೆ. ಕಾಲೇಜಿಗೆ ಹೋಗುವಾಗ 15 ಮುಡಿ ಅಕ್ಕಿ ಕಟ್ಟಿ 11 ಗಂಟೆಗೆ ಕಾಲೇಜಿಗೆ ಗೋವಿಂದಾಸಿಗೆ ಓಡ್ತಾ ಇದ್ದೆ. ಎಂಥ ಒಂದು ಖುಷಿ ಅದರಲ್ಲಿ ಸಿಗುತ್ತದೆ ಅಂತ ಹೇಳಿದ್ರೆ, ಗದ್ದೆ ಉಳುವಾಗ ಸಿಗುವಂತಹ ಖುಷಿ ಎಲ್ಲಿಯೂ ಸಿಗಲಿಕ್ಕಿಲ್ಲ. ಮೈಯಲ್ಲಿ ಒಂದು ತುಂಡು ಮಾತ್ರ ಬಟ್ಟೆ ಇರಬೇಕು. ಮೈ ಈಗಿನ ಹಾಗೆ ನಾವು ಬಟ್ಟೆ ಮುಚ್ಚಿಕೊಳ್ಳುವುದಲ್ಲ, ಒಂದು ತುಂಡು ಬಟ್ಟೆ, ಅಡ್ಡ ಬಟ್ಟೆ, ಆ ನಂತರ ಕೈಯಲ್ಲಿ ಒಂದು ಬಾರ್ಕೋಲು, ಆ ನಂತರ ಒಳ್ಳೆಯ ನೇಗಿಲು, ಒಳ್ಳೆಯ ಕೋಣಗಳು. ಮಳೆ ಬರ್ತಾ ಇರಬೇಕು, ತುಂತುರು ಮಳೆ ಬರ್ತಾ ಇರಬೇಕು, ಸಿಡಿಲು ಮಿಂಚು ಬರ್ತಾ ಇರಬೇಕು. ಆಚೆ ಈಚೆ ಗದ್ದೆಯಲ್ಲಿ ಹೆಂಗಸರು ನೇಜಿ ತೆಗೆಯುತ್ತಾ ಇರಬೇಕು, ಪಾಡ್ದನ ಕೇಳ್ತಾ ಇರಬೇಕು. ದೊಡ್ಡ ಗದ್ದೆ ಆಗಬೇಕು. ಅಲ್ಲಿ ಒಳ್ಳೆಯ ಕೋಣಗಳನ್ನ ಪುಡ್ಕೈ, ನೇಗಿಲಿನ ಹಿಡಿಗೆ ಪುಡ್ಕೈ ಹಿಡ್ಕೊಂಡು ನಾವು ಉರಲು ಹೇಳಿಕೊಂಡು ಉಳುವಾಗ, ನಾನು ಎಕನಾಮಿಕ್ಸಿನ BA ಇರುವಾಗ ಎಕನಾಮಿಕ್ಸಿನ ಫೀಚರ್ಗಳನ್ನ, ಅದರ ನೇಚರ್ಗಳನ್ನ ಎಲ್ಲ ಬಾಯ್ಪಾಠ ಕಲ್ತುಕೊಂಡದ್ದುಂಟು. ಯಾಕೆ? ಇಲ್ಲಿಂದ ಸಾಧಾರಣ 1 ಎಕರೆ
ಗದ್ದೆಯಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗುವವರೆಗೆ ಬಾರಿ ಚಂದ ಹೊತ್ತು ಸಿಗ್ತದಲ್ಲ, ಆಗ ಅದನ್ನೆಲ್ಲ ಬಾಯ್ಪಟ ಕಳೆಯುವುದು. ಒಂದು ವೇಳೆ ಕೋಣಗಳು ಏನಾದರೂ ಸ್ವಲ್ಪ ಈ ತರ ನಿದ್ದೆ ಮಾಡಿದ್ರೆ, ಸ್ವಲ್ಪ ನಿಧಾನ ಹೋದ್ರೆ ಗಾಳಿಗಪ್ಪ ಪೂಡ ಗೋಳಿದಾಗೆಲ್ಲ ಡೋಲುಗಪ್ಪ ನಲಿಪುವೆ ಲಟ್ಟದ ಜವನೆ ಅಂತ ಹೇಳ್ಬಿಟ್ಟು ಒಂದು ಬಡಿಯುವುದು ಕೋಣಕ್ಕೆ. ಅದರಲ್ಲಿ ಒಂದು ಸಿಗುವ ಖುಷಿ ಇದೆ ಅಲ್ಲ, ಯಾವುದರಲ್ಲಿ ಸಿಗಿದೆ. ನಾನೆಲ್ಲ ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇದು ಕೇವಲ ಉಪನ್ಯಾಸ ಅಲ್ಲ, ಇದು ಪ್ರಾಯೋಗಿಕವಾದಂತಹ ಒಂದು ಪಾಠವನ್ನು ನಾನು ನಿಮಗೆ ಮಾಡ್ತಾ ಇದ್ದೇನೆ. ಜನಪದ ಸಂಸ್ಕೃತಿಯ ಒಳಗಡೆ, ಕೃಷಿ ಸಂಸ್ಕೃತಿಯ ಒಳಗಡೆ ಸಂತೋಷ ಇದೆ, ನೆಮ್ಮದಿದೆ. ಬೆಳಿಗ್ಗೆ 5:30-6 ಗಂಟೆಗೆ ಗದ್ದೆಯಲ್ಲಿ ನೇಗಿಲು ಹಿಡಿದ್ರೆ ಮಧ್ಯಾಹ್ನ ನಾವು ಬಿಡುವಾಗ ಯಾರಾದರೂ ಒಂದು ಅದಕ್ಕೆ ನಮಗೆ ಊಟಕ್ಕೆ ಅಥವಾ ಗಂಜಿ ತೆಲಿಗೆ ತಿಂಡಿಗೆ ಏನಾದರೂ ತಂದ್ರೆ 1-2-5 ನಿಮಿಷ ರೆಸ್ಟ್ ಸಿಗಬಹುದು. ಇಲ್ಲದಿದ್ರೆ ಎಷ್ಟು ಮೈಲು ನಾವು ಮಧ್ಯಾಹ್ನದವರೆಗೆ 2 ಗಂಟೆಯವರೆಗೆ ನಡೀಬಹುದು ಯೋಚನೆ ಮಾಡಿ. ಈಗಿನಾಗೆ ವಾಕಿಂಗ್ ಬೇಕಾ? ಈಗ ನಾಯಿ ಹಿಡ್ಕೊಂಡು ವಾಕಿಂಗ್ ಹೋಗ್ತಾರಲ್ಲ, ಬೆಳಿಗ್ಗೆ ನೀವು 5:30-6 ಗಂಟೆಗೆ ಮಂಗಳೂರು ಸಿಟಿಗೆ ಹೋದ್ರೆ ಸ್ಮಾರ್ಟ್ ಸಿಟಿ, ಒಳ್ಳೆ ಅದು ಕೂಡ ನಾಯಿ ಅಲ್ಲ, ಅದು ಎಂತ ನಾಯಿ ಅಂತ ಹೇಳಿಕ್ಕಾಗಲ್ಲ. ಅವುಗಳನ್ನ ಹಿಡ್ಕೊಂಡು ನಾಯಿ ಜೊತೆಯಲ್ಲಿ ವಾಕಿಂಗ್ ಹೋಗಿ ಎಂತ ನಾಯಿ ಬದುಕು ಅದು ಎಲ್ಲಿಗೆ ಬರುತ್ತೆ ಹೇಳಿ? ಯಾಕೆ? ಆ ಜನಪದ ಸಂಸ್ಕೃತಿಯ ಒಳಗಡೆ ಬೇಜಾರಿಲ್ಲ ಯಾರಾದ್ರೂ ಇದರಲ್ಲಿ ನಾಯಿ ಕೊಂಡೋಗೋರು ಇದ್ರೆ ಬೇಜಾರು ಮಾಡ್ಬೇಡಿ, ಕಾಲ ಹಾಗೆ ಬಂದಿದೆ ಬಿಡಿ. ಈಗ ಜನಪದ ಸಂಸ್ಕೃತಿ ಅಂತ ನಾನು ಕೂಡ ಇಲ್ಲಿಗೆ ಬರುವಾಗ ಈಗ ಕೌಪಿನ ಕಟ್ಟಿಕೊಂಡು ಬಂದ್ರೆ ಯಾರು ಅದನ್ನು ಒಪ್ಪುವುದಿಲ್ಲ, ಅದಾಗುವುದಿಲ್ಲ. ಆದರೆ ನಾವು ಅದನ್ನು ನೆನಪು ಮಾಡಿಕೊಳ್ಳುವಂಥದ್ದು, ಜನಪದ ಸಂಸ್ಕೃತಿಯ ಒಳಗಡೆ ಬೆವರಿದೆ, ಅವಮಾನ ಇದೆ, ಬೆವರಿದೆ, ಹಸಿವೆ ಇದೆ, ಅವಮಾನ ಇದೆ, ಕಣ್ಣೀರಿದೆ. ಸಾಮಾನ್ಯದ ವಿಷಯ ಅಲ್ಲ. ಅಲ್ಲಿ ಒಂದು ಹೆಣ್ಣು ಅವಳು ಮಗುವನ್ನ ಕೊಂಡು ಗದ್ದೆಯಲ್ಲಿ ನೇಜಿ ನೆಡುವುದನ್ನ, ಇದು ನೇಜಿ ತೆಗೆಯುವುದನ್ನ, ನಟ್ಟಿ ನೆಡುವುದನ್ನ ನಾನು ನೋಡಿದವ. ದಿನಕ್ಕೆ 2 ಸಲ ಮಗುವಿಗೆ ಹಾಲು ಕೊಡ್ಲಿಕ್ಕೆ ಹೋಗುವಾಗ ನಮ್ಮ ಅಪ್ಪ ಬಂದು ಗದ್ದೆಗೆ ಇಳಿಲಿಕ್ಕೆ ಬಿಡ್ಲಿಲ್ಲ. ಯಾಕೆ? ಅಷ್ಟು ಹೊತ್ತು ಹೋಯಿತು ಅಂತ. ಅದನ್ನೇ ಈಗ ಅನುಭವಿಸುದು. ಈಗ ನಮಗೆ ಕೃಷಿಗೆ ಒಬ್ಬರು ಸಿಗ್ತಾ ಇದೆ, ಅದರ ಶಾಪ ಅದೆಲ್ಲ ಹಿಂದೆ ಮಾಡಿದ್ದು. ಹಾಗೆ ಅಷ್ಟು ಕಷ್ಟದಲ್ಲಿ ಅವರು ಒಂದು ಆಸ್ಪತ್ರೆ ಇಲ್ಲದ ಕಾಲದಲ್ಲಿ, ಡಾಕ್ಟರ್ಗಳಿಲ್ಲದ ಕಾಲದಲ್ಲಿ, ಯಾವುದೇ ತಂತ್ರಜ್ಞಾನ ಇಲ್ಲದ ಕಾಲದಲ್ಲಿ, ಯಾವುದೇ ವೆಹಿಕಲ್ ಇಲ್ಲದ ಕಾಲದಲ್ಲಿ, ಯಾವುದೇ ಇಂಜೆಕ್ಷನ್, ಯಾವುದೇ ಮಾತ್ರೆಗಳಿಲ್ಲದ ಕಾಲದಲ್ಲಿ, ಹೇಗೆ ತುಳಿನಲ್ಲಿ ಒಂದು ಗಾದೆ ಉಂಟು, ತೆಲ್ತುದು 14 ಪೆದ್ದು ತೇರು ಅಂತ. ಇನಿತ್ತಕಲು ವರ್ಮ ತಿಂಗಳು ವರ್ಮ ಸರ್ತಿ ಮಲ್ಲ ಡಾಕ್ಟರ್ನ ಮಲ್ಲ ಮಾರ್ದಗ ಒಂಬ ಗಂಟೆ ಕಾತದ ಬುಲ್ತದ ಒಂಜಿ ಪೆದ್ದಿನಾಗನೆ ಪರಬೇಲಾಪೇದಿ. ಇದಕ್ಕೆ ನಾವು ಒಂದು ಹೆರುವಾಗಲೇ ಅವರ ಸೌಂದರ್ಯ ಹೋಗಿ ಬಿಡುತ್ತೆ. ಹೆರುವುದಂದ್ರೆ ಬೇಡ, ಹೆರಿಗೆ ನೋವಂದ್ರೆ ಅವರಿಗೆ ಬೇಡ. ಜನಪದ ಸಂಸ್ಕೃತಿಯ ಒಳಗಡೆ ಕಣ್ಣೀರಿತ್ತು, ನೋವಿತ್ತು, ನೋವನ್ನು ಇನ್ನೊಬ್ಬರು ತೆಕ್ಕೊಳ್ಳುವಂತಹ ಒಂದು ಶಕ್ತಿ ಇತ್ತು ಅವರಿಗೆ. ಮಾತಾಡ್ತಾ ಹೋದ್ರೆ ಸಂಜಾದಿತ್ತು. ನೋವನ್ನ ತೆಕ್ಕೊಳ್ಳುವಂತಹ ಶಕ್ತಿ ಇತ್ತು. ಹೆರಿಗೆ ನೋವು ಆಗುವಾಗ ಬ್ಯಾನೆ ಕೊಡ್ತೀನಿ ಅಂತ ಒಂದು ಹೇಳ್ತಾ ಇದ್ರು, ಬ್ಯಾನೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಗೊತ್ತುಂಟಾ ನಿಮ್ಗೆ? ನೋಡಿದ್ಯಾ? ಅಲ್ಲಿ ಒಬ್ಬಳನ್ನ ಹೆರಿಗೆಗೆ ಮಲಗಿಸಿದ್ದಾರೆ ಒಂದು ಮನೆಯ ಕೋಣೆಯಲ್ಲಿ, ಹೆರಿಗೆ ಕೋಣೆಯಲ್ಲಿ ಮಲಗಿಸಿದ್ರೆ ಈಗಿನ ಹಾಗೆ ಡಾಕ್ಟರ್ಗೆ ಫೋನ್ ಮಾಡುವುದಲ್ಲ, ಅಥವಾ ಈಗಿನ ಡಾಕ್ಟರ್ಗೆ ಫೋನ್ ಮಾಡುದು ಬಿಡಿ. ಈವಾಗ ಒಂದು ವೇಳೆ ಹುಡುಗಿ ಅವಳಿಗೆ ನೀರು ನಿಂತಿದೆ, ಗರ್ಭವತಿ ಆಗಿದ್ದಾಳೆ ಅಂತ ಹೇಳಿದ್ರೆ ಸಾಕು, ಇದು ಶುರುವಾಗ್ತದೆ. ಯಾವುದು? ಚೆಕಪ್ ಶುರುವಾಗ್ತದೆ. ಚೆಕಪ್ ಎಲ್ಲಿವರೆಗೆ ಶುರುವಾಗ್ತದೆ ಅಂತ ಹೇಳಿದ್ರೆ ಮಂತ್ಲಿ ಚೆಕಪ್ ಆಗಿ 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 ಕೊನೆಗೆ ಡಾಕ್ಟರ್ ಹೇಳೋದು ಒಂದು 6 ತಿಂಗಳ ನಂತರ ಬೆಡ್ ರೆಸ್ಟ್. ಎಂದು ಕೂಡ ನೀರು ಎಳಿಬಾರ್ದು, ತೆಗಿಬಾರ್ದು, ನಡಿಬಾರ್ದು, ಉಡಿಸಬಾರ್ದು, ಕೆಲಸ ಮಾಡಬಾರ್ದು, ಬೆಡ್ ರೆಸ್ಟ್ ಬೇಕು ಅಂತ ತಗೋಣ. ಆ ಬೆಡ್ ರೆಸ್ಟ್ ತೆಕ್ಕೊಂಡ್ರೆ ಉಂಟಲ್ಲ, ಮತ್ತೆ ಅವಳು ಹೆರುವುದು ಹೇಗೆ? ಏನಿಲ್ಲ, ಮತ್ತೆ ಕೊಂಡೋಗಿ ಕೊಯ್ಬೇಕಷ್ಟೇ. ಕೊಯ್ದು ತೆಗೆಯುವುದು. ಅವಳಿಗೆ ಮತ್ತೆ ನಿಜವಾಗಿ ಅದರ ಮಗುವಿಗೆ ನಿಜವಾಗಿ ತಾಯಿಯ ಗುಣ ಈಗ ಬರುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ನಿಜವಾದ ಹೆರಿಗೆ ಅಲ್ಲ. ಮೊದಲಾದ್ರೆ 9 ತಿಂಗಳು 9 ದಿನ 9 ಗಳಿಗೆ ಹೆರಿಗೆ ನೋವು ಶುರುವಾಗಿ ತಲೆನೀರು ಒಡೆದು ಅವಳನ್ನ ಒಂದು 3 ದಿನ ಆ ಹೆರಿಗೆ ಮನೆಯಲ್ಲಿ ಮಲಗಿಸಿ ಅದಕ್ಕೆ ಶುಶ್ರೂಷೆ ಮಾಡಿ ಮಗು ಹೊರಗೆ ಬರುವಾಗ
ಮನೆಯ ಮನೆಯ ಹೆಂಗಸರೇ 2-3 ಹೆಂಗಸರು ಸೇರಿ ಮಗುವನ್ನ ಹೊರಗೆ ತೆಗೆದು ಅದನ್ನ ಸ್ನಾನ ಮಾಡಿಸಿ ಅದರ ಹೊಕ್ಕಳ ಬಳಿಯನ್ನ ತುಂಡು ಮಾಡಿ ಅವರು ಮಗುವನ್ನ ಬೆಳೆಸುವಂತಹ ರೀತಿ, ಅದಕ್ಕೆ ನೋವು ಬರುವಾಗ ನೋವು ಕೊಡುವುದು, ನೋವು ಕೊಡ್ಲಿಕ್ಕೆ ತಲೆಯ ಭಾಗದಲ್ಲಿ ಒಬ್ಬರನ್ನ ಕೂರಿಸ್ತಾರೆ. ಆಸ್ಪತ್ರೆಗೆ ಮಾತಾಡ್ತಾ ಇಲ್ಲ, ಜನಪದ ಸಂಸ್ಕೃತಿ ಮಾತಾಡ್ತಾ ಇದ್ದೇನೆ. ತಲೆಯ ಭಾಗದಲ್ಲಿ ಕೂರಿಸಿ ಅವಳ ತಲೆಯನ್ನ ಸವರ್ತಾಳೆ. ನೀವು ಎಣಿಸ್ಬೋದು ಇವರೆಲ್ಲಿದ್ದಾರೆ ನೋಡಿದ್ದು ಅಂತ. ನೋಡಿದ್ದೇವೆ ನಾವು, ನಮ್ಮ ತಾಯಿಯ ಹೆರಿಗೆ ಆಗುವಾಗ ನಾನು ನೋಡಿದ್ದೇನೆ. ಹೆರಿಗೆ ತಲೆಯನ್ನ ನೇವರಿಸಿ ದಿನಶೇ ಬೇನೆ ಕೊಡು ಅಂತ ಹೇಳುದು. ಅಂದ್ರೆ ಅವಳು ನೋವು ಕೊಡ್ಬೇಕು, ಇವಳಿಗೆ ತೆಕ್ಕೊಳ್ಬೇಕಾದ್ರೆ ಅವಳು ಕೊಡ್ಬೇಕಲ್ಲ. ಎಂತ ಒಂದು ಶ್ರೀಮಂತ ಕಲ್ಪನೆ ನೋಡಿ ಅಂತ. ಈಗ ನೋವು ಕೊಡುವವರು ಇರುವುದು, ತೆಕ್ಕೊಳ್ಳುವವರು ಯಾರಾದರೂ ಇದ್ದಾರೆ? ಈಗ ಎಲ್ಲರಿಗೆ ನೋವು ಕೊಡುವವರು ಇರುವುದು, ತೆಕ್ಕೊಳ್ಳುವವರಿಲ್ಲ. ಹಾಗೆ ಅವರು ನೋವು ತೆಕ್ಕೊಳ್ಳುವಂತಹ ಒಂದು ಆ ಶ್ರೀಮಂತ ಕಲ್ಪನೆ ಆ ಜನಪದರಲ್ಲಿ ಇತ್ತು ನೋಡಿ. ಯಾವ ಆಸ್ಪತ್ರೆಗಳಿಲ್ಲದೆ ಅಷ್ಟು ಹೆರಿಗೆ ಆಗ್ತಾ ಇತ್ತು ಆವಾಗ. ಮಕ್ಕಳು ಏನಿಲ್ಲ, ಅಷ್ಟು ಚಂದ ಬೆಳೀತಾ ಇದ್ರು, ಮಣ್ಣಿನಲ್ಲಿ ಬೀಳ್ತಾ ಇದ್ರು, ಕೆಸರಲ್ಲಿ ಬೀಳ್ತಾ ಇದ್ರು. ಅವರನ್ನ ಅಲ್ಲಿ ನಾಯಿ ಮರಿಗಳನ್ನು ಬಿಟ್ಟು ಹೋದ ಹಾಗೆ ಅವರು 3-4 ಮಕ್ಕಳನ್ನು ಬಿಟ್ಟು ಮನೆಯಲ್ಲಿ ಬಿಟ್ಟು ಕೆಲಸಕ್ಕೆ ಹೋಗ್ತಾ ಇದ್ರು. ಆನಂತರ ಗದ್ದೆ ಬದಿಯಲ್ಲಿ ಹೋಗಿ ಮಕ್ಕಳು ಬಿದ್ರು, ತೋಡಿಗೆ ಬಿದ್ರು, ಸತ್ತರೂ ಗೊತ್ತಿಲ್ಲ. ಯಾಕೆ? ಅಲ್ಲಿ 10 ಮಕ್ಕಳಿದ್ದಾರೆ, ಒಂದು ಹೋದ್ರೂ ಚಿಂತಿಲ್ಲ ಅಂತ. ಈಗಿನ ಹಾಗೆ ಒಂದು ಅಂತಾದ್ರೆ ಆಗುದಿಲ್ಲ ಅಲ್ಲ. ಆ ತರ ಬೆಳೆದಂತಹ ಮಕ್ಕಳಿದ್ದಾರಲ್ಲ ನಮ್ಮಂತವರು, ಅವರಿಗೆ ಏಜಾದದ್ದು ಗೊತ್ತಾಗುದಿಲ್ಲ. ಯಾಕೆ? ಅದು ಮಣ್ಣಿನ ಗುಣ. ನಮ್ಮ ತುಳುನಾಡಿನ ಮಣ್ಣಿನಲ್ಲಿ ಏನಿದೆ? ಆಯುರ್ವೇದ ಸತ್ವ ಇದೆ. ಸಗಣಿ, ಮುಖ್ಯವಾಗಿ ಸಗಣಿ, ದನದ ಮೂತ್ರ ಅದೆಲ್ಲ ಬೀಳ್ತಾ ಇದ್ದು. ಈಗ ದನ ಇಲ್ಲ. ಇನ್ನು ಚಿತ್ರದಲ್ಲಿ ದನ ನೋಡುವ ಕಾಲ ಬರ್ತದೆ ನಮಗೆ. ನಾಯಿ ಮಾತ್ರ ನೋಡ್ಲಿಕ್ಕೆ ಸಿಗುದು, ದನ ಚಿತ್ರದಲ್ಲಿ ನೋಡ್ಬೇಕು. ಆ ತರದ ಕಾಲ ಬರುವಂತಹ ಸಂದರ್ಭದಲ್ಲಿ ನೀವು ಈ ಜನಪದ ಸಂಸ್ಕೃತಿಯನ್ನು ಸ್ವಲ್ಪ ನೋಡ್ಬೇಕು ಮಕ್ಕಳೇ. ಅಧ್ಯಯನ ಮಾಡಬೇಕು. ಪುಸ್ತಕದಲ್ಲಿ ಆದ್ರೆ ಅಧ್ಯಯನ ಮಾಡಬೇಕು. ಚಿನ್ನಪ್ಪಗೌಡರ ಭೂತಾರದನ್ನೇ ನೋಡಿ, ಅಲ್ಲಿ ಬೇರೆ ಅಂದ್ರೆ ಯಾವುದು ಅಂತ ಗೊತ್ತಾಗ್ತದೆ. ಆಗ ಬೆರ್ಮರಿ ಅಂದ್ರೆ ಕೋಟಿ ಚೆನ್ನಯ್ಯ ಅಲ್ಲ. ಬೆರ್ಮರಿ ಅಂತ ಹೇಳಿದ್ರೆ ಇವರ ಥೀಸಿಸ್ ಅಲ್ಲಿ ಅದು ಪ್ರಧಾನವಾಗಿ ಇರ್ತದೆ. ಕೋಟಿ ಚೆನ್ನಯ್ಯರಿಗೆ ಅಥವಾ ಮೊಗೇರರಿಗಾಗಲಿ ಎಲ್ಲರಿಗೂ ಕೂಡ ಇಲ್ಲಿ ಮೂಲ, ನಮ್ಮ ತುಳುನಾಡಿನ ಮೂಲ ದೈವವೇ ಅದು ಬೆರ್ಮೇರ್ ಅಂತ ಹೇಳಿದ್ರೆ ನಿಮ್ಮ ಚತುರ್ಮುಖ ಬ್ರಹ್ಮ ಅಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರನ ಬ್ರಹ್ಮ ಅಲ್ಲ. ಈ ತುಳುನಾಡಿನ ಒಂದು ಭೂತ ಬ್ರಹ್ಮ. ಈ ತುಳುನಾಡಿನ ಒಂದು ದ್ರಾವಿಡ ಮೂಲದ ಒಂದು ದೈವ. ನೀವು ನಾಗ ಬರ್ತದೆ ಒಂದು ಇದರಲ್ಲಿ, ಎಲ್ಲಿಯಾದ್ರೂ ಮಲಿನ ಆದಾಗ ನಾಗ ಬರ್ತದೆ ಅಂತ. ಯಾವುದು ಇದರಲ್ಲಿ ಈಗಿನ ಸಂದರ್ಭಗಳಲ್ಲಿ ಅಧ್ಯಯನಕಾರರು ಕೆಲವು ನಮ್ಮ ನಂಬಿಕೆಗಳನ್ನ ಮೂಢನಂಬಿಕೆ ಅಂತ ಕರೀತಾರೆ. ಆದರೆ ಇಡೀ ನಮ್ಮ ಜನಪದ ಸಂಸ್ಕೃತಿಯ ಒಳಗಡೆ ಕೆಲಸ ಮಾಡುವುದೇ ನಂಬಿಕೆಗಳು. ನಂಬಿಕೆ ಇಲ್ಲದಿದ್ರೆ ಎಂಥದೂ ಇಲ್ಲ. ನಮಗೆ ಬದುಕೇ ಇಲ್ಲ. ಹಾಗೆ ನಂಬಿದ್ರೆ ದೈವ ಹೇಳುವುದು ಅದೇ ಅಲ್ಲ, ನಂಬಾದು ಕೊಟ್ಟೆ ಅಂತ. ಗೊತ್ತು, ಮುಗೀತು, ನನಗೆ ಸಾಕಾಗುದಿಲ್ಲ. ಹೀಗೆ ಈ ರೀತಿಯಾಗಿ ಜನಪದ ಬದುಕಿನ ಒಳಗಡೆ, ಜನಪದ ಸಂಸ್ಕೃತಿಯ ಒಳಗಡೆ ನಂಬಿಕೆ ಇದೆ. ಕೃಷಿ ಬದುಕಿನ ಒಳಗಡೆ ಇರುವಂತಹ ಎಲ್ಲ ಆಚರಣೆಗಳು, ಸಂಪ್ರದಾಯಗಳು, ಅದು ಕಂಬಳ ಇರಬಹುದು, ಆನಂತರ ಅಲ್ಲಿ ಆಟಿಕಳಂಜೆ ಇರಬಹುದು, ಹುಲಿ ಕರೆಯುವಂಥದ್ದು ಇರಬಹುದು, ಗದ್ದೆಗೆ ದೀಪ ಇಟ್ಟು ಬಲಕಿ ಮರ ಇಟ್ಟು ಬಲೀಂದ್ರ ಕರೆಯುವಂಥದ್ದು ಇರಬಹುದು. ಆ ಪ್ರತಿಯೊಂದು ಸಂದರ್ಭಗಳಲ್ಲಿಯೂ ಕೂಡ ನಾವು ನೋಡಬೇಕಾದದ್ದು ಏನು ಅಂತ ಹೇಳಿದ್ರೆ, ಅಲ್ಲಿ ಅದನ್ನ ಯಾಕೆ ಮಾಡ್ತಾರೆ ಅಂತ. ಸತ್ತಾಗ, ಒಬ್ಬ ವ್ಯಕ್ತಿ ಸತ್ತಾಗ ತುಳಸಿ ನೀರು ಕೊಡ್ತಾರೆ. ಯಾಕೆ ತುಳಸಿ ನೀರು ಯಾಕೆ ಕೊಡ್ತಾರೆ? ಸತ್ತದ ಹೆಣಕ್ಕೆ ತುಳಸಿ ನೀರು ಕೊಡ್ತಾರೆ. ಚಿತೆಯಲ್ಲಿ ತುಳಸಿ ನೀರು ಕೊಡ್ತಾರೆ. ಯಾಕೆ? ಮೊದಲೆಲ್ಲ ಡಾಕ್ಟರ್ ಡೆತ್ ಸರ್ಟಿಫಿಕೇಟ್ ಇರಲಿಲ್ಲ. ಇದು ನಿಮ್ಗೆ ಯಾರು ಹೇಳಿದಿರ್ಬೋದು, ಇದು ನಾವು ಯಾವತ್ತಿಂದ ಹೇಳ್ತಾ ಇರುವಂತದ್ದು. ಡೆತ್ ಸರ್ಟಿಫಿಕೇಟ್ ಕೊಡುವಂತದ್ದು ಇರಲಿಲ್ಲ. ಮೂಗಿಗೆ ಹತ್ತಿ ಇಡ್ತಾರೆ, ವಾಸನೆ ಬರುವುದಕ್ಕೆ ಅಲ್ಲ. ಈಗ ಕೋವಿಡ್ ಬಂದ ನಂತರ ಬೇರೆ ಎಲ್ಲ ಬಂದದ್ದೆಲ್ಲ ನಿಮ್ದು. ಕೋವಿಡ್ ಬಂದದ್ದೇ ಈ ಕಾರಣದಿಂದ. ಕೋವಿಡ್ಗೆ ನಾವೇ ಅದನ್ನ ಆಹ್ವಾನ ಮಾಡಿಕೊಂಡದ್ದು. ಮೊದಲಿನವರಿಗೆಲ್ಲ ಕೋವಿಡ್ ಬರ್ತಾ ಇರಲಿಲ್ಲ. ಯಾಕೆ? ಮೊನ್ನೆ ಒಂದು ಯಾವುದೋ ನನ್ನ ರೇಡಿಯೋ ಸಾರಿನ ಭಾಷಣವನ್ನು ಒಂದು ಮಗು ಬಾರಿ ಚಂದ ಹೇಳ್ತಾ ಇತ್ತು. ಅದನ್ನ ಇದರಲ್ಲಿ ವಿಡಿಯೋಗಳಲ್ಲಿ ಯೂಟ್ಯೂಬ್ ಅಲ್ಲಿ ಉಂಟದು, ಕೇಳ್ತಾ ಇರ್ತದೆ. ಮೊದಲೆಲ್ಲ ಸೆಗಣಿ ಸಾರಿಸಿದ ನೆಲ ಸಾರಿಸ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಕೈ ತೊಳೆದು ಕೈ ಮುಖ ತೆಗೆದು ಒಳಗೆ ಹೋಗ್ತಾ ಇದ್ರು, ಆಗ ಕೋವಿಡ್ ಬರ್ತಾ ಇರ್ಲಿಲ್ಲ. ಈಗ ನಾವು ಪುನಃ ಅದನ್ನೇ ಮಾಡ್ತಾ ಇರುವಂತದ್ದು. ಸ್ಯಾನಿಟೈಸರ್ ಹಾಕುದು. ಮೊದಲು ಏನಿಲ್ಲ, ಮೊದಲು ಅದೆಲ್ಲ ಯಾವುದು ಇಲ್ಲದೆ ಅವರು ಬದುಕ್ತಾ ಇದ್ರು ಅಂತ. ಅಂದ್ರೆ ಒಟ್ಟಿನಲ್ಲಿ ಏನು ಅಂತ ಹೇಳಿದ್ರೆ, ಜನಪದ ಬದುಕು, ಜನಪದ ಸಂಸ್ಕೃತಿ ನಮ್ಗೆ ಆರೋಗ್ಯ ಕೊಡ್ತಾ ಇತ್ತು, ನೆಮ್ಮದಿ ಕೊಡ್ತಾ ಇತ್ತು. ಬೆವರಿನ ಬದುಕಿನಿಂದ ನೆಮ್ಮದಿ ಇದೆ. ನೀವು ಸರಿಯಾಗಿ ಬೆವರು ಹೋಗುವವರಿಗೆ ದುಡಿಯಿರಿ ಅಂದ್ರೆ ಎಷ್ಟು ಚಂದದ ನಿದ್ರೆ ಬರ್ತದೆ ಸ್ವಾಮಿ.
ನಿಮಗೆ ಬಿಪಿಗೆ ಮಾತ್ರೆ, ನಿದ್ದೆಗೆ ಮಾತ್ರೆ ತೆಕ್ಕೊಳ್ಳುವಂತಹ ಪ್ರಶ್ನೆಯೇ ಇಲ್ಲ ಅದರಲ್ಲಿ. ಆದ್ದರಿಂದ ಅವಮಾನಗಳನ್ನ ಸಹಿಸಿಕೊಂಡು ಅವರು ಬದುಕಿದ್ದಾರೆ. ಈಗ ಕೊನೆಗೆ ಒಂದು ಮಾತು ಹೇಳುವುದಿದ್ರೆ, ಈಗ ನಮ್ಮ ಜನಪದ ಸಂಸ್ಕೃತಿ ಅಧಪತನಗೊಳ್ಳುತ್ತದೆ ಅಂತ ನಾವು ಹೇಳ್ತಾ ಇದ್ದೇವಲ್ಲ, ಬದಲಾಗ್ತಾ ಇದೆ ಅಂತ ನಾವು ಹೇಳ್ತಾ ಇದ್ದೇವಲ್ಲ, ಅದು ಯಾಕೆ? ಅದಕ್ಕೆ ಕಾರಣ ಬೇರೆ ಬೇರೆ ಕಾರಣಗಳು ಇದ್ರೂ ಕೂಡ ನಿಜವಾಗಿ ಮೂಲ ಜನಪದ ಎಲ್ಲಿಗೂ ಹೋಗುವುದಿಲ್ಲ. ಪುನಃ ನಾವು ಅಲ್ಲಿಗೆ ಬರ್ತೇವೆ. ನಾವು ಪ್ಲಾಸ್ಟಿಕ್ ಅನ್ನ ಊಟ ಮಾಡಿ ಬದುಕಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ನಾಳೆ ನೀವು ಮಣ್ಣಿಗೆ ಹೋಗಬೇಕು, ಮಣ್ಣಿಂದಲೇ ಅನ್ನ ತೆಗೆಯಬೇಕು. ಈಗ ಮಣ್ಣು ನೋಡ್ಲಿಕ್ಕೆ ಇಲ್ಲ, ಮಣ್ಣಿನ ನೆಲಕ್ಕೆ ನಾವು ತಾಗದೇ ಇದ್ರೆ ನಮ್ಮ ಮೈಯಲ್ಲಿ ಶಕ್ತಿ ನಿಜವಾಗಿ ತುಂಬುವುದಿಲ್ಲ. ಈ ಮಣ್ಣು ಎನ್ನುವಂಥದ್ದು ಪಂಚಭೂತಾತ್ಮಕವಾದಂತಹ ಮನುಷ್ಯ ದೇಹದ ಒಂದು ತತ್ವವೇ ಮಣ್ಣಿನಲ್ಲಿ ಇರುವಂತದ್ದು. ಅದನ್ನೆಲ್ಲ ನಾವು ಅರಿತುಕೊಂಡು ಮಣ್ಣಿನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅಲ್ಲಿ ಎಷ್ಟೋ ಕುಲ ಕಸುಬುಗಳನ್ನ ನೀವು ನೋಡ್ಬೋದು. ಒಂದು ದಿವಸ ಕುಲ ಕಸುಬುಗಳ ಬಗ್ಗೆ ನಾವು ಒಂದು ದಿವಸ ಮಾತಾಡುವ. ನೋಡಿದ್ರೆ ಆ ಎಲ್ಲ ಕುಲ ಕಸುಬುಗಳಲ್ಲಿ ಇರುವಂತದ್ದು ಕೂಡ ಆರೋಗ್ಯ ಮತ್ತು ಅವರು ದೇವರನ್ನ ಕಂಡಿದ್ದಾರೆ. ಅದರಲ್ಲಿ ದೇವರನ್ನ ಕಾಣಲಿಕ್ಕೆ ಅವರು ದೇವಸ್ಥಾನಕ್ಕೆ ಯಾವಾಗ ಹೋಗಲಿಲ್ಲ, ಎಲ್ಲ ಇತ್ತು ಅವರಿಗೆ. ಆ ರೀತಿಯಾಗಿ ಜನಪದ ಸಂಸ್ಕೃತಿಯ ಒಂದು ನಡುವೆ ಹಿಂದಿನ ನಮ್ಮ ಹಿರಿಯರು ಬದುಕುತ್ತಾ ಇದ್ದರು. ನಾವು ಇವತ್ತು ಇಂತಹ ವಿಭಾಗಗಳಲ್ಲಿ ಅದನ್ನು ನೆನಪು ಮಾಡಿಕೊಳ್ಳುವಂತಹ ಒಂದು ಅಗತ್ಯ ತುಂಬಾ ಇದೆ ಅಂತ ಹೇಳ್ತಾ, ಆಗ ಬೆರ್ಮೇಲೆ ಕೋಟಿ ಚೆನ್ನಯ್ಯರ ಅವರ ಬೆರ್ಮೇಲೆ ಕೆಂಪು ಕೆಮ್ಮಲಜೆಯ ನಾಗಬ್ರಹ್ಮ ಅವರಿಗೆ ಅಲ್ಲಿ ಅವರ ಒಂದು ಮದುಪಿನಲ್ಲಿ ಒಂದು ಮಾತು ಬರುತ್ತೆ. ನೀರು ಕಡಲು, ಪೇರು ಕಡಲು, ನಂಜಿ ಕಡಲು, ಮಂಜಿ ಕಡಲು, ಅಲ್ಲಿ ಕಡಲು, ತುಲ್ಲಿ ಕಡಲು, ಕತ್ತೇರಿ ಕಡಲು, ಮುತ್ತೇರಿ ಕಡಲು, ನೆತ್ತೇರಿ ಕಡಲು, 7 ಕಡಲದ ನಡುಟ್ಟು. ಕೀಳು ಕಂಚಿ, ಮೇಲು ಕಂಚಿ, ಕಲ್ಲೆ ಕಂಚಿ, ಕಲಸ ಕಂಚಿ, ಕಂಚಿ ಕಡಂಗಂದ ಎಡಮನೆಡು. ಬಲತ್ತಡಿ ಇತ್ತಂದು ಬಲವಾರಿ ನಂದನ, ಎಡತ್ತಡಿ ಇತ್ತಂದು ಎಡಬಾರಿ ನಂದನ, ನಡುಕುತ್ತಿನ ನಡುಬಾರಿ ನಂದ ನಡು. ಜಾತಿ ಸಂಪಗೆ ನೀತಿ ಕೇದಗೆ ಮುಗುರು ಮಲ್ಲಿಗೆ ಕೆಕ್ಕೈ ಕೇದ ಇದ ನಡುಟು. ಬಳತ್ತಪ್ಪುಗೆಲಿಗೆ ಬಂಗಾರನ್ನ ಜನಿಯಾರ, ದತ್ತಪ್ಪುಗೆಲಿಗೆ ಬೊಲ್ಯನ್ನ ಜನಿಯಾರ, ಕರಿಯ ಸಂಕಮಾಲೆ ಬೊಲ್ಯ ಸಂಕಮಾಲನು ಐತ ಸಿಂಗಾರ ಮತ್ತೊಂದು. ಮುತ್ತಿ ತಾಮರೆದ ಮದೆಟ್ಟು ಉದಿಯ ಬೆಂದೇರೆ ಎಂಗಲೆ ಜಯವುಲ್ಲ ಬೆಮ್ಮೇರೆ. ಆ ಜಯವುಲ್ಲ ಬೆಮ್ಮೇರೆ ನಮ್ಮ ತುಳುನಾಡಿನ ದೈವಲ ಬೆಮ್ಮೇರೆ. ಅದೇ ಬ್ರಹ್ಮರು ನಮ್ಮ ತುಳುನಾಡಿನಲ್ಲಿ ಇರುವಂತಹ ಮೂಲ ಶಕ್ತಿ. ಯಾರು ಕೂಡ ಅದಕ್ಕೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಮಣ್ಣಿನಲ್ಲಿ ಒಂದು ನಮಗೆ ಗೋಚರಕ್ಕೆ ಬಾರದಂತಹ ಒಂದು ಶಕ್ತಿ ಇದ್ದ ಕಾರಣ ನಾವು ಇವತ್ತು ಬದುಕಿದ್ದೇವೆ. ನಾವು ಅದನ್ನ ಮರೆತಾಗ ನಮ್ಮ ಆರೋಗ್ಯ ಹಾಳಾಗ್ತದೆ. ಅಲ್ಲಿ ತುಳಸಿ ನೀರು ಕೊಡ್ತಾ ಇದ್ದದ್ದು ಬೇರೆ ಯಾವುದಕ್ಕೂ ಅಲ್ಲ, ಅವ ಒಂದು ವೇಳೆ ಸಾಯುವ ಪರಿಸ್ಥಿತಿಯಲ್ಲಿಯೂ ಕೂಡ ತುಳಸಿಯಂತಹ ಒಂದು ಮೊದಲಿನ ತುಳಸಿಯಲ್ಲಿ ಎಂತಹ ಒಂದು ಆಯುರ್ವೇದ ಸತ್ವ ಇದೆ, ಆಗ ಕೂಡ ಎದ್ದು ನಿಲ್ಲಿ ಅಂತ. ಒಮ್ಮೆ ಸತ್ತು ನೆಲಕ್ಕೆ ಮಲಗಿಸಿದ ಆಗ ಒಮ್ಮೆ ಕೊಡ್ತಾರೆ. ಆ ನಂತರ ಒಮ್ಮೆ ಸ್ನಾನ ಮಾಡಿಸಿ ಬಂದು ಮಲಗಿಸಿದ ನಂತರ 2ನೇ ಸಾರಿ ಕೊಡ್ತಾರೆ. ಆಗ ಹೇಳುವುದಿದ್ರೆ ಹೇಳಿ ಅಂತ. 3ನೇ ಸಾರಿ ಕೊನೆಗೆ ಕೊಡುವುದು ಎಲ್ಲಿ ಗೊತ್ತುಂಟ? ಬೆಂಕಿ ಕೊಡುವ ಮೊದಲು ಅಥವಾ ಹೊಂಡಕ್ಕೆ ಹಾಕುವ ಮೊದಲು ಅಲ್ಲಿ ಸ್ಮಶಾನದಲ್ಲಿ ಕೊಡುವುದು. ಯಾಕೆ? ಕೊನೆಗೆ ಅದು ಒಂದು ವೇಳೆ ಆಯುಷ್ಯ ಇದ್ರೆ ಈ ತುಳಸಿ ನೀರು ಕೊಟ್ಟರೆ ಹೇಳ್ತಾನೆ, ಹೇಳಿದ್ರೆ ಹೇಳಿ ಅಂತ. ಕೆಲವು ಎಷ್ಟೋ ಸಾರಿ ಡಾಕ್ಟರ್ ಡೆತ್ ಸರ್ಟಿಫಿಕೇಟ್ ಕೊಟ್ಟ ನಂತರ ಕೂಡ ಎದ್ದು ಕೂತವರು ಇದ್ದಾರಲ್ಲ, ಬೇಕಾದಷ್ಟು ಉದಾಹರಣೆಗಳು ನಮಗೆ. ಆದ್ರಿಂದ ಹಿಂದಿನವರು ಮೂಗಿಗೆ ಹತ್ತಿ ಇಟ್ಟದ್ದು, ಹತ್ತಿ ಏನಾಗ್ತದೆ, ಉಸಿರು ಒಂದು ವೇಳೆ ಆ ಮೂಗಿನಿಂದ ಬಂದ್ರೆ ಹತ್ತಿ ಹಾರ್ತದಲ್ಲ, ಆಗ ಜೀವ ಉಂಟು ಅಂತ ಗೊತ್ತಾಗ್ತದೆ. ಅಷ್ಟು ಹೊತ್ತು ಅವರು ಕಾಯ್ತಾ ಇದ್ರು. ಈಗ ಕೊಂಡೋಗ್ತಾರೆ, ಮೋರ್ಚರಲ್ಲಿ ಇಡ್ತಾರೆ. ಮೋರ್ಚರಲ್ಲಿ ಇಟ್ಟು ಬಂದ ನಂತರ ಅವ್ರು ಹೇಳಲಿಕ್ಕೆ ಸಾಧ್ಯ ಉಂಟ? ಮತ್ತೆ ತುಳಸಿ ನೀರು ಯಾಕೆ? ಹುಚ್ಚ ಇವರಿಗೆ ಎಲ್ಲ ಹುಚ್ಚು. ಅದರ ಕಾಲಿಗೆ ನೀರು ಹಾಕಿ ಕುಡಿಯುವುದಂತೆ, ಕೆಮಿಕಲ್ ನೀರನ್ನು ಕುಡಿಯುವುದೇ, ಅದು ಹೇಳಿ ಪ್ರಯೋಜನ ಇಲ್ಲ. ಇಂತಹ ಎಲ್ಲ ವಿಕೃತ ಮನಸ್ಸಿನ ಯೋಚನೆಗಳ ಮೂಲಕವಾಗಿ ನಮ್ಮ ಅಪ್ರಸ್ತುತವಾದಂತಹ ಕೆಲವು ಸಂಪ್ರದಾಯಗಳು ಬಂದ ಕಾರಣವಾಗಿ ಮೂಲ ಜನಪದ ಸಂಸ್ಕೃತಿಯನ್ನು ನಾವು ಮರೆಯುತ್ತಾ ಇದ್ದೇವೆ. ಆದ್ದರಿಂದ ವಿದ್ಯಾರ್ಥಿಗಳ ನೀವು ನಮ್ಮ ಮುಂದಿನ ಸಂಪತ್ತು, ನೀವು ಅದನ್ನು ಉಳಿಸಿಕೊಳ್ಬೇಕು ಅಂತ ಹೇಳಿ ನಮ್ಮ ತುಳುನಾಡಿನ ಕೃಷಿ ಬದುಕು ಅಂತ ಹೇಳಿದ್ರೆ ಅದು ಸಮೃದ್ಧಿಯ ಬದುಕು, ಪೊಲಿಯ ಬದುಕು, ಪೊಲಿ ಅಂತ ಹೇಳ್ತಾರೆ. ಹಾಗೆ ಆ ಗದ್ದೆಯಿಂದ ಭತ್ತವನ್ನ ತಂದು, ಇದು ಭತ್ತದ ಬೆಳೆಯನ್ನ ತಂದು ಹಾಕಿ ಒಂದು ಪಡಿಮಂಚವನ್ನ ಇಟ್ಟು ಬಡಿದು ಆ ಮಂಚಕ್ಕೆ ಭತ್ತ ಮುಟ್ಟುವಾಗ ಅಲ್ಲಿ ಪೊಲಿ ಕರೆಯುವಂತಹ ಒಂದು ಸಂಪ್ರದಾಯ. ಅದು ಹೇಗಿತ್ತು ಅಂತ ಹೇಳಿ ಅದನ್ನು ಹೇಳಿ ನಾನು ಮುಗಿಸ್ತೇನೆ. ನನಗೆ ಒಳ್ಳೆಯ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಅದನ್ನು ನಾನು ದುರುಪಯೋಗಪಡಿಸಿಕೊಳ್ಳುವುದಿಲ್ಲ. ಗಂಟೆ ಮಾತಾಡಿ ನಿಮಗೆಲ್ಲ ಇವಾಗ ಹಸಿವೆ ಆಗ್ತದೆ. ಅದರಿಂದ ನಿಮ್ಮ ಕಷ್ಟ, ಎದುರು ಕೂತವರ ಕಷ್ಟ ಏನು ಅಂತ ನನಗೆ ಗೊತ್ತಿದೆ. ಆದ್ದರಿಂದ ನಾನು ಆದಷ್ಟು ಬೇಗ ಮುಗಿಸಿ, ನನಗೆ ಬೇರೆ ಕೆಲಸ ಇದ್ದ ಕಾರಣ ನಾನು ಸ್ವಲ್ಪ ಬೇಗ ಹೋಗ್ತೇನೆ ಅಂತ ನಿಮ್ಮ ಹತ್ರ ಕೇಳಿಕೊಂಡು, ತುಂಬ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಕರೆದು ಅವಕಾಶವನ್ನು ಕೊಟ್ಟಂತಹ ಧನಂಜಯ ಕುಂಬ್ಳೆ ಅವರಿಗೆ, ವಿಭಾಗದ ಮುಖ್ಯಸ್ಥರಿಗೆ ಮತ್ತು ಎಲ್ಲ ಈ ಕಾರ್ಯಕ್ರಮ ಸಂಯೋಜಕರಿಗೆ ಭಾರಿ ಚಂದ ಮಾಡಿದ್ದೀರಾ ನೀವು. ಇದನ್ನ ಒಂದು 1000 ಜನ ನೋಡ್ಬೇಕು.
ಇವರಲ್ಲಿ ಸಾವಿರ ಹೋಗಿ ಕರಾವಳಿ ಉತ್ಸವದಲ್ಲಿ ಅಲ್ಲಿ ಸಂತೆ ನೋಡುವುದಲ್ಲ, ಇದನ್ನು ನೋಡಬೇಕು ನಿಜವಾಗಿ. ಇದು ನಿಜವಾದ ಉತ್ಸವ. ಸ್ವಲ್ಪ ಏನಾಗ್ತದೆ ಇದರಲ್ಲಿ ರೆಕಾರ್ಡ್ ಆಗಿ ಏನಾದ್ರು ಹಾಕಿದ್ರೆ ಏನು ಹುಚ್ಚನಾಗಿ ಮಾತಾಡ್ತಾರೆ ಅಂತ ಹೇಳುವವರು ಇರ್ಬೋದು. ಆದರೆ ನಾನು ಹೇಳ್ತೇನೆ, ಇದು ಹೇಳುವಂಥದ್ದು ಆ ಸತ್ಯ ಹೇಳುವಂಥದ್ದು, ಅದನ್ನ ಈ ಸತ್ಯವನ್ನ ನಾವು ನಂಬಬೇಕು, ಜನಪದವನ್ನ ನಾವು ಬದುಕಿಸಬೇಕು ಅಂತ ಹೇಳ್ತಾ, ಪೊಲಿ ಪೊಲಿ ಆ ಜಾಲ ಪೊಲಿ ಈ ಜಾಲ ಪೊಲಿ ಎಲ್ಪತ್ತೇಳಿ ಜಾಲ ಪೊಲಿ ಬಲಿಪ ನೀರೋಡು ಬರಡು ಕುದುಕ ಕೂಲಿಡು ಬರಡು ಮದುವಲು ಬಂದಾಗ ತಲೆ ಬಂದಂಗೆ ಬರಡು ಕೆಮ್ಮಲು ಬಂದಾಗ ಮಿರವೆಂದಂಗೆ ಬರಡು ಎಂಕಲ್ನ ತುಳುನಾಡಿಗೆ ಪೊಲಿ ಬರಡು ಎಂಕಲ್ನ ಜಾಲಿಗೆ ಪೊಲಿ ಬರಡು ಅಂತ ಅವರು ಕರೀತಾ ಇದ್ದರು. ಯಾಕೆ? ಸಮೃದ್ಧಿ ಬರಬೇಕು ಅಂತ ಕರೀತಾ ಇದ್ರು. ಬಲಿಂದ್ರನಿಗೆ ಬೆಳಕಿಟ್ಟು ಅವ್ರು ಕರೀತಾ ಇದ್ರು. ಹೇಗೆ ಕರೀತಾ ಇದ್ರು? ಕರ್ಗಲ್ಲು ಕಾಯಾನಗ ಬೊಲ್ಗಲ್ಲು ಹೂವಾನಗ ಉಪ್ಪು ಕರ್ಪೂರಾನಗ ಜಾಲು ಪಾದಾನಗ ಎರು ಗಡ್ಡೆಯನಗ ಗೊಡ್ಡೆರ್ನೆ ಗೋಣೆಯನಗ ತುಂಬೆದರಿಟ್ಟು ಕೂಟಾನಗ ನೆಕ್ಕಿದರಿಟ್ಟು ಆಟಾನಗ ದಮ್ಮೆಲಿಗೆ ಪಾಂಪಾಡ್ನಗ ಬಾನಗು ಲೆಂಚಿನೀನಗ ದಂಡೆ ದಜ್ಜಿ ಮೊದಲ ಮನ್ಮಲಾನಗ ಮಂಜೊಪ್ಪೈತು ಮೈಪಾಡ್ನಗ ಕೊಟ್ಟುಂಜ ಕೊಡಿಯರ್ನಗ ಆಟಿದ ಅಮಸೆಗೆ ಸೋಣದ ಸಂಕ್ರಾಂತಿಗೆ ಗೊಂತೆಂದ ಕೊಡಿ ಬರ್ಬೋಗು ಮೂಲಿನಂತ ಬಲಿಗೊಂಡು ಬಲ್ಲವಲಿ ಎಂದ್ರ ಅರಕದ ಹೊಟ್ಟೆ ಓಡೋಡು ಮೈಣದ ಮೊಂಟು ಜಲ್ಲೋಡು ಕೊಟ್ಟುಗಟ್ಟಿ ಕೊಡಿ ಬಜಿಲ್ದ ಬಲಿದೆ ತೊಂದರೆ ಕೊಟ್ಟುಗು ಗೊಡ್ಡೆ ಹೂ ಪಟ್ಟದು ಬಲಬಲಿ ಎಂದ್ರ ಆ ಊರ ಬಲಿ ಕಡಲ ಈ ಊರ ಬಲಿ ಕಡಲ ಬಲಿ ಎಂದ್ರೆ ಹೂ ಹಾಕಿ ಮಾರೇ ನಂಬಲ್ಲಿಗ ರಂಗನವಲ್ಲಿಯ ಮ್ಯಾಲೆ ಚೆಲ್ಲಿದರು ಕುಳಿಯೋ ನಂಬಲ್ಲಿಗ ರಂಗನವಲ್ಲಿಯ ಮ್ಯಾಲೆ ಚೆಲ್ಲಿದರು ಕುಳಿಯೋ ಅಲ್ಲದೆ ಶಿರವ ಅದಕ್ಕೆ ಬೆರೆಸರು ಸುಣ್ಣವ ಅದಕ್ಕೆ ಬೆರೆಸರು ಸುಣ್ಣವ ನಮ್ಮಂದವುಳ್ಳ ರಂಗನ ಮ್ಯಾಲೆ ಗಂಧದ ಕುಳಿಯೋ ನಮ್ಮಂದವುಳ್ಳ ರಂಗನ ಮ್ಯಾಲೆ ಗಂಧದ ಕುಳಿಯೋ ಹಾಲಿನೋ ಕುಳಿಯೋ ಒಳ್ಳೆ ನೀರಾದೋ ಕುಳಿಯೋ ಒಳ್ಳೆ ನೀರಾದೋ ಕುಳಿಯೋ ನಮ್ಲೋಲನಾದ ರಂಗನ ಮ್ಯಾಲೆ ಹಾಲಿನೋ ಕುಳಿಯೋ ನಮ್ಲೋಲನಾದ ರಂಗನ ಮ್ಯಾಲೆ ಹಾಲಿನೋ ಕುಳಿಯೋ ತುಪ್ಪದೋ ಕುಳಿಯೋ ಒಳ್ಳೆ ಉಪ್ಪಾದೋ ಕುಳಿಯೋ ಒಳ್ಳೆ ಉಪ್ಪಾದೋ ಕುಳಿಯೋ ನಮ್ಮೊಪ್ಪವುಳ್ಳ ರಂಗನ ಮ್ಯಾಲೆ ತುಪ್ಪದೋ ಕುಳಿಯೋ ನಮ್ಮೊಪ್ಪವುಳ್ಳ ರಂಗನ ಮ್ಯಾಲೆ ತುಪ್ಪದೋ ಕುಳಿಯೋ ಗಂಧದೋ ಕುಳಿಯೋ ಒಳ್ಳೆ ಚಿನ್ನಾದೋ ಕುಳಿಯೋ ಒಳ್ಳೆ ಚಿನ್ನಾದೋ ಕುಳಿಯೋ ನಮ್ಮಂದವಾದ ರಂಗನ ಮ್ಯಾಲೆ ರಂಗಿನ ಕುಳಿಯೋ ನಮ್ಮಂದವುಳ್ಳ ರಂಗನ ಮ್ಯಾಲೆ ರಂಗಿನ ಕುಳಿಯೋ ಗಲ್ಲು ಗಲ್ಲಿನುತ್ತಾ ಗೆಜ್ಜೆ ಗಲ್ಲು ಸಾಜಿನುತ್ತಾ ಗೆಜ್ಜೆ ಗಲ್ಲು ಸಾಜಿನುತ್ತಾ ನಂಬಲ್ಲಿದ ರಂಗನವಲ್ಲಿಯ ಮ್ಯಾಲೆ ಚೆಲ್ಲಿದರು ಕುಳಿಯೋ ನಂಬಲ್ಲಿದ ರಂಗನವಲ್ಲಿಯ ಮ್ಯಾಲೆ ಚೆಲ್ಲಿದರು ಕುಳಿಯೋ. ಪ್ರಯುಕ್ತ ಅಂತ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಕಸದಿಂದ ರಸ, ಭಾವಗೀತೆ, ಜನಪದ ಗೀತೆ, ಒಂಟಿಕಾಲು ಓಟ, ಚಿತ್ರಕಲೆ ಹೀಗೆ ಮುಂತಾದ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಇದೀಗ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆಯನ್ನ ವಿಜೇತರ ಹೆಸರನ್ನ ಘೋಷಿಸಬೇಕಾಗಿ ಅನುಷರವರನ್ನ ನುಡಿಪೀಠಕ್ಕೆ ಆಹ್ವಾನಿಸುತ್ತಿದ್ದೇನೆ. ಸೋಲು ಗೆಲ್ಲುವುದನ್ನು ಕಲಿಸುತ್ತದೆ, ಗೆಲುವು ಮತ್ತಷ್ಟು ಸಾಧಿಸುವ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ. ಇಲ್ಲಿ ಸೋಲು ಗೆಲ್ಲುವುದಕ್ಕಿಂತ ಮುಖ್ಯ ನಮ್ಮನ್ನು ನಾವು ವೇದಿಕೆ ಮೇಲೆ ಗುರುತಿಸಿಕೊಳ್ಳುವುದು. ಸೋಲಿಗೆ ಕುಗ್ಗದೆ ಗೆಲುವಿಗೆ ಹಿಗ್ಗದೆ ಸಮಾನವಾಗಿ ಸ್ವೀಕರಿಸಿದವರ ಬದುಕು ನೆಮ್ಮದಿಯಿಂದ ಸಂತಸವಾಗಿರುತ್ತದೆ. ಮಂಗಳೂರು ವಿಶ್ವವಿದ್ಯಾನಿಲಯ SVP ಕನ್ನಡ ಅಧ್ಯಯನ ಸಂಸ್ಥೆ. ಇಲ್ಲಿ ನಾವು ಸಂಸ್ಕೃತಿ ಸಿರಿಯ ಪ್ರಯುಕ್ತ ಅನ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೆವು. ಈ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಇಂದು ನಾವು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ಚಿತ್ರಕಲಾ ಸ್ಪರ್ಧೆ. ಪ್ರಥಮ ಬಹುಮಾನ ಅನೀಶ್ ಕುಮಾರ್ ಬಿ, ರಾಸಾಯನಿಕ ಶಾಸ್ತ್ರ ವಿಭಾಗ. ಗಣೇಶ್ ಅವರು ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಭಾವಗೀತೆ. ಪ್ರಥಮ ಕಾವ್ಯ PR, ಮಾನವ ಸಂಪನ್ಮೂಲ ಅಭಿವೃದ್ಧಿ ವಿಭಾಗ. ಕಾವ್ಯ PR. ದ್ವಿತೀಯ ಗಾಯನ KS, ಜೀವನ ರಚನೆ.
ರಂಗೋಲಿ ದೀಕ್ಷಾ ಡಿಪಲ್ ಪ್ರಥಮ ಗಣಿತಶಾಸ್ತ್ರ ವಿಭಾಗ. ದ್ವಿತೀಯ ಸಹನ ಯೋಗ ವಿಜ್ಞಾನ ವಿಭಾಗ. ತೃತೀಯ ಅರ್ಪಿತಾ ಕೆಎಂ ಗಣಿತಶಾಸ್ತ್ರ ವಿಭಾಗ. ಅರ್ಪಿತಾ ಕೆಎಂ. ಬಹುಮಾನ ವಿತರಿಸಿದ ನಿಮಗೆ ಧನ್ಯವಾದಗಳು. ಕಸದಿಂದ ರಸ ಪ್ರಥಮ ಅಪೂರ್ವ ವಾಣಿಜ್ಯ ವಿಭಾಗ. ಅಪೂರ್ವ ವಾಣಿಜ್ಯ ವಿಭಾಗ. ದ್ವಿತೀಯ ಚರಿಷ್ಮನ್ ತೃತೀಯ ನಿತೇಶ್ ವಾಣಿಜ್ಯ ವಿಭಾಗ. ಜಾನಪದ ಹಾಡು ಪ್ರಥಮ ಶ್ರೀ ವರದಾ ಮತ್ತು ಸಂಗಡಿಗರು ಗಣಿತಶಾಸ್ತ್ರ ವಿಭಾಗ. ಒಂದೆರಡು ಮಾತುಗಳನ್ನ ಆಡಬೇಕಾಗಿ ಎಸ್ಎಪಿ ಕನ್ನಡ ಸಂಸ್ಥೆಯ ಪ್ರಾಧ್ಯಾಪಕರಾದ ನಾಗಪ್ಪಗೌಡ ಸರ್ ಇವರಿಗೆ ಕೇಳಿಕೊಳ್ತಾರೆ. ಸರ್, ಒಂದೆರಡು ಮಾತುಗಳನ್ನ ಆಡಬೇಕಾಗಿ ಕೇಳ್ತಾರೆ. ಹೊಸ ಪ್ರಯೋಗಗಳನ್ನ ಮಾಡ್ತಾ ಬಂದಿದ್ದಾರೆ. ಮತ್ತೆ ಆ ಪ್ರಯೋಗಗಳಲ್ಲಿ ಒಂದು ರೀತಿಯ ನಾವೀನ್ಯತೆಯನ್ನ, ಸೃಜನಶೀಲತೆಯನ್ನ ಕೊಡುವಂತ ಪ್ರಯತ್ನವನ್ನ ಆಗಾಗ ಮಾಡ್ತಾ ಇರ್ತಾರೆ. ಇದನ್ನು ನಾವೆಲ್ಲ ಬಹಳ ಸೂಕ್ಷ್ಮವಾಗಿ ಕನ್ನಡ ವಿಭಾಗದ ಅಧ್ಯಾಪಕರು ಗಮನಿಸ್ತಾ ಇರ್ತೇವೆ. ಅವರು ಮಾತ್ರ ಸಂಭ್ರಮಿಸೋದಲ್ಲ, ಅವ್ರ ಜೊತೆ ನಾವು ಕೂಡ ಸಂಭ್ರಮಿಸ್ತಾ ಇರ್ತೇವೆ. ಅವರು ಪ್ರತಿದಿನ ಸುಮಾರು 2-3 ತಿಂಗಳ ಅವಧಿಯಲ್ಲಿ ಪ್ರತಿದಿನ ಬೆಳಿಗ್ಗೆ, ಸಂಜೆ ಮತ್ತು ಬಿಡುವಿನ ವೇಳೆಯಲ್ಲಿ, ಎಷ್ಟೋ ಸಲ ರಾತ್ರಿ ವೇಳೆಯಲ್ಲೂ ಕೂಡ ಈ ರೀತಿ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನ, ಸಿದ್ಧತೆಯನ್ನ ಮಾಡುವ ಒಂದು ಪರಿ ಇದೆಯಲ್ಲ, ಇದರಲ್ಲೂ ಕೂಡ ಒಂದು ರೀತಿ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಯಾಕೆಂದ್ರೆ ನಾವು ಎಷ್ಟೋ ಕಡೆಗಳಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಏನು ಅಂದ್ಕೊಳ್ತಾ ಇರ್ತೀವಿ, ಇವತ್ತಿನ ಯುವಜನಾಂಗ ಎಲ್ಲೋ ಬೇರೆ ದಾರಿಯಲ್ಲಿ ಹೋಗ್ತಾ ಇದೆ, ದಾರಿ ತಪ್ತಾ ಇದೆ ಅನ್ನೋ ರೀತಿಯ ಅನೇಕ ಆಕ್ಷೇಪದ ಮಾತುಗಳನ್ನು ನಾವು ಕೇಳ್ತಾ ಇರ್ತೇವೆ. ಆದರೆ ಎಲ್ಲೋ ಒಮ್ಮೆ ಈ ರೀತಿಯ ಕ್ರಿಯೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದನ್ನ ಮತ್ತು ಅಲ್ಲಿ ಒಂದು ರೀತಿ ಸೃಜನಾತ್ಮಕತೆಯನ್ನ ವ್ಯಕ್ತಪಡಿಸುವಂಥದ್ದನ್ನ ಗಮನಿಸಿದರೆ ಎಲ್ಲೋ ನಮಗೆ ಇನ್ನೂ ಕೂಡ ಒಂದು ಆಶಾವಾದ ಇದೆ, ಭವಿಷ್ಯ ಇದೆ ಅನ್ಸೋದಕ್ಕೆ ಶುರುವಾಗುತ್ತೆ. ಬಹುಶಃ ಶಿಕ್ಷಣ ಈ ಕೆಲಸವನ್ನ ಮಾಡಬೇಕು. ಪ್ರಾಥಮಿಕ ಹಂತದಿಂದ ಉನ್ನತ ಶಿಕ್ಷಣದವರೆಗೆ ವಿದ್ಯಾರ್ಥಿಗಳನ್ನ ಯಾವ ರೀತಿಯಲ್ಲಿ ನಾವು ಬೆಳೆಸಬೇಕು ಅನ್ನೋದು ಉಂಟಲ್ಲ, ಅದ್ರ ಬಗ್ಗೆ ನಾವು ವ್ಯಾಖ್ಯಾನ ಮಾಡತಕ್ಕಂಥ, ವಿಮರ್ಶೆ ಮಾಡತಕ್ಕಂಥ ಸಂದರ್ಭವನ್ನ ನಾವು ಸಂದರ್ಭ ಅಂತೇಳಿ ನಾವು ಇದನ್ನು ಭಾವಿಸ್ಕೊಳ್ಬೇಕು. ಬಹುಶಃ ಬರೀ ತರಗತಿಯ ಒಳಗಿನ ಶಿಕ್ಷಣ ಇದೆಯಲ್ಲ, ಅದು ವಿದ್ಯಾರ್ಥಿಗಳನ್ನ ಬೌದ್ಧಿಕವಾಗಿ ಮಾತ್ರ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ವಿದ್ಯಾರ್ಥಿಗಳ ಒಂದು ಸರ್ವತೋಮುಖವಾದಂಥ ಚಿಂತನ ಕ್ರಮ ಇದೆಯಲ್ಲ, ಮತ್ತೆ ಸಮಾಜದ ಒಳಗಡೆ ಒಂದು ಸಹಬಾಳ್ವೆಯಿಂದ ಬದುಕುವಂಥದ್ದು. ಈಗಾಗಲೇ ಡಾಕ್ಟರ್ ಸಂಕುಮಾರ್ ಅವರು ಇಡೀ ಜನಪದ ಬದುಕಿನ ವೈಶಿಷ್ಟ್ಯತೆ ಏನು ಅನ್ನೋದನ್ನ ಬಹಳ ಚೆನ್ನಾಗಿ ಅವರು ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಬದುಕು ಅನ್ನೋದುಂಟಲ್ಲ, ಅದು ಒಂದೇ ರೀತಿ ಇರಲ್ಲ. ನಾನು ಬದುಕುವ ಕ್ರಮ ಬೇರೆ ಇರ್ತದೆ, ಬೇರೆ ಬೇರೆಯವರು ಬದುಕುವಂಥ ರೀತಿ ಬೇರೆ ಇರ್ತದೆ. ಆದರೆ ಬದುಕು ಒಂದೇನೆ, ಆದರೆ ಬದುಕುವ ರೀತಿಗಳು ಬೇರೆ ಬೇರೆ ಇರ್ತದೆ. ನಾವು ಹೇಗೆ ಬದುಕ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನೋದನ್ನ ನಾವು ಗಮನಿಸಬೇಕು. ಅಂದ್ರೆ ಮನುಷ್ಯನಾಗೋದೇ ಬದುಕಿನ ಮೂಲಕ. ಅವನು ಯಾವ ರೀತಿಯಲ್ಲಿ ಒಳಗೊಳ್ತಾ ಹೋಗ್ತಾನೆ, ಯಾವ ರೀತಿಯಲ್ಲಿ ತನ್ನನ್ನು ತೊಡಗಿಸ್ಕೊಳ್ತಾ ಹೋಗ್ತಾನೆ, ಮತ್ತೆ ಯಾವ ರೀತಿಯ ಸಂಬಂಧಗಳನ್ನ ಅವನು ಗಟ್ಟಿ ಮಾಡ್ಕೊಳ್ತಾ ಹೋಗ್ತಾನೆ ಅನ್ನೋದರ ಆಧಾರದ ಮೇಲೆ ಅವನು ಬದುಕು ಹೇಗಿದೆ ಅನ್ನೋದನ್ನು ನಾವು ನಿರ್ಧರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಈ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ತರಗತಿ ಒಳಗಿಗಿಂತ ಹೆಚ್ಚಾಗಿ ಹೊರಗಿನ ಒಂದು ಆಗುವಿಕೆಯ ಕಡೆಗೆ ಅವರು ತೊಡಗಿಸಿಕೊಳ್ಳುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ನಿಜವಾಗೂ ಕೂಡ ನಮ್ಮಂಥವರಿಗೆ ತುಂಬಾ ಖುಷಿಯನ್ನ ಕೊಡತಕ್ಕಂಥದ್ದು, ಮತ್ತೆ ನಮ್ಮನ್ನ ನಾವು ಮತ್ತೊಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳುವ ಹಾಗೆ ಪ್ರೇರೇಪಣೆ ನೀಡತಕ್ಕಂಥದ್ದು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬೆಳಿಗ್ಗೆ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು ಬಹಳ ಮಾರ್ಮಿಕವಾಗಿ ಮಾತನಾಡಿದರು. ಅವರು ಮಾತನಾಡುವ ಕೊನೆಯ ಹಂತದಲ್ಲಿ ನಾನು ಬಂದೆ. ಅವರ ಮಾತುಗಳು ನಿಜವಾಗೂ ಕೂಡ ನಾವು ಯಾವ ರೀತಿಯಲ್ಲಿ ಚಿಂತನೆಯನ್ನ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನುವಂಥದ್ದನ್ನ ಬಹಳ ಮುಖ್ಯವಾಗಿ, ಬಹಳ ಸ್ಪಷ್ಟವಾಗಿ ಅವರು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ರು ಅನ್ನುವಂಥದ್ದು. ಮತ್ತೆ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವಂಥ ಮನಸ್ಸುಗಳಿದಾವಲ್ವ, ಮನಸ್ಸುಗಳು ಬಹಳ ಅರ್ಥಪೂರ್ಣವಾಗಿ ರೂಪಿತವಾಗಿ ಸಾಧ್ಯ ಆಗುತ್ತೆ. ಕೆಲಸ ಮಾಡುವ ಸಂದರ್ಭದಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು.
ಆದರೆ ಅದು ಆಗ್ತಾ ಆಗ್ತಾ ಹೋದ ಹಾಗೆ ಬಹುಶಃ ಇಂಥ ಸಂದರ್ಭಕ್ಕೆ ಬಂದು ನಿಂತುಕೊಂಡಂಥ ಸಂದರ್ಭದಲ್ಲಿ ಅವರಿಗೆ ಆಗುವಂಥ ಖುಷಿ ಇದೆಯಲ್ಲ, ಸಂಭ್ರಮ ಇದೆಯಲ್ಲ, ಅದನ್ನು ಹೇಳಲಿಕ್ಕಾಗಲ್ಲ, ಹಿಡಿದಿಡ್ಲಿಕ್ಕೆ ಆಗಲ್ಲ. ಮತ್ತೆ ಆ ರೀತಿಯಲ್ಲಿ ಅವರ ಒಂದು ವ್ಯಕ್ತಿತ್ವ ಅಲ್ಲಿ ಬೆಳೀತಾ ಹೋಗ್ತಾ ಇದ್ದಾರೆ. ಮತ್ತೆ ಎಲ್ಲರನ್ನು ಒಳಗೊಳ್ಳೋದು ಉಂಟಲ್ಲ, ಇದು ಬಹಳ ಬಹಳ ಮುಖ್ಯವಾದ ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳೋದೇನು ಅಂತ ಹೇಳಿದ್ರೆ, ನಾವು ಇವತ್ತು ಏನಾಗ್ತಾ ಇದೀವಿ, ಎಕ್ಸ್ಕ್ಲೂಸಿವ್ ಆಗ್ತಾ ಇದ್ದೀವಿ, ಎಲ್ಲರಿಂದ ದೂರ ಹೋಗೋದು ಹೇಗೆ ಅಂತ ನಾವು ನೋಡ್ತಾ ಇದ್ದೀವಿ. ಬಹುಶಃ ನಮ್ಮ ವ್ಯವಸ್ಥೆಯು ಕೂಡ ಆ ರೀತಿಯಲ್ಲಿ ಯಾರ್ಯಾರನ್ನ ಹೊರಗಡೆ ಇಡಬಹುದು, ಹೊರಗಡೆ ಇಟ್ಟು ನಾವು ಹೇಗೆ ಮುಂದೆ ನಡಿಬಹುದು ಅನ್ನೋದನ್ನ ಚಿಂತನೆ ಮಾಡ್ತಾ ಇರುವಂತ ಕಾಲಘಟ್ಟದಲ್ಲಿ ಎಲ್ಲರನ್ನ ಒಳಗೊಳ್ಳುವ ಒಂದು ಕ್ರಿಯೆ ಇದೆಯಲ್ಲ, ಇದು ಈಗ ಮತ್ತೆ 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 ಆಗ್ತಾ ಹೋಗ್ಬೇಕಾಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಅದರಲ್ಲೂ ಕೂಡ ಸಾಹಿತ್ಯದ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಾವೆಲ್ಲ ಮಾಡಬೇಕಾಗಿರೋದು ಏನು ಅಂದ್ರೆ, ಒಂದು ಅರ್ಥಪೂರ್ಣವಾದ ಬದುಕನ್ನ ಶೋಧಿಸುವ ಪ್ರಯತ್ನವನ್ನು ಮಾಡಬೇಕು. ಆ ಶೋಧನೆ ಅನ್ನುವಂಥದ್ದಕ್ಕೆ ನಮಗೆ ಬಹಳ ಪೂರಕವಾಗಿ ಕೆಲಸ ಮಾಡೋದು ಯಾವುದು ಅಂತ ಹೇಳಿದ್ರೆ ಜಾನಪದ. ಬಹುಶಃ ಈ ಜಾನಪದದ ಇರುವಂತ ವೈಶಿಷ್ಟ್ಯತೆ ಇದೆಯಲ್ಲ, ಅದು ಬಹುಶಃ ನಮ್ಮ ಶಿಷ್ಟತೆಗಿಲ್ಲ, ನಮ್ಮ ಸಂಸ್ಕೃತಿ ಅಂತ ನಾವು ನಾಗರಿಕತೆ ಏನು ಕರಿತೇವೆ, ಈ ನಾಗರಿಕತೆ ಅನ್ನೋದೇ ಬಹುಶಃ ಈ ಜಾನಪದ ಸಂಸ್ಕೃತಿಯನ್ನ ಹೊಸಕ್ಕೆ ಹಾಕೊಂಡೇ ಅದು ಬೆಳೀತಾ ಹೋಗ್ತಾ ಇದೆ. ಆಧುನಿಕ ಕಾಲಘಟ್ಟದಲ್ಲಿ ಬರ್ತಾ ಇರುವಂತ ಎಲ್ಲ ರೀತಿಯ ಒಂದು ಜ್ಞಾನ ಶಾಖೆಗಳಿದ್ದಾವೆ. ಆ ಜ್ಞಾನ ಶಾಖೆಗಳನ್ನು ನೀವು ಗಮನಿಸ್ತಾ ಹೋದ್ರೆ ಇಡೀ ನಮ್ಮ ಮೂಲ ಏನಿದೆ, ಜಾನಪದ ಸಂಸ್ಕೃತಿ ಏನಿದೆ, ನಿಜವಾದ ಬದುಕು ಏನಿದೆ, ಪರಿಸರ ಏನಿದೆ, ಸಂಸ್ಕೃತಿ ಏನಿದೆ, ಇದನ್ನ ನಾಶ ಮಾಡಿಕೊಂಡು ಒಂದು ರೀತಿಯ ನಾವು ಅದಕ್ಕೆ ಭಿನ್ನವಾದಂತ ಒಂದು ಸಂಸ್ಕೃತಿಯನ್ನ, ಒಂದು ನಾಗರಿಕತೆಯನ್ನ ಕಟ್ಟುವಂತ ಪ್ರಯತ್ನಗಳು ಇವತ್ತು ನಡೀತಾ ಇಲ್ಲ. ಬಹುಶಃ ಅದು ತಪ್ಪು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ಪರ್ಯಾಯವನ್ನ ಕಟ್ಟತಕ್ಕಂಥ ಪ್ರಯತ್ನವನ್ನು ಇವತ್ತಿನ ಯುವಜನಾಂಗ ಬಹಳ ಅರ್ಥಪೂರ್ಣವಾಗಿ ಮಾಡಬೇಕಾಗಿದೆ. ಅದಕ್ಕಾಗಿ ನೀವೆಲ್ಲ ಅದರಲ್ಲಿ ತೊಡಗಿಸಿಕೊಂಡು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ, ಒಂದು ಒಳ್ಳೆಯ ಆವರಣವನ್ನ, ಗಣೇಶ ಕುಮಾರ್ ಹೇಳಿದ ಹಾಗೆ ಒಂದು ಒಳ್ಳೆಯ ಆವರಣವನ್ನ ನಮ್ಮ ವಿಭಾಗದ ಒಳಗಡೆ ಮತ್ತೆ ಇಡೀ ವಿಶ್ವವಿದ್ಯಾನಿಲಯವೇ ಈ ಕಡೆಗೆ ಮುಖ ಮಾಡುವ ಹಾಗೆ, ಮತ್ತೆ ಹೆಚ್ಚಿನ ವಿದ್ಯಾರ್ಥಿಗಳು ಈ ಕಡೆ ಒಮ್ಮೆ ನೋಡಿ ಹೋಗಬೇಕು ಅನ್ನುವ ಹಾಗೆ ಕಾರ್ಯಕ್ರಮವನ್ನ ರೂಪಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದೀರಲ್ಲ, ನಿಮಗೆ ನಾನು ಎಷ್ಟು ಅಭಿನಂದನೆಗಳನ್ನು ಹೇಳಿದ್ರು ಸಾಕಾಗೋದಿಲ್ಲ. ಬಹುಶಃ ನಿಮ್ಮಂಥ ವಿದ್ಯಾರ್ಥಿಗಳಿಗೆ ನಾವು ಈಗ ಅಧ್ಯಾಪಕರಾಗಿದ್ದೀವಿ ಅನ್ನೋದು ನಮಗೊಂದು ರೀತಿಯ ಖುಷಿಯನ್ನ ಕೊಡತಕ್ಕಂಥದ್ದು. ನಮ್ಮ ಅಧ್ಯಾಪಕರಿಗೆ ಮತ್ತೆ ಮತ್ತೆ ಸಂತೋಷವನ್ನ, ಖುಷಿಯನ್ನ ಕೊಡ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಆಗಿದ್ದೀರಿ. ಇದನ್ನ ಮುಂದುವರಿಸಿಕೊಂಡು ಹೋಗಿ ಮತ್ತೆ ಈಗ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಇದನ್ನ ಈ ರೀತಿಯಲ್ಲಿ ಮಾಡಬಹುದು ಅನ್ನೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಮತ್ತೆ ಮುಂದೆ ಬರತಕ್ಕಂಥ ವಿದ್ಯಾರ್ಥಿಗಳು ಅದನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು ಇದೆಯಲ್ಲ, ಇದು ನಿಜವಾಗಿ ಈ ವಿಭಾಗಕ್ಕೆ ಒಂದು ಘನತೆಯನ್ನ ತಂದುಕೊಡುವಂಥ ಕೆಲಸ ಅಂತ ಹೇಳ್ತಾ, ನಾನು ಹೆಚ್ಚು ಮಾತಾಡಬಾರ್ದು ಅಂತಿದ್ದೆ, ಅದು ಇಲ್ಲಿ ಬಂದ ಮೇಲೆ ನಮ್ಮ ಹುಟ್ಟುಗುಣ ಅಂತ ಹೇಳ್ತೀವಲ್ಲ, ಅದು ಮಾತಾಡಿಸ್ತದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ಮತ್ತೆ ಮತ್ತೆ ಇಂಥ ವಿನೂತನವಾದಂಥ ಸೃಜನಾತ್ಮಕವಾದಂಥ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಮನಸ್ಸು ಮಾಡಿ ಅಂತ ಹೇಳುತ್ತಾ, ನಿಮಗೆ ಯಾವ ರೀತಿಯ ಸಹಾಯ ಬೇಕು, ಮಾರ್ಗದರ್ಶನ ಬೇಕು, ಅದನ್ನೆಲ್ಲ ನಾವು ಅಧ್ಯಾಪಕರು, ನಮ್ಮ ಅಧ್ಯಾಪಕ ತಂಡ ಏನಿದೆ ನಾವೆಲ್ಲರೂ ಕೂಡ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿ ನಿಮಗೆಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಬೆಳಗ್ಗೆ ಅಲ್ಲಿಂದ ಒಂದು ಮೆರವಣಿಗೆ ಬಂದು, ನಾವು ಪುಟ್ಟ ಮೆರವಣಿಗೆ, ತುಂಬ ಜನ ಇರಲಿಲ್ಲ, ದುಡಿ ಬಡೀಲಿಕ್ಕೆ ನಮಗೆ ಸರಿ ಗೊತ್ತಿಲ್ಲ, ಆದರೂ ನಾವು ಅದನ್ನೆಲ್ಲ ಬಡಿಕೊಂಡು ಸಂಭ್ರಮಿಸಿಕೊಂಡು ಬಂದೆವು. ಈ ದುಡಿಯನ್ನು ಮುಟ್ಟುವ, ದುಡಿಯನ್ನು ಬಡಿಯುವ ಈ ಅನುಭವ ಇದೆಯಲ್ಲ, ಈ ಅನುಭವ ಅದು ದೊಡ್ಡದು. ನಮಗೆ ಎಲ್ಲ ಗೊತ್ತಿರೋದಿಲ್ಲ, ಅಂದರೆ ಕಲಿತಾ ಹೋಗ್ತಾರೆ. ಕಳೆದ 1.5 ತಿಂಗಳಿನಿಂದ ನೀವು ವಿದ್ಯಾರ್ಥಿಗಳನ್ನು ನಾನು ಗಮನಿಸ್ತಾ ಇದ್ದೇನೆ. ಇಲ್ಲಿ ಈ ಕಲ್ಲು ಮಣ್ಣಿನ ಈ ಭೂಮಿಯನ್ನು ನೀವು ಅಗೆದು ಅದರಲ್ಲಿ ಒಂದು ಗದ್ದೆ ಮಾಡಿ ಅದರಲ್ಲಿ ನೆಟ್ಟು ಅದು ಅಂದರೆ ಅದು ಬೀಜ ಬಿತ್ತಿ ಅದು ಬೆಳೆದು ಬಂತು. ನೋಡಿ ಅದನ್ನು ನೀವು ನೋಡ್ತಾ ಇದ್ದೀವಿ. ದಿನ ಅದಕ್ಕೆ ನೀರು ಹಾಕೋದು, ಅದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡುವುದು. 1-2 ದಿನ ಮಳೆ ಬಂತು, ಮಳೆ ಬರುವಾಗ ಆತಂಕ ಆಯಿತು, ಎಲ್ಲ ಮಾಡಿದ್ದೆಲ್ಲ ಈಗ ಇನ್ನು ಜೋರು ಮಳೆ ಬಂದುಬಿಟ್ರೆ ಎಲ್ಲಿ ಹಾಳಾಗೋಗ್ತಾ ಅಂತ ಆತಂಕ ಆಯಿತು. ಇವೆಲ್ಲ ಒಂದು ಎಕ್ಸ್ಪೀರಿಯನ್ಸ್, ಅನುಭವ ಉಂಟಲ್ಲ. ಅಂದರೆ ನಾವು ಸಾಹಿತ್ಯದ ವಿದ್ಯಾರ್ಥಿಗಳು, ಸೈನ್ಸ್ನ ವಿದ್ಯಾರ್ಥಿಗಳಿಗೆಲ್ಲ ಅವರಿಗೊಂದು ಪ್ರಾಕ್ಟಿಕಲ್ ಅಂತ ಇದೆ. ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ನಾವು ನಮ್ಮ ಪ್ರಾಯೋಗಿಕ ಈ ಅನುಭವ. ಅವರು ನಿಮ್ಮ ಆಸಕ್ತಿಯನ್ನು ನೋಡಿ ನಿಮ್ಮನ್ನು ಕರೀತಾ ಇದ್ದಾರೆ. ಪಾವಂಜೆಯಲ್ಲಿ ಅವರು ಈ ಕೃಷಿ ಸಂಬಂಧಪಟ್ಟ ನಾಟಿ ನೆಡುವ ಇತ್ಯಾದಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ನೀವು ಹೋಗ್ಬೇಕಾಗಿ ಹೀಗೆ ಒಂದು ಅನುಭವವನ್ನು ನಾವು ಇಲ್ಲಿ ಈ ಕೆಲವು ದಿನಗಳಲ್ಲಿ ಪಡೆದಿದ್ದೇವೆ. ಬಹಳ ಖುಷಿಯಾಗಿದೆ. ಇಲ್ಲಿ ನೀವು ಅದರ ರಿಸಲ್ಟ್ ಏನು ಇವತ್ತು ಬಂದಿದೆ, ಅದರ ಹಿಂದೆ ಇರುವ ನಿಮ್ಮ ಶ್ರಮ ಉಂಟಲ್ಲ,
ನಿನ್ನೆ ಮೊನ್ನೆ ಎಲ್ಲ ನೋಡ್ಬೇಕು ಎಂತ ಗಡಿಬಿಡಿ. ಒಂದು ಮದುವೆ ಮನೆಯಲ್ಲಿ ಎಲ್ಲ ತಯಾರಿ ನಡೆಯುವ ಹಾಗೆ ಬಹಳ ತಯಾರಿಗಳಾಗ್ತಾ ಇತ್ತು. ಅಲ್ಲಿ ಒಬ್ರು ಕೂತಿದ್ದಾರೆ, ಏನು ತಿರಿಯನ್ನೆಲ್ಲ ಇದು ಮಾಡ್ತಾ ಇದ್ದಾರೆ, ಇಲ್ಲಿ ಕೂತು ರಂಗಸ್ಥಳ ಕಟ್ತಾ ಇದ್ದಾರೆ, ಎಲ್ಲ ಏನೇನೋ ಕೆಲಸಗಳು, ರಂಗೋಲಿ ಹಾಕ್ತಾ ಇದ್ದಾರೆ, ತುಂಬಾ ಕೆಲಸಗಳು. ನೀವು ಒಂದು ಒಳ್ಳೆ ನಮ್ಮ ಮನೆಯ ಒಂದು ಸಂಭ್ರಮದ ಕಾರ್ಯಕ್ರಮದ ಹಾಗೆ ನೀವೆಲ್ಲ ಒಟ್ಟಾಗಿ, ಅಂದ್ರೆ ನಾವೆಲ್ಲ ಬೇರೆ ಬೇರೆ ಎಲ್ಲೆಲ್ಲಿನವರು ಬಂದವರು ಇದು ನನ್ನನ್ನು ಕರಿಬೇಕು ಅಂತ ನಾವು ಕಾಯ್ದೆ ನಾವೆಲ್ಲ ಒಟ್ಟು ಸೇರಿಕೊಂಡು ನಾವು ಒಂದು ಕಾರ್ಯಕ್ರಮದ ಭಾಗವಾಗುತ್ತಾ ಈಗ ಬೆಳೆಯುವ ಒಂದು ಅನುಭವವನ್ನು ಪಡೆದುಕೊಳ್ಳುವ ಒಂದು ಸಂಭ್ರಮ ಇದೆಯಲ್ಲ, ಇದರಲ್ಲಿ ಯಾರು ಒಬ್ಬ ಇಲ್ಲ. ಇಲ್ಲಿ ನಾವು ರಾತ್ರಿ 8 ಬ್ರಿಜೇಶು, ಕಿರಣ್, ಇನ್ನು ಯಾರು ಪ್ರಸಾದ್ ಅವರೆಲ್ಲ 8:30 9 ಗಂಟೆವರೆಗೆ ಇಲ್ಲಿ ಇದ್ದುದನ್ನು ನೋಡಿದ್ದೇವೆ. ಅದು ಹಾಗೆಂತೇಳಿ ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿಗಳು 7 ಗಂಟೆವರೆಗೆ 7:30 ಅವರಿಗೆ ಕ್ಲಾಸ್, 7 ಗಂಟೆವರೆಗೆ ಇಲ್ಲಿ ಇದ್ದು ಈ ದುಡಿಮೆಯಲ್ಲಿ ಈ ಎಲ್ಲರೂ ಒಟ್ಟು ಸೇರಿಕೊಂಡು ನೀವು ಇದನ್ನು ಅನುಭವಿಸಿದ್ದೀರಿ. ಇದು ನಿಮಗೊಂದು ಒಳ್ಳೆಯ ಪಾಠ. ಇಲ್ಲಿ ಎಲ್ಲ ತುಳುನಾಡಿನ ಅಥವಾ ನಮ್ಮ ಕರಾವಳಿಯ ಸಂಸ್ಕೃತಿ ಅದೆಲ್ಲವನ್ನು ಪ್ರತಿನಿಧಿಸುವ ಹಾಗೆ ಒಂದು ಕಡೆಯಲ್ಲಿ ನಮ್ಮ ಅನ್ನದ ಬಟ್ಟಲು ಗದ್ದೆ ಮಾಡಿದ್ದೀರಿ, ಇನ್ನೊಂದು ಕಡೆಯಲ್ಲಿ ನಮ್ಮ ಜನಪದ ಕ್ರೀಡೆ ಕಂಬಳ ಇದೆ, ಮತ್ತೊಂದು ಕಡೆಯಲ್ಲಿ ನಮ್ಮ ಜನಪದ ಕಲೆ ಏನು ಯಕ್ಷಗಾನ, ಅದಕ್ಕೆ ಸಂಬಂಧಪಟ್ಟದ್ದನ್ನು ಪ್ರತಿನಿಧೀಕರಿಸಿದ್ದೀರಿ. ನಮ್ಮ ಜನಪದ ಆಚರಣೆಗಳು ಏನಿದೆ ಅದು ದೈವಾರಾಧನೆ ಇರ್ಬೋದು, ನಾಗಾರಾಧನೆ ಇರ್ಬೋದು, ಅವುಗಳನ್ನು ತಂದಿದ್ದೀರಿ. ಇಲ್ಲಿ ಅದ್ಭುತವಾದ ರಂಗೋಲಿಗಳನ್ನು ಸ್ಪರ್ಧೆ ಮಾಡೋದ್ರ ಮೂಲಕ ಒಳ್ಳೆಯ ರಂಗೋಲಿಗಳು ಬರುವ ಹಾಗೆ ಮಾಡಿದ್ದೀರಿ, ಡ್ರಾಯಿಂಗ್ ಬರುವ ಹಾಗೆ ಮಾಡಿದ್ದೀರಿ. ತುಂಬ ಶ್ರಮವನ್ನು ನೀವು ಬಹಳ ಪ್ರೀತಿಯಿಂದ ಕೊಟ್ಟಿದ್ದೀರಿ ಮತ್ತು ಅದರ ಸಂಭ್ರಮವನ್ನು, ಅದರ ಒಂದು MA ಮುಗಿಸಿ ಹೋಗಿ ಇನ್ನು 10 ವರ್ಷ ಕಳೆದರೂ ಕೂಡ ನಿಮಗೆ MA ಮಾರ್ಕ್ ಇಲ್ಲಿ ಕಲಿತ ಪಾಠಗಳು ಬರ್ತಾ ಹೋಗ್ಬೋದು ಅಥವಾ ಇಲ್ಲಿನ ಸರ್ಟಿಫಿಕೇಟ್ ಅದೆಲ್ಲ ಮೂಲೆ ಸೇರ್ಬೋದು. ಆದರೆ ಈ ಅನುಭವ ಇದೆಯಲ್ಲ, ಇದು ಬಹಳ ದೊಡ್ಡ ಅನುಭವ. ಅದನ್ನು ನೀವು ಪಡೆದುಕೊಂಡಿದ್ದೀರಿ. ನಿಮ್ಮ ಈ ಒಂದು ಸಂಘಟನಾತ್ಮಕವಾದ ಒಂದು ಸೃಜನಾತ್ಮಕವಾದ ಕ್ರಿಯೆಗೆ ನನ್ನ ಶುಭಾಶಯಗಳನ್ನು ಮತ್ತು ವಿಭಾಗದ ಮೆಚ್ಚುಗೆಯನ್ನು ನಾನಿಲ್ಲಿ ವ್ಯಕ್ತಪಡಿಸ್ತೇನೆ. ಕೇವಲ ಇದು ಭೌತಿಕ ಅಷ್ಟೇ. ಈಗ ನಮ್ಮಲ್ಲಿ 3 ಜನರ ಮಾತುಗಳನ್ನು ನೀವು ಕೇಳಿದ್ದೀರಿ. ಈ ಸಂಸ್ಕೃತಿಯ ಬಗ್ಗೆ, ಬದುಕಿನ ಬಗ್ಗೆ ಅವರು ಪಾಠವನ್ನು ನಿಮಗೆ ಮಾಡಿದ್ದಾರೆ. ಸಂಗಮರ ಸರ್ ಹೇಳಿದರು, ಇದೆಲ್ಲ ಭೌತಿಕ ವಿವರಗಳು. ಆದರೆ ನಾವು ಈ ಭೌತಿಕ ವಿವರಗಳಲ್ಲಿ ವಿರಮಿಸದೆ ಈ ಸಂಸ್ಕೃತಿಯ ನಿಜವಾದ ಸತ್ವ ಏನು ಅದನ್ನು ನಾವು ಒಳಗು ಮಾಡಿಕೊಳ್ಳಬೇಕು. ನನ್ನೊಂದು ಮಾತಿದೆ, ಉಡಲಿಡು ಪುಟ್ಕೊಳ್ಳುವುದು ಏನ, ಬಹಳ ದೊಡ್ಡ ಮಾತು. ಉಡಲಿಡು ಪುಟ್ಕೊಳ್ಳುವುದು ಏನ, ಎಲ್ಲಿ ಜ್ಞಾನ ಎಲ್ಲಿ ಹುಟ್ಟಬೇಕಂದ್ರೆ ಅದು ಇಲ್ಲಿ ಹುಟ್ಟುದಲ್ಲ. ಇಲ್ಲಿ ಹುಟ್ಟಿ ಎಲ್ಲಿ ಹೋದರೆ ಅದು ಹಾಗೆ ಹೋಗಿಬಿಡುತ್ತೆ. ಮನುಷ್ಯ ಸಂಬಂಧಗಳ ಬೆಸುಗೆ ಇಲ್ಲ ಅದಕ್ಕೆ. ಉಡಲು ಹೃದಯದಲ್ಲಿ ಹುಟ್ಟಬೇಕು. ಅರಿವು ಎನ್ನುವುದು, ನಮ್ಮ ಜ್ಞಾನ ಎನ್ನುವುದು ಅದು ಪುಸ್ತಕ ಸರ್ ಹೇಳಿದ್ರೆ ಬಹಳ ಚಂದಕ್ಕೆ ಸಂಗಮರ ಸರ್ ಬಹಳ ಅದ್ಭುತವಾಗಿ ಅದನ್ನು ನಮ್ಮ ಜೊತೆಗೆ ಜನಪದರ ಬದುಕು ಅದು ಹೇಗೆ ಹೃದಯ ಕೇಂದ್ರಿತ ಆಗಿತ್ತು. ನಮ್ಮ ಈ ಉಡಲು ಉಂಟಲ್ಲ, ಅಲ್ಲಿ ಆ ಪ್ರೀತಿಯಿಂದ ಎಲ್ಲ ಜ್ಞಾನವೂ ಕೂಡ ನಮ್ಮದಾದಾಗ ಅದು ಬದುಕನ್ನು ಬೆಳೆಯುತ್ತದೆ. ಅಂತಹ ಒಂದು ಜನಪದ ಸಂಸ್ಕೃತಿಯ ಒಂದು ಸತ್ವ ಏನು, ಭೌತಿಕ ಸಂಗತಿಗಳು ನಮಗೆ ಅದನ್ನು ಪ್ರವೇಶಿಸುವುದಕ್ಕಿರುವ ಉಪಾಧಿಗಳಷ್ಟೇ. ಇದೆಲ್ಲ ನಾವು ನೋಡುವುದು, ಇದರ ಮೂಲಕ ಆಸಕ್ತಿ ಬೆಳೆಸ್ಕೊಳ್ಳೋದು. ಇದೇನು ಅಂತ ತಿಳ್ಕೊಳ್ಳಿಕ್ಕೆ ನೀವು ಹೊರಟಾಗ ನಿಮಗೆ ಅರ್ಥ ಆಗುವ ಬದುಕು ಯಾವುದಂದ್ರೆ ಅದು ಹೃದಯದಿಂದ ಅರಳಿದ ಅರಿವು, ಅನುಭವದಿಂದ ಅರಳಿದ ಅರಿವು. ಅವುಗಳ ಕಡೆಗೆ ನಮ್ಮ ಮನಸ್ಸು ಯಾವಾಗ ಹೋಗ್ತದ ಅದು ನಿಜವಾದ ಶಿಕ್ಷಣ. ಆ ಶಿಕ್ಷಣದ ಕಡೆಗೆ ನೀವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀರಿ. ಅದಕ್ಕೆ ಬಹಳ ಸಂತೋಷ ಆಗಿದೆ. ನಮಗೆ ವಿಭಾಗದ ಅಧ್ಯಾಪಕರುಗಳಿಗೆ ನಮಗೆ ತುಂಬ ಸಂತೋಷ ಆಗಿದೆ. ತುಂಬ ನಿಮ್ಮ ಬಗೆಗೆ ಇರುವ ಅಭಿಮಾನ, ನಿಮ್ಮ ಬಗೆಗೆ ಇರುವ ಪ್ರೀತಿ ಅದು ಇನ್ನಷ್ಟು ಹೆಚ್ಚಾಗಿದೆ. ನಿಮಗೆ ಎಲ್ಲ ಒಳ್ಳೆಯದಾಗಲಿ. ಕ್ರಿಯೆಯನ್ನು ಇಲ್ಲಿಗೆ ನಿಲ್ಲಿಸದೆ ನಿಮ್ಮ ಬದುಕಿನ ಉದ್ದಕ್ಕೂ ಕೂಡ ಈ ಬದುಕಿನ ಸತ್ವ ಏನು ಅವುಗಳನ್ನು ನಿಮ್ಮ ಜೊತೆಗೆ ಇಟ್ಟುಕೊಂಡು ಬದುಕಿ ಆನಂದ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಅದಕ್ಕಿಂತ ದೊಡ್ಡದು ಏನಿದೆ ಅಂತ. ನಮಸ್ಕಾರ. ವಿಭಾಗದ ಮುಂದೆ ಚಂದದ ರಂಗೋಲಿ ಹಾಕಿದ್ದೀನಿ. ನಾನು ಅಲ್ಲಿಂದ ಆರಂಭಿಸ್ತೇನೆ. ಊಟ ಬರಲಿಲ್ಲ ಎನ್ನುವ ಕಾರಣಕ್ಕಷ್ಟೇ ನಾನು ಮಾತಾಡ್ತಾ ಇದ್ದೇನೆ. ಅಂದರೆ ನಾವೆಲ್ಲರೂ ಊಟಕ್ಕೆ ಹೋಗ್ತಾ ಇದ್ದೇವೆ. ರಂಗೋಲಿ ತುಂಬ ಸಾಂಕೇತಿಕವಾಗಿ ಅದನ್ನು ನಾನು ಹೀಗೆ ಅಂದುಕೊಳ್ತಾ ಇದ್ದೇನೆ. ಅದು ನೆಲದ ಕಡೆ ಮುಖ ಮಾಡಿದೆ. ಅದು ಫೇಸ್ ಅಪ್ಪರ್ ಸೈಡ್ ಇಲ್ಲ, ಡೌನ್ವರ್ಡ್ಸ್ ಇದೆ, ನೆಲದ ಕಡೆ ಮುಖ ಮಾಡಿದೆ. ಬಹುಶಃ ಇಲ್ಲಿನ ಎಲ್ಲವೂ ಕೂಡ ಮತ್ತೆ ನಾವು ನೆಲದ ಕಡೆ, ಮಣ್ಣಿನ ಕಡೆ ಮುಖ ಮಾಡುವುದನ್ನು ಅದು ಸಾಂಕೇತಿಸ್ತದೆ ಅಂತ ನಾನು ಅಂದುಕೊಂಡಿದ್ದೇನೆ. ಇಲ್ಲಿ ಒಂದು ತಡಮೆ ಮಾಡಿದ್ದಾರೆ, ಅದು ಗೋಡೆ ಕಟ್ಟಿದ್ದಲ್ಲ. ಅದನ್ನು ತೆಗೆದು ಯಾರು ಒಳಗೆ ಬರ್ಬೋದು, ಯಾರು ಹೊರ ಹೋಗಬಹುದು. ಸೊ ಜಾನಪದ ಬದುಕು ಎನ್ನುವುದು ಅಥವಾ ನಮ್ಮ ಹಿರಿಯರ ಬದುಕು ಎನ್ನುವುದು ಹೀಗಿತ್ತು. ನಾವು ಅದಕ್ಕೆ ಕಲ್ಲಿನ, ಸಿಮೆಂಟಿನ ಕಾಂಪೌಂಡ್ ಕಟ್ಟಿಕೊಂಡಿದ್ದೇವೆ. ನಾವು ಅದನ್ನು ಮೀರಿ ಬದುಕಬೇಕು ಅಂತ ನಾನು ಅಂದುಕೊಂಡಿದ್ದೆ. ಹಾಲು ಉಗಿಸಲಾಯಿತು. ಅದು ತುಂಬ ಹೊತ್ತಿನ ಬಳಿಕ ಹಾಲು ಉಗಿತು.
ಬದುಕಿನಲ್ಲಿ ತುಂಬ ಕಡೆಗಳಲ್ಲಿ ನಾವು ಕಾಯುವಿಕೆ ಎನ್ನುವುದು ಬೇಕು ಅಂತ ನಾನು ಅದನ್ನು ಅರ್ಥೈಸಿಕೊಂಡಿದ್ದೆ. ಇವುಗಳಿದಂತೆ ನೀವು ಮಾಡಿರುವ ಎಲ್ಲ ಚಟುವಟಿಕೆಗಳನ್ನು ನಾವು ಗಮನಿಸಿಕೊಂಡು ನಾನು ಈ ಮಾತನ್ನು ಅತ್ಯಂತ ಧೈರ್ಯದಿಂದ ಹೇಳ್ತೇನೆ. ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ನಮಗೊಂದು ಅಧ್ಯಾಪಕರಿಗೆ, ಈ ಕಾಲದ ಎಲ್ಲ ಅಧ್ಯಾಪಕರಿಗೆ ಒಂದು ಆತಂಕ ಇದೆ, ಏನು ಮಾಡಬಲ್ಲದು ಅಂತ. ಇದು ಈ ಮಾತು ಹೀಗೆ ಹೇಳಬಹುದು, ನಿಮ್ಮ ದೇವರಾಣಿಗೂ ಕೂಡ ನಿಮ್ಮನ್ನು ಎಲ್ಲಿ ಬಿದ್ದರೂ ಕೂಡ ನೀವು ತುಂಬ ಕ್ರಿಯೇಟಿವ್ ಆಗಿ ಬದುಕು ಕಟ್ಟಿಕೊಳ್ಳಬಲ್ಲಿರಿ ಎನ್ನುವ ಆತ್ಮತೃಪ್ತಿ, ಅದರದೊಂದು ಸಮಾಧಾನ, ಅದರದೊಂದು ಹೆಮ್ಮೆ ಖಂಡಿತ ನಮಗೆ. ಹಾಜಬ್ಬರು ಇರುವಾಗ ನಾನು ಇದನ್ನೇ ಅಂದುಕೊಳ್ತಾ ಇದ್ದೆ, ಬಿತ್ತಿದ್ದು ಹೊರಗೆ ಬೆಳೆದಿದೆ, ಬಿತ್ತಿದವರು ಏನೂ ಅಲ್ಲದ ಹಾಗೆ ಇಲ್ಲಿ ಕೂತಿದ್ರು. ಬಹುಶಃ ಹೀಗಿರಬೇಕು, ಅದು ನಾನು ಮಾಡಿದ್ದು ನೀವು ಮಾಡಿದ್ದು ಅಂತ ನೀವು ಅಂದುಕೊಳ್ಳಲೇ ಇಲ್ಲ, ಅದು ನಾವು ಮಾಡಿದ್ದು ಅಂತ ನೀವು ಅಂದುಕೊಂಡಿದ್ದೀರಿ. ಇದರ ಹಿಂದೆ ನನಗೆ ಇದು ಕೇವಲ ವಿದ್ಯಾರ್ಥಿಗಳಲ್ಲ, ಇದರಲ್ಲಿ ಸಂಶೋಧನಾ ಸಹಾಯಕರಿದ್ದಾರೆ. ಪ್ರಸಾದ್ ಬರಲಿಲ್ಲ, ಬರುವ ಪರಿಸ್ಥಿತಿಯಲ್ಲಿಲ್ಲ, ರಾತ್ರಿಯಲ್ಲೇ ಇಲ್ಲಿದ್ದರು ಅಂತ. ಅಂತಹ ಶ್ರಮಪಟ್ಟು ಕೆಲಸ ಮಾಡಿದ್ದೀರಿ, ಎಲ್ಲ ವಿಭಾಗದ ಎಲ್ಲರನ್ನೂ ಕೂಡ ಇಲ್ಲಿ ಒಳಗೊಂಡಿದ್ದೀರಿ. ಇದೊಂದು ಕಾಕತಾಳೀಯ ಇರಬೇಕು. ಚಂದ್ರ ಸರ್ ಅವರ ಮನೆಯವರು ಬಂದಿದ್ದಾರೆ, ಅದು ನಮ್ಮದು ಎನ್ನುವ ಕಾರಣಕ್ಕೆ. ಸೊ ಎಲ್ಲರೂ ಒಳಗೊಳ್ಳುವ, ಎಲ್ಲರೊಳಗೊಂದಾಗುವ ಇಂತಹ ಕಾರ್ಯಕ್ರಮಗಳನ್ನು ನೀವು ಸಂಯೋಜಿಸಿದ್ದೀರಿ. ಅದಕ್ಕೆ ನೀವು ಅಭಿನಂದನೆಗೆ ಅರ್ಹರು. ಸರ್ ಹೇಳಿದ ಹಾಗೆ ನಿಮ್ಮಂಥ ವಿದ್ಯಾರ್ಥಿಗಳಿಗೆ ನಾನು ಅಪರೂಪಕ್ಕಾದರೂ ಪಾಠ ಮಾಡಲಿಕ್ಕೆ ಇದ್ದೇನೆ ಎನ್ನುವ ಒಂದು ಆತ್ಮತೃಪ್ತಿ, ಸಂತೋಷ ನನಗಿದೆ. ಇಂತಹ ಕೆಲಸಗಳನ್ನು ಮತ್ತೂ ಮುಂದುವರಿಸಿಕೊಂಡು ಹೋಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಇದೀಗ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ವಿಭಾಗದ ಪ್ರಾಧ್ಯಾಪಕರಿಗೆ ಒಂದು ಚಿಕ್ಕ ನೆನಪಿನ ಕಾಣಿಕೆ. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಸೋಮಣ್ಣ ಸರ್ ಇವರಿಗೆ ಧನಂಜಯ್ ಸರ್ ಇವರು ಒಂದು ಚಿಕ್ಕ ಗೌರವಾರ್ಪಣೆಯನ್ನು ನೀಡಬೇಕಾಗಿ ಕೇಳ್ತಾರೆ. ಕೂಡ ಅನುಭವಿಸ್ತಾ ಇದ್ದೀವಿ. ಪಾಠದ ಜೊತೆಗೆ ಈ ಒಂದು ಕ್ರಿಯಾತ್ಮಕವಾದಂತಹ ಒಂದು ಕೆಲಸ ಕಳೆದ ಒಂದೂವರೆ ತಿಂಗಳಿಂದ ನೀವು ಶ್ರಮಪಟ್ಟಿರುವಂಥದ್ದು ಈ ದಿನ ಅನಾವರಣಗೊಂಡಿರುವಂಥದ್ದನ್ನು ನೀವು ಕಾಣ್ತಾ ಇದ್ದೀವಿ. ಬಹುಶಃ ಈ ಸಂಸ್ಕೃತಿ ಸಿರಿ ಅನ್ನುವಂತಹದ್ದು ನಿಮ್ಮೆಲ್ಲರ ಸಿರಿ ಇದೆ. ನೀವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿರೋದ್ರಿಂದ, ನೀವೆಲ್ಲರೂ ಜನಪದೀಯರೇ ಆಗಿರೋದ್ರಿಂದ ಇದು ನಮ್ಮ ಬದುಕನ್ನು ಅಲ್ಲಿ ತೋರ್ಪಡಿಸಿದ್ದೀರಿ ಅನ್ನುವುದನ್ನು ನಾವು ಕಾಣ್ಬೋದು. ಒಂದು ನಂಬಿಕೆ, ಜನಪದರು ಏನೆಲ್ಲ ಕಟ್ತಾರೆ, ದೇವರನ್ನು ಕಾಣುವಂತಹ ಕ್ರಿಯೆ ಎಷ್ಟು ಅದ್ಭುತ. ಮಾಲ್ಯಾಗ ಮಲಗ್ಯಾನ ಮೊಗ್ಯಾಗ ಕಣ್ಣ ತೆರದಾನ. ಶಿವನ ನುಡಿದೆದಿಗೆ ನಿದ್ದಿ ಬಯಲಾಗಿ. ಈ ಶಿವ ಅಥವಾ ದೇವರು ಅನ್ನುವಂತಹ ಹೇಗಿದ್ದಾನೆ ಅನ್ನೋದನ್ನು ಜನಪದರು ಹೂವಿನಾಗ ಉದುಗ್ಯಾನ, ಮಾಲ್ಯಾಗ ಮಲಗ್ಯಾನ. ಈ ಮಾಲೆಯ ಹಾಗೆ ಹೂವಿನ ಮಾಲೆ ಕಟ್ಟಿದ್ರೆ ಅದೇ ದೇವರು. ಮಾಲೆಯ ಹೂವಿನ ಒಳಗೆ ಹುದುಗ್ಯಾನ, ಸುವಾಸನೆ, ಅದೇ ದೇವರು. ಮೊಗ್ಯಾಗ ಕಣ್ಣ ತೆರೆದ್ಯಾನ. ಮೊಗ್ಗು ಅದಿರದೆ ಹಾಗೆ, ಆದರೆ ಮೊಗ್ಗು ಕಂಡು ಶಿವ ಕಂಡುಬಿಟ್ಟಿದ್ದಾನೆ ಅಂತ ಹೇಳಿ ಭಾವಿಸುವಂತಹ ಜನ ನಮ್ಮವರು, ಜನಪದಗಳು. ಹಾಗೆ ಇಡೀ ಭಾರತದ ಬಹುತ್ವವನ್ನು ಹೊಂದಿರುವಂತಹ ಈ ನೆಲ, ಈ ಸಂಸ್ಕೃತಿ, ಬೇರೆ ಬೇರೆ ರಾಜ್ಯಗಳ ಜನಪದ, ಕರ್ನಾಟಕದ ಜಾನಪದ, ಅದರ ಒಳಗಡೆ ನಮ್ಮ ಕರಾವಳಿಯ ಜಾನಪದ ಅಥವಾ ತುಳುನಾಡಿನ ಜಾನಪದ ನೋಡಿ ಎಷ್ಟು ವಿಭಾಗಗಳಿದ್ದಾವೆ. ಅವೆಲ್ಲವೂ ಕೂಡ ಭಾರತೀಯತೆಯ ಒಳಗಡೆ ಸೇರಿರುವಂತಹ, ಇಷ್ಟೆಲ್ಲ ವಿಭಿನ್ನತೆ ಇದ್ದರೂ ಕೂಡ ಏಕತೆಯನ್ನು ಒಳಗೊಂಡಿರುವಂಥದ್ದು ನಮ್ಮ ಭಾರತದ ಹೆಚ್ಚುಗಾರಿಕೆ ಅನ್ನೋದನ್ನು ನೀವು ಗ್ರಹಿಸ್ಬೋದು. ಎಲ್ಲ ನೆಲದಲ್ಲಿಯೂ ಕೂಡ ಸಂಸ್ಕೃತಿ ಎನ್ನುವಂಥದ್ದು ಇದೆ, ಎಲ್ಲ ನೆಲದಲ್ಲೂ ಇದೆ.
ಅದರ ವಸ್ತು ವಿಜ್ಞಾನವನ್ನು ನಮ್ಮ ಮುಂದ್ಗಡೆ ಏನು ಕಾಣಿಸ್ತಾ ಇದೆ, ಒಂದೊಂದು ಮಾದರಿಗಳಿವೆ. ಆ ಮಾದರಿ ನಮ್ಮ ಸಂಸ್ಕೃತಿ ಒಂದು ಗಟ್ಟಿಯಾದರೆ, ಒಂದು ಚಕ್ರ ಆದರೆ, ಆ ಚಕ್ರದ ಒಂದೊಂದು ಪಾರ್ಟ್ ನಾವು ಮಾಡಿರುವಂತಹ ಪ್ರತಿಯೊಂದು ಕೂಡ ಆರಾಧನೆಗಳನ್ನು ಕುರಿತಾದಂಥದ್ದಾಗ್ಬೋದು, ಆಹಾರ ಪದ್ಧತಿಗಳ ಬಗ್ಗೆ ಆಗ್ಬೋದು, ಉಡುಗೆಗಳಾಗ್ಬೋದು, ಇಲ್ಲಿ ನೀವು ಮಾಡಿರುವಂತಹ ಪ್ರತಿಯೊಂದು ರೂಪಕಗಳು ಕೂಡ ಅದರ ಯಥಾವತ್ತಾದಂತಹ ಒಂದು ಅನುಭವ. ನಮ್ಮ ಈಗ ಸಂಸ್ಕೃತಿ ಅನ್ನುವಂಥದ್ದು ಏನು? ಸಂಸ್ಕೃತಿ ಅನ್ನುವಂಥದ್ದು ಪೂರ್ತಿಯಾಗಿ ನಮ್ಮ ಬದುಕನ್ನು ಕುರಿತಾದಂಥದ್ದು. ನಮ್ಮ ನಡೆ ನುಡಿ, ನಮ್ಮ ನಂಬಿಕೆ, ಆಚರಣೆ, ಆಚಾರ ಯಾವುದು ಬದಲಾಗದೇ ಇದೆಯೋ ಅದು ಸಂಸ್ಕೃತಿ, ಯಾವುದು ಬದಲಾಗುತ್ತೋ ಅದು ನಾಗರಿಕ, ಕಲ್ಚರ್ ಅಂಡ್ ಸಿವಿಲೈಸೇಷನ್. ಬದಲಾಗೋದಿಲ್ಲ ಇದು. ಅವ್ರು ಹೇಳೋದಿಲ್ಲ, ಕೊನೆಯವರೆಗೂ ಎಲ್ಲೋ ಒಂದು ಮೂಲೆಯಲ್ಲಿ ಉಳಿದಿರ್ತದೆ. ಜಾನಪದಕ್ಕೆ ಸಾವಿಲ್ಲ. ಜಾನಪದ ಯಾವತ್ತೂ ಕೂಡ ಸಾವನ್ನು ನಿರಾಕರಿಸಿ ನಿಲ್ಲುವಂತಹದ್ದು. ಅದು ಈ ಸಂಸ್ಕೃತಿಯ ವಿಶೇಷತೆ. ಇದು ಪ್ರತಿಯೊಬ್ಬರಲ್ಲಿರುವಂತಹ ಆಚಾರ, ನಂಬಿಕೆ. ಆ ನಂಬಿಕೆ ಮೂಲಕ ಆಚರಣೆಗೆ ಒಳಗೊಳ್ಳುವಂತಹದ್ದು ಈ ನಮ್ಮ ಸಂಸ್ಕೃತಿ. ಅಂತಹದ್ದನ್ನು, ತುಳುನಾಡಿನ ಸಂಸ್ಕೃತಿಯನ್ನು ವಿದ್ಯಾರ್ಥಿಗಳು ತುಂಬ ಶ್ರಮಪಟ್ಟು ಇವತ್ತು ನಮ್ಮ ಎದುರುಗಡೆ ಕರೆದು ತೋರಿಸಿದ್ದಾರೆ. ಇದು ಒಂದು ಅರ್ಥದಲ್ಲಿ ಒಂದು ಕ್ಷೇತ್ರ ಕಾರ್ಯವನ್ನೇ ಮಾಡಿದ ಹಾಗೆ. ಒಂದು ಸಾರಿ ನೀವು ನೋಡ್ಕೊ ಬಂದರೆ ಇಲ್ಲಿರುವಂತಹ ಎಲ್ಲ ವಸ್ತುಗಳು ಕೂಡ ಒಂದು ಕ್ಷೇತ್ರ ಕಾರ್ಯದ ರೂಪವನ್ನು ನಮ್ಮ ಮುಂದೆ ಕಟ್ಟಿಕೊಡ್ತಾರೆ. ಒಂದೊಂದು ವಿಷಯವೂ ಕೂಡ ಸಾಮಾನ್ಯವಾದದ್ದಲ್ಲ. ಮೊದಲೇ ಹೇಳಿದ್ರಲ್ಲ ಸರ್, ಭಾಳ ದೊಡ್ಡದಾದಂಥ ವಿಚಾರಗಳು. ಒಂದು ವಿಚಾರವು ಒಂದು PhD ಪದವಿ ಪಡಿಬಹುದಾದಷ್ಟು ನಿಮಗೆ ಯಾವುದಾದ್ರೂ ಒಂದು ನಿಟ್ಟಿನಲ್ಲಿ ಅದೊಂದು ಭಾಳ ದೊಡ್ಡ ಅಧ್ಯಯನ. ಈಗ ನಮ್ಮ ಕುಲಪತಿಗಳು ಇವಾಗ ಹೇಳಿದ್ರಲ್ಲ, ಆ ಸಿನಿಮಾದ ಮುಖಾಂತರ ನಾವು ನೋಡ್ಬೇಕಾಗಿ ಬಂತು ಅಂದರೆ ನಮ್ಗೆ ಅದೆಲ್ಲ ಗೊತ್ತಿರೋ ವಿಚಾರನೇ. ಕಾಂತಾರ ನಮ್ಗೆ ಗೊತ್ತು, ಆದರೆ ಆ ಕಾಂತಾರದ ಮುಖಾಂತರ ನಮಗೆ ಒಂದು ದೈವದ ಬಗ್ಗೆ ನಮ್ಗೆ ಗೊತ್ತು. ಅದು ಬಂದು ಎಲ್ಲಿಂದ ಅಂದರೆ ಯಾರೋ ಮಾಡಿ ತೋರಿಸಿದ್ದನ್ನು ನಾವು ಅವಾಗ ಖುಷಿಪಡ್ತೋ. ಅದನ್ನೇ ಅವ್ರು ಹೇಳಿದ್ದು. ಅಂದರೆ ಈ ಸಂಸ್ಕೃತಿ ಇಲ್ಲಿ ಅಷ್ಟು ಶ್ರೀಮಂತವಾದಂಥದ್ದಿದೆ, ಅದನ್ನು ನಾವು ತೋರ್ಪಡಿಸ್ತಾ ಇಲ್ಲ ಅನ್ನೋದನ್ನು ನೀವು ಗ್ರಹಿಸ್ಬೋದು. ಎಷ್ಟು ಒಂದು ವೈರುಧ್ಯ ಇದೆ ಅಂತಂದರೆ ಮಂಗಳೂರು ಅಥವಾ ಈ ತುಳುನಾಡಿನಲ್ಲಿ ಅಂತಂದರೆ ನಾನು ಕಂಡಿರುವಾಗೆ ದೊಡ್ಡ ಮಾಲ್ಗಳಿದ್ದಾವೆ, ಬಿಲ್ಡಿಂಗ್ಗಳಿದ್ದಾವೆ. ಅಲ್ಲೇ ಪಕ್ಕದಲ್ಲೇ ಒಂದು ಕಲ್ಲುರುಟಿಯ ಗುಡಿ. ನೋಡಿ, ಇಷ್ಟು ದೊಡ್ಡ ನಾಗರಿಕತೆ ಬಂದಿದೆ. ಇದು ನಾಗರಿಕತೆ ಅಂತ ನಾನು ಕರಿತೀನಿ. ನಾಗರಿಕತೆಯ ಒಂದು ರೂಪ ಇದೆ. ಅಲ್ಲೇ ಪಕ್ಕದಲ್ಲಿ ಒಂದು ಸಂಧಿಯಲ್ಲಿ ಒಂದು ದೇವರ ಗುಡಿ ಇದೆ, ಕೊರಗಜ್ಜನ ಗುಡಿ ಇದೆ. ನಾವು ಇನ್ನೂ ಅದನ್ನು ತೆಗೆದಾಕ್ಬೋದಾಗಿತ್ತಲ್ಲ, ಅದನ್ನು ಬಿಟ್ಟಿಲ್ಲ ನಾವು ಇನ್ನೂ. ಅದೇ ಸಂಸ್ಕೃತಿ ಬದಲಾಗೋದಿಲ್ಲ. ನಿಮ್ಮ ಮಹಲ್ ಪಕ್ಕದಲ್ಲೇ ಇದೆ. ನೀವು ಹೋಗ್ಬೇಕಾದ್ರೆ ಯಾವುದಾದ್ರು ಸುಮ್ಮನೆ ಹಂಗೆ ಗಮನಿಸ್ತಾ ಹೋಗಿ. ದೇವಸ್ಥಾನ ತುಂಬ ದೊಡ್ಡದಿದೆ, ಆದರೆ ಈ ಗುಡಿ ಇದೆಯಲ್ವಾ, ಆ ಬಿಲ್ಡಿಂಗ್ ಅಷ್ಟು ದೊಡ್ಡದಿದ್ರು ಇದು ಪಕ್ಕದಲ್ಲೇ ಇದೆ, ಮನೆ ಪಕ್ಕದಲ್ಲೇ ಇದೆ. ಅದು ಸಂಸ್ಕೃತಿ. ಇದು ಯಾವತ್ತೂ ಕೂಡ ಇಷ್ಟು ಬದಲಾಗ್ತಾ ಇದೆ. ಒಂದು ಕಡೆ ನಾಗರಿಕತೆ, ಇನ್ನೊಂದು ಕಡೆ ಯಥಾಸ್ಥಿತಿಯಲ್ಲಿ ಅದನ್ನು ನಾವು ಉಳಿಸ್ಕೊತಾ ಹೋಗ್ತಾ ಇದ್ದೀವಿ. ಜನಪದ ಬದುಕು ಹಾಗೆ ಇದೆ. ನೀವು ಎಷ್ಟೇ ದೂರದಲ್ಲಿದ್ದರೂ ಕೂಡ ಅವತ್ತಿನ ಪೂಜೆಗೆ ಈ ಕೊಡಗಿನಲ್ಲಿ ಕೈ ಮುಹೂರ್ತ ಮತ್ತು ಬೇರೆ ಉತ್ತರಿ ಹಬ್ಬ ಆದಾಗ ಆ ದೂರದಲ್ಲಿರೋರು ಬಂದಿರ್ತಾರೆ. ಕಾರಣ ಏನು ಅಂತಂದರೆ ಅದು ಒಂದು ಐದು ಮನೆ ಏನೋ ಪೂಜೆ. ಆ ಸಂಸ್ಕೃತಿ ನಮ್ಮಲ್ಲಿದೆ ಅಂತ ಹೇಳಿ ಅದೇ ಥರದ ಒಂದು ಸಂಸ್ಕೃತಿ ಇದು ಅಂತೇಳಿ ಭಾವಿಸಿದ್ದೀನಿ. ಇದು ನಮ್ಮ ಓದಿನ ಒಂದು ಭಾಗವೇ ಹೌದು. ಇದೇನು ಓದನ್ನು ಬಿಟ್ಟು ಬೇರೆ ಅಲ್ಲ, ಮತ್ತು ನಮ್ಮ ಜೀವನವನ್ನು ಬಿಟ್ಟು ಬೇರೆದಲ್ಲ. ಇವೆಲ್ಲವೂ ಕೂಡ ನಮ್ಮ ಬದುಕನ್ನೇ ನೀವು ಕಟ್ಟಿಕೊಟ್ಟಂತಹದ್ದು, ಅನಾವರಣ ಮಾಡಿದಂತಹದ್ದು. ಇದು ಶ್ರಮದ ಬದುಕು. ಆ ಶ್ರಮವನ್ನು ನೀವು ಅನುಭವಿಸಿದ್ದೀರಿ, ಸಂತೋಷವನ್ನು ಅನುಭವಿಸಿದ್ದೀರಿ ಅಂತ ಹೇಳ್ತಾ ನಿಮಗೆಲ್ಲರೂ ಶುಭವಾಗಲಿ ಅಂತ ಹೇಳ್ತಾ ನಾನು ಹಾಗೆ ನಮ್ಮ ರತ್ನಾಕರ ವರ್ಣಿ ಅಧ್ಯಯನ ಪೀಠ ಸಂಶೋಧನಾ ಸಹಾಯಕರಾಗಿರುವಂತಹ ಪ್ರಸಾದ್ ಇವರಿಗೆ ಪ್ರೊಫೆಸರ್ ನಾಗಪ್ಪ ಸರ್ ಇವರು ಗೌರವ ಅರ್ಪಣೆಯನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ತುಳು ಅಧ್ಯಯನ ಪೀಠದ ಸಂಶೋಧಕರಾಗಿರುವ ಪ್ರಸಾದ್ ಅಂಶನ್ ಇವರಿಗೆ ಪ್ರೊಫೆಸರ್ ಸೋಮಣ್ಣ ಸರ್ ಇವರು ಚಿಕ್ಕ ಕಿರುಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲರೂ ಕೂಡ ಒಂದು ಜೋರಾದ ಸಪ್ತಾಹವನ್ನು
ಕಾರ್ಯಕ್ರಮಕ್ಕೆ ಹಲವಾರು ವಿದ್ಯಾರ್ಥಿಗಳಿಗೆ ಬೆನ್ನೆಲುಬಾಗಿ ನೀಡಿರುವಂಥದ್ದು. ಹಾಗೆ ಇದೀಗ ಕಾರ್ಯಕ್ರಮದ ಕೊನೆ ಘಟ್ಟ, ಅದುವೇ ಧನ್ಯವಾದ ಸಮರ್ಪಣೆ. ಎಲ್ಲರನ್ನು ಪ್ರಸ್ತುತ ಶ್ರೀ ಹೇರಕಳ ಹಾಜಬ್ಬ ಅವರ ಅನುಪಸ್ಥಿತಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ತಮ್ಮ ವಿಶೇಷ ಉಪನ್ಯಾಸದಿಂದ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಜನಪದ ವಿದ್ವಾಂಸರು, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿಯೂ ಜೊತೆಯಾಗಿ ನಿಲ್ಲುವ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸೋಮಣ್ಣ ಒಂಗಲಿ ಸರ್ ಅವರಿಗೂ ಕೂಡ ಧನ್ಯವಾದಗಳು. ವಿಶೇಷವಾಗಿ ಆಗಮಿಸಿದ ಪ್ರೊಫೆಸರ್ ಅಭಯಕುಮಾರ್ ನಿವೃತ್ತ ಪ್ರಾಧ್ಯಾಪಕರು, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಪ್ಪ ಗೌಡ ಸರ್, ಡಾಕ್ಟರ್ ಧನಂಜಯ್ ಸರ್ ಹಾಗೂ ಡಾಕ್ಟರ್ ಯಶಕುಮಾರ್ ಸರ್, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಸಂಸ್ಕೃತಿ ಸಿರಿ ಕಾರ್ಯಕ್ರಮದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಹಾಗೂ ವಿಜೇತರಿಗೂ ಧನ್ಯವಾದಗಳನ್ನು ಕೋರುತ್ತೇನೆ. ಜೊತೆಗೆ ನಮ್ಮ ಕಾರ್ಯಕ್ರಮದ ದಾಖಲೀಕರಣ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ನಮ್ಮ ವಿಭಾಗದ ಛಾಯಾಗ್ರಾಹಕರಾದ ಚಂದ್ರಶೇಖರ್ ಸರ್ ಹಾಗೂ ಹೊಸಪುರ ಮಾಧ್ಯಮದ ಛಾಯಾಮಿತ್ರರಾದ ಜಯಂತ್